ವಿನಂತಿ ಮಾಡ್ತಾ ಇದ್ದೇನೆ. ಸಭೆಯ ಕುರಿತು ಪ್ರಾಸ್ತಾವಿಕವಾಗಿ ಸಂಕ್ಷಿಪ್ತವಾಗಿ ಒಂದೆರಡು ಮಾತಾಡಿದ ನಂತರ ಪ್ರತಿಯೊಂದು ಇಲಾಖಾವಾರು ಸರ್ಕಾರದ ಒಂದು ಗೈಡ್ಲೈನ್ಸ್ ಪ್ರಕಾರ ಪ್ರಗತಿ ಪರಿಶೀಲನೆಯನ್ನು ನಡೆದಿದೆ. ಹಾಗಾಗಿ ಸಂಕ್ಷಿಪ್ತವಾಗಿ ಪ್ರಾಸ್ತಾವಿಕವಾಗಿ ನಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದಂತ ನಮ್ಮ ಹರೇಕಳ ಗ್ರಾಮ ಪಂಚಾಯತ್ಗೆ ನೂತನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಆಗಮಿಸಿದಂತ ಶ್ರೀಯುತ ಮುಕ್ತಪ್ಪ ಅವರು ಕೂಡ ಈ ಸಭೆಗೆ ಆದ್ಯತೆವಾಗಿ ನಾವಿವತ್ತು ಹರೇಕಳ ಗ್ರಾಮ ಪಂಚಾಯತ್ನಲ್ಲಿ ಇದಕ್ಕಿಂತ ಮುಂಚೆಯೂ ಕೂಡ ಒಂದು KDP ಸಭೆಯನ್ನು ಮಾಡಿದ್ವಿ. ಅದರ ಎರಡನೇ ಹಂತವಾಗಿ ನಾವು ಈ ಒಂದು ತ್ರೈಮಾಸಿಕ KDP ಸಭೆಯನ್ನು ನಡೆಸ್ತಾ ಇದ್ದೇವೆ. ಮುಂದಿನ 3 ತಿಂಗಳಿಗೊಮ್ಮೆ ಈ ಒಂದು KDP ಸಭೆಯು ಇಲ್ಲಿ ನಡೆಯುತ್ತದೆ ಅಂತ ಎಲ್ಲ ಅಧಿಕಾರಿ ವರ್ಗದವರ ಗಮನಕ್ಕೆ ತರುತ್ತಾ ನಾವೊಂದು ಗ್ರಾಮ ಮಟ್ಟದಲ್ಲಿ ಅಭಿವೃದ್ಧಿ ಮಾಡುವುದಿದ್ರೆ ಎಲ್ಲ ಇಲಾಖೆಗಳು 26ರಷ್ಟು ಇಲಾಖೆಗಳು ಇದರಲ್ಲಿ ಭಾಗವಹಿಸಬೇಕಾಗ್ತದೆ. ಕಾರಣಾಂತರಗಳಿಂದ ಕೆಲವು ಇಲಾಖೆಯವರಿಗೆ ಭಾಗವಹಿಸಲು ಅಸಾಧ್ಯ ಮತ್ತು ಮುಂದಿನ ದಿನಗಳಲ್ಲಿ ಈ ಸಭೆಯು ಅತ್ಯಂತ ಹಂತ ಹಂತವಾಗಿ ಯಶಸ್ವಿಯಾಗ್ತದೆ ಎಂಬ ಭರವಸೆ ಕೂಡ ನಮಗೆ ಇದೆ. ಸಂಬಂಧಪಟ್ಟ ಹಾಗೆ ನಾವು ಆರೋಗ್ಯ, ಶೈಕ್ಷಣಿಕ, ತೋಟಗಾರಿಕೆ, ಪಶು ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಮಾಹಿತಿಗಳು ಮತ್ತು ಇದರ ಪ್ರಗತಿ ಪರಿಶೀಲನೆ ಸಭೆಯನ್ನು ಈ ಸಭೆಯು ಇದು ಮೊದಲನಾಗಿರ್ತದೆ. ಎರಡನೇ ಹಂತದಲ್ಲಿ ನಿಮಗೆ ಅದಕ್ಕೆ ಬೇಕಾದಂತಹ ಫಾರ್ಮ್ಗಳನ್ನು ಕೂಡ ನಾವು ನಿಮಗೆ ನೀಡ್ತೇವೆ. ನಮಗೆ ಇರುವಂತಹ ಟಾರ್ಗೆಟ್ಗಳು ಮತ್ತು ಇದರ ಪ್ರಗತಿಯನ್ನು ಕೂಡ ತಾವುಗಳು ಮುಂದಿನ ದಿನದಲ್ಲಿ ನಮಗೆ ಒದಗಿಸಬೇಕಾಗ್ತದೆ. ಇದರಿಂದ ತಮ್ಮೆಲ್ಲರ ಗಮನಕ್ಕೆ ಅಂದರೆ ಇದೊಂದು ನಮ್ಮ ಗ್ರಾಮವು ಅಭಿವೃದ್ಧಿಯಾಗಲಿಕ್ಕೆ ಮತ್ತು ಬೇರೆ ಬೇರೆ ಇದರಲ್ಲಿ ಸವಲತ್ತುಗಳನ್ನು ನಮಗೆ ದೊರಕಿಸಿಕೊಡ್ಲಿಕ್ಕೆ ಕೂಡ ಇದು ಸಹಾಯ ಆಗ್ತದೆ. ಮನಸ್ಸಲ್ಲಿ ಅಂದರೆ ನಿರಂತರವಾಗಿ ಈ ರೀತಿಯ ಸಭೆಗಳನ್ನು ಭಾಗವಹಿಸುವುದರಿಂದ ನಮಗೂ ಗೊತ್ತುಂಟು, ಕೆಲವು ಇಲಾಖೆಯಲ್ಲಿ ಅಧಿಕಾರಿಗಳು ತುಂಬ ಕಡಿಮೆ ಇದ್ದಾರೆ. ಒಬ್ಬೊಬ್ಬರಿಗೆ 3 ಸೆಂಟರ್ 4 ಸೆಂಟರ್ ಎಲ್ಲ ಚಾರ್ಜ್ಗಳಿರ್ತದೆ. ಆದರೆ ಇದರಿಂದ ತಮ್ಮ ಗಮನಕ್ಕೆ ತರುವುದೇನೆಂದರೆ ಈ ಒಂದು ಸಭೆಯಲ್ಲಿ ತಾವುಗಳು ಭಾಗವಹಿಸುವುದರಿಂದ ಈ ಗ್ರಾಮ ಮಟ್ಟದಲ್ಲಿ ನಮಗೂ ಕೂಡ ಇದರ ಬಗ್ಗೆ ಮಾಹಿತಿ ಸಿಗ್ತದೆ. ನಾವು ಯಾವ ಇಲಾಖೆಯೊಂದಿಗೆ ಸಂಯೋಜನೆಯಲ್ಲಿ ಇದ್ದುಕೊಂಡು ಕೆಲವು ಸಂದರ್ಭದಲ್ಲಿ ಇಲ್ಲಿಯೂ ಕೂಡ ನಮಗೆ ಅದಕ್ಕೆ ಪರಿಹಾರವನ್ನು ದೊರಕಿಸಿಕೊಡ್ಲಿಕ್ಕೂ ಕೂಡ ಆಗ್ತದೆ. ಇದು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಹರೇಕಳ ಗ್ರಾಮದಲ್ಲಿ ಒಂದು ಯಶಸ್ವಿಯಾಗಿ ನಡೆಯಲಿಕ್ಕೆ ಕೂಡ ತಮ್ಮೆಲ್ಲರ ಸಹಕಾರ ಬೇಕಂತ ಹೇಳುತ್ತಾ ನಾನು ಮುಂದಿನ ಇದಕ್ಕಾಗಿ ನಾನು ಅಣಿಯಾಗ್ತಾ ಇದ್ದೇನೆ. ಇಲಾಖೆಗಳಲ್ಲಿ ಹಲವಾರು ಒತ್ತಡಗಳಿದ್ದರೂ ಸಹ ಗ್ರಾಮ ಪಂಚಾಯತ್ ಹಾಗೂ ಹಲವಾರು ಇಲಾಖೆಗಳ ಮಧ್ಯೆ ಒಂದು ಸಂವಹನ, ಒಂದು ಸಮನ್ವಯತೆ ಉಂಟಾಗಲು KDP ಸಭೆ ಅತ್ಯಂತ ಅವಶ್ಯಕ. ಹಾಗೂ ನಿಮ್ಮ ಕೆಲಸದ ಒತ್ತಡ ಮಧ್ಯೆಯೂ ಕೂಡ ಈಗ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಮತ್ತೊಮ್ಮೆ ಸ್ವಾಗತಿಸಿದಂತಹ ಮಾನ್ಯ ಅಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ, ಮೊದಲನೇದಾಗಿ ನಾವು ಸರ್ಕಾರದ ನಿರ್ದೇಶನ ಬಂದಿದ್ದು KDP ಸಭೆಯನ್ನು ಒಂದು ಅದರದೇ ಆದ ಗೈಡ್ಲೈನ್ಸ್ ಕೊಟ್ಟಿರ್ತಾರೆ, ಅದರ ಪ್ರಕಾರ ಹೋಗುವುದು. ಪ್ರತಿಯೊಂದು ಇಲಾಖೆಯನ್ನು ಕುರಿತು ಒಂದು ಚರ್ಚಿಸಿದ್ರೆ ಸಾಧ್ಯ ಆಗುತ್ತೆ. ಹಾಗಾಗಿ ಬಹುತೇಕ ಪಂಚಾಯತಿಂದ ನಾವು ಲೆಟರ್ ಅನ್ನು ಕಳಿಸಿದ್ದೇವೆ, ಆದ್ರೂ ಕೂಡ ಹಲವಾರು ಇಲಾಖೆಯವರು ಬಂದಿಲ್ಲ. ಸೊ ಇದೊಮ್ಮೆ ಆಗುತ್ತೆ ಕೆಲವಿಷ್ಟು. ಇದು ಸರ್ಕಾರ 2019ರಲ್ಲಿ ಹೊರಡಿಸಿದಂತಹ ಆದೇಶ, 21ರಲ್ಲಿ ಹೊರಡಿಸಿದಂತಹ ಆದೇಶ ಇದು. ಅದು ಪರಿಣಾಮಕಾರಿಯಾಗಿ ಜಾರಿ ಆಗಿಲ್ಲ. ಬಟ್ ಈಗ ಮತ್ತೆ ಅದನ್ನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿಯಿಂದ ಆದೇಶ ಕೊಟ್ಟು ಕೂಡಲೇ KDP ಸಭೆಯನ್ನು ಏರ್ಪಡಿಸಿ ವರದಿ ಸಲ್ಲಿಸಲು ತಿಳಿಸಿರ್ತಾರೆ. ಸೊ ಮೊದಲನೇದಾಗಿ ಈಗ ಕೃಷಿ ಇಲಾಖೆಯಿಂದ ಬಂದಿದ್ದೀರಾ ಸರ್? ತಾವ್ಯಾವ ಡಿಪಾರ್ಟ್ಮೆಂಟ್ ಸರ್? ತೋಟಗಾರಿಕೆ. ಸೆಕೆಂಡ್ ತೋಟಗಾರಿಕೆ ಇಲಾಖೆಯಿಂದ ಇದೆ. ದಯವಿಟ್ಟು ತಮ್ಮ ಇಲಾಖೆ ಒಂದು ಮಾಹಿತಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ. ತೋಟಗಾರಿಕಾ ಇಲಾಖೆಯಿಂದ ಈ ವರ್ಷ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಇಲ್ಲಿವರೆಗೂ ಜಾರಿಗೆ ಬಂದಿರಲಿಲ್ಲ. ಅದು ಕಳೆದ ಸೆಷನಲ್ಲೂ ಡಿಸ್ಕಷನ್ ಆಗಿತ್ತು. ನಿನ್ನೆ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಸೊ ಎಲ್ಲ ಗ್ರಾಮ ಪಂಚಾಯತಿಯನ್ನು ತಾಲೂಕಲ್ಲಿ ಇದನ್ನು ಅಧಿಸೂಚನೆ ಒಳಗೆ ವ್ಯಾಪ್ತಿಗೆ ಬಂದಿದ್ದಾವೆ. ರೈತರು ಹೆಕ್ಟೇರ್ಗೆ 6,400 ರೂಪಾಯಿ ಅಂತೆ ಬೆಳೆ ವಿಮೆ ಮಾಡಲಿಕ್ಕೆ, ಅಡಿಕೆಗೆ
ಅನುಮತಿ ನೀಡಿದೆ. ಅದೇ ರೀತಿ ಕಾಳುಮೆಣಸು ಬೆಳೆಗೆ 2,400 ರೂಪಾಯಿ. ಇದು ಎಲ್ಲೆಲ್ಲಿ ರೈತರು ತಮ್ಮ ಬ್ಯಾಂಕ್ ಖಾತೆ ಹೊಂದಿರ್ತಾರೋ ಆ ಬ್ಯಾಂಕಲ್ಲಿ ಹೋಗಿ ವಿಮೆಯನ್ನು ಮಾಡಿಸ್ಕೊಳ್ಬೋದು. ಇದು ಇವತ್ತಿಂದ ಎಫೆಕ್ಟ್ ಆಗಿದೆ. ಗ್ರಾಮವನ್ನಲ್ಲೂ ಮಾಡ್ತಾರೆ, ಅವರ ಬ್ಯಾಂಕ್ ಅಕೌಂಟ್ ಎಲ್ಲಿದೆ ಸೇವಿಂಗ್ಸ್ ಅಕೌಂಟ್ ಅಲ್ಲೂ ಕೂಡ ಮಾಡ್ಬೋದು. ಹಿಂದೆ ಯಾರ್ಯಾರು ರೈತರು ಮಾಡಿದಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ. ಗೊತ್ತಿಲ್ಲದವ್ರಿಗೂ ಈ ವಿಷಯನ ಇವತ್ತಿಂದ ಜಾರಿಗೆ ಬಂದಿದೆ. ಅಡಿಕೆ ಮತ್ತು ಕಾಳುಮೆಣಸು ಬೆಳೆ ನಮ್ಮ ತೋಟಗಾರಿಕೆಯಿಂದ ಅಧಿಸೂಚನೆ ಹೊರಟಿದೆ ಒಂದು. ಮತ್ತೆ ಎರಡನೇದೇನೆಂದ್ರೆ ಇಲಾಖೆಗೆ ಈ ವರ್ಷ ಗುರಿಗಳು ಇನ್ನೂ ಬರ್ತಾ ಇದ್ದಾವೆ ಒಂದೊಂದಾಗಿ. ಜೇನು ಕೃಷಿಗೆ ನಮಗೆ ಸಹಾಯಧನಕ್ಕೆ ಕೊಟ್ಟಿದ್ದಾರೆ. ತರಬೇತಿ ಇರ್ಬೋದು, ತರಬೇತಿ ಬೇಕಾದ್ರೆ ರೈತರಿಗೆ ತರಬೇತಿ ಕೊಡ್ತೀವಿ ಒಂದು. ಮತ್ತೆ ಜೇನು ಪೆಟ್ಟಿಗೆ RTC ಜಮೀನಿಲ್ದವ್ರಿಗೆ 4 ಪೆಟ್ಟಿಗೆವರೆಗೂ ಕೊಡ್ಲಿಕ್ಕೆ ಅವಕಾಶ ಇದೆ. ಹಾಗೆ ಜಮೀನಿದವರಿಗೆ 10 ಪೆಟ್ಟಿಗೆವರೆಗೂ ಜೇನು ಕುಟುಂಬ ಪೆಟ್ಟಿಗೆ ತಗೊಳ್ಳಿಕ್ಕೆ ಸಹಾಯಧನವನ್ನು ಸರ್ಕಾರದಿಂದ ನಮಗೆ ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಅರ್ಜಿನ ಕಾಲ್ಫಾರ್ ಮಾಡಿದೀವಿ. ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾರಿಗೆ ಆಸಕ್ತಿ ಇರೋದು ಅವ್ರನ್ನ ನೀವು ನಮಗೆ ಲಿಸ್ಟ್ ಕಳಿಸ್ಕೊಟ್ರೆ ಅವ್ರಿಗೆ ನಾವು ಆದ್ಯತೆ ಮೇಲೆ ಕೊಡ್ತೀವಿ. ನೆಕ್ಸ್ಟ್ 2 ಕಾರ್ಯಕ್ರಮ ಸದ್ಯಕ್ಕೆ ಬಂದಿರೋದು, ಇನ್ನು ಬರಬೇಕು ಏನು ಈ ವರ್ಷದ್ದು. ಅದಕ್ಕೆ ಅವರು 4 ಪೆಟ್ಟಿಗೆಯಿಂದ ಕಡಿಮೆ ಇದ್ರೆ ಅವ್ರದ್ದು RTC ಏನ್ ಬೇಕಾಗೋದಿಲ್ಲ. ಅವ್ರ ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟ್, ಒಂದು ರೇಷನ್ ಕಾರ್ಡ್ ಕೊಟ್ರೆ ಸಾಕು. ಅಲ್ಲ, 4ಕ್ಕಿಂತ ಕಡಿಮೆ ಇದ್ರೆ 1 ಪೆಟ್ಟಿಗೆ, 2 ಪೆಟ್ಟಿಗೆ, 3 ಪೆಟ್ಟಿಗೆ, 4 ಪೆಟ್ಟಿಗೆವರೆಗೂ RTC ಏನ್ ಬೇಡ. ಅವ್ರಿಗೆ ಜಮೀನು ಇರ್ಬೇಕಂತಿಲ್ಲ. 4ಕ್ಕಿಂತ ಹೆಚ್ಚಿಗೆ ಪೆಟ್ಟಿಗೆ ಬೇಕಿತ್ತು ಅಂದ್ರೆ ಅವರು RTCನ ಕೊಡ್ಬೇಕು. ಅದು ಕನಿಷ್ಠ ಒಂದು ಅರ್ಧ ಎಕರೆ ಇದ್ರೆ ಸಾಕು. ಖರೀದಿ ಸೊಸೈಟಿ ಇದೆ ಅಧ್ಯಕ್ಷ. ಈಗ ಆಲ್ರೆಡಿ ಪುತ್ತೂರಲ್ಲಿ ಒಂದು ಸೊಸೈಟಿ ಇದೆ, ಜೇನು ವ್ಯವಹಾರಸ್ಥರು ಅವ್ರು ಖರೀದಿ ಮಾಡ್ತಾ ಇದ್ದಾರೆ. ಪುತ್ತೂರಲ್ಲಿ ಒಂದು ಸೊಸೈಟಿ ಇದೆ, ಇಡೀ ಡಿಸ್ಟಿಕ್ದು ಅವರು ತಗೊಳ್ತಾ ಇದ್ದಾರೆ, ಪುತ್ತೂರು ಸೊಸೈಟಿನವರು. ಹೌದೌದು, ತುಂಬಾ ಸಿಗುತ್ತೆ ನಿಮಗೆ. ಒಂದು ವರ್ಷದಲ್ಲಿ ಒಂದೊಂದು ಪೆಟ್ಟಿಗೆಯಿಂದ 3ರಿಂದ 4 kg ಅಷ್ಟು ತುಪ್ಪ ತೆಗಿಬಹುದು. ಸೊ ನಾವು ಜಾಸ್ತಿ ಮಾಡಿದಷ್ಟು ತಗೊಳ್ಬೋದು. ಸೆಂಟರ್ ಇರ್ತಾರೆ, ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಒಂದು ಕಲೆಕ್ಷನ್ ಮಾಡ್ತಿರ್ತಾರೆ ಆಕ್ಚುಲಿ ಸೆಂಟರ್. ಮತ್ತೆ ನಾವು ಲೋಕಲ್ ಅಲ್ಲೂ ಮಾರಬಹುದು. ನಮ್ಗೆ ಯಾರ ಡಿಮ್ಯಾಂಡ್ ಇರುತ್ತೆ ಗ್ರಾಮದಲ್ಲಿ ಪಕ್ಕದಲ್ಲಿ, ಸ್ವಲ್ಪ ಕಾಂಟ್ಯಾಕ್ಟ್ ಬಳಸ್ಕೊಂಡ್ರೆ ಲೋಕಲ್ ಅಲ್ಲೂ ಮಾರಬಹುದು. ತರಬೇತಿನೇ ಇರುತ್ತೆ. ತರಬೇತಿ ಅವಶ್ಯಕತೆ ಇದ್ರೆ ನಾವು ತರಬೇತಿ ಆಯೋಜನೆ ಮಾಡಿ ಕೂಡ ಕೊಡ್ತೀವಿ. ಮಳೆ ಹಾನಿಗೆ ಸಂಬಂಧಪಟ್ಟಂಗೆ ಅಂತ ಅಧ್ಯಕ್ಷ, ಅದು 33%. ಅಂದ್ರೆ ಯಾವ್ದಾದ್ರು ತೋಟದಲ್ಲಿ ತುಂಬಾ ಮೋರ್ ದನ್ 33% ಏನಾದರೂ ಹಾನಿಯಾಗಿದ್ರೆ ಪ್ರಕೃತಿ ಕೋಪದಲ್ಲಿ ನಾವು ಕಂದಾಯ ಇಲಾಖೆ ಶಿಫಾರಸು ಮಾಡ್ಕೊಡ್ತೀವಿ. ಅವರು ಪರಿಹಾರ ತಂತ್ರಾಂಶವನ್ನು ಕೊಡ್ತಾರೆ, ನಾವು ರೆಕಮೆಂಡೇಶನ್ ಕೊಡ್ತೀವಿ ಅಧ್ಯಕ್ಷ. ಆ ಥರ ಡ್ಯಾಮೇಜ್ ಆಗಿತ್ತು ಅಂದ್ರೆ 1-2 ಹಾಗೆ ಮರ ಬಿತ್ತಂದ್ರೆ ಅದು ಕನ್ಸಿಡರ್ ಮಾಡ್ಲಿಕ್ಕೆ ಬರಲ್ಲ. ಬಟ್ ಸಿವಿಯರ್ ಡ್ಯಾಮೇಜ್ ಆಗಿತ್ತು ಅನ್ನೋ ಪಕ್ಷದಲ್ಲಿದ್ರೆ ಕೆಲವೊಂದ್ಸರಿ ನದಿ ಮೂಲದಿಂದ ವ್ಯತ್ಯಾಸ ಆಗಿ ತೋಟನೇ ಕೊಚ್ಕೊಂಡು ಹೋಗಿರುತ್ತೆ, ಅಂಥವೆಲ್ಲ ಕನ್ಸಿಡರ್ ಮಾಡ್ಕೊಡ್ತೀವಿ. ಕೊಳೆ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಅದಕ್ಕೆ ಸಿಂಪಡಣೆ ಮಾಡ್ಬೇಕಾದ್ರೆ ರೈತರು ಮೈಲ್ತುತ್ತ ಮತ್ತು ಸುಣ್ಣವನ್ನು 1:1 ರೇಷದಲ್ಲಿ ಸಿಂಪಡಣೆ ಮಾಡಿದಕ್ಕೆ ಸಹಾಯಧನ ಪ್ರೋಗ್ರಾಮ್ ಇದೆ. ಅದು ಈ ವರ್ಷದಿಂದ ಬರ್ಬೇಕು ಅಧ್ಯಕ್ಷ. ಮೋಸ್ಟ್ಲಿ ಈ ತಿಂಗಳ ಕೊನೆಯಲ್ಲಿ ಬರುತ್ತಂತ ಸುದ್ದಿ ಇದೆ. ಬಂದ ನಂತರ ಅವರು ಬಿಲ್ಗಳನ್ನ ಸಲ್ಲಿಸಿದ್ರೆ ತೋಟಗಾರಿಕೆ ಇಲಾಖೆಗೆ ಸಹಾಯಧನ ಕೊಡ್ತೀವಿ. ಇಲ್ಲ, ಕಳೆದ ಸರಿ ಇದು ಅನುದಾನ ನಮಗೆ ಪೂರ್ತಿ ಬಂದಿಲ್ಲ ಅಧ್ಯಕ್ಷ. ಅಲ್ಲ, ಈ ವರ್ಷ ಕೊಡ್ತಾರೆ. ಸಿಕ್ಕಿದೆ ಅಂದ್ರೆ ಪೂರ್ತಿ ಪ್ರಮಾಣ ನಮ್ಗೆ ಬಜೆಟ್ ಬಂದಿಲ್ಲ, ಇನ್ನು ಸ್ವಲ್ಪ ಬಾಕಿ ಇದೆ. ಅದು ಈ ವರ್ಷದಲ್ಲಿ ಸಿಗುತ್ತೆ. ಅರ್ಜಿ ಕೊಟ್ಟವ್ರಿಗೆ 75-80% ಜನರಿಗೆ ಸಿಕ್ಕಿದೆ. ಇನ್ನೊಂದು 10-20% ಜನರಿಗೆ ಸಿಗ್ಬೇಕಿದೆ. ಅದು ಈ ವರ್ಷದಲ್ಲಿ ಮಾಡ್ಕೊಡ್ತೀವಿ. ಇಷ್ಟ. ಧನ್ಯವಾದ. ತೋಟಗಾರಿಕಾ ಇಲಾಖೆಯ ಸಿಬ್ಬಂದಿಗೆ ಧನ್ಯವಾದಗಳು. ರೇಷ್ಮೆ ಇಲಾಖೆ ಯಾರಿದ್ದಾರೆ? ಶಿಕ್ಷಣ ಇಲಾಖೆ ಮಾನ್ಯ ಮುಖ್ಯ ಗುರುಗಳಿದ್ದಾರೆ. ನಮ್ಮ ಅರೆಕಳ ಪಂಚಾಯತ್ನ ಜನಪ್ರಿಯ ಅಧ್ಯಕ್ಷರಾದ ಬುದ್ಧನ್ ಸರ್ ಅವರೇ, ಹಾಗೆ ಉಪಾಧ್ಯಕ್ಷರಾದ ಕಲ್ಯಾಣಿ ಮೇಡಮ್ ಅವರೇ, ಗುಲಾಬಿ ಮೇಡಮ್ ಅವರೇ, ಹಾಗೆ PD ಅವರೇ, ನಮ್ಮ ಆಫೀಸರ್ಗಳೇ, ಹಾಗೂ ನನ್ನ ಹಾಗೆ ಬಂದ ಅಧಿಕಾರಿಗಳೇ, ನಾನು ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಶಾಲೆ ಮತ್ತು ಪಂಚಾಯತ್ ಎರಡು ನಂಟು ಏನಂದರೆ ಒಂದೇ ಮನೆಯ ಸದಸ್ಯರಿದ್ದಾಗೆ. ಅವರ ಕಾರ್ಯಕ್ರಮಕ್ಕೆ ನಾವು ಬರ್ತೇವೆ, ನಮ್ಮ ಕಾರ್ಯಕ್ರಮಕ್ಕೆ ಅವರು ಬಂದು ನಮ್ಮೆಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ. ಯಾವುದೇ ವಿಷಯ ಆಗಲಿ ನಮ್ಮ ಸಭಾಪತಿಯಾದ ವಿ ಟಿ ಖಾದರ್ ಅವರ ನೇತೃತ್ವದಲ್ಲಿ ಎಲ್ಲ ಸಾಂಗವಾಗಿ ನಡೀತಾ ಇದೆ. ಹಾಗೆ ನಮ್ಮಲ್ಲಿ ಶಿಕ್ಷಣದಲ್ಲಿ ಈಗ ಈ ಸಾರಿ ಮಕ್ಕಳ ಸಂಖ್ಯೆ ಸ್ವಲ್ಪ ಕೊರತೆ ಆಗಿದೆ. ಯಾಕಂದರೆ ನಮ್ಮಲ್ಲಿ ಈಗ 71 ಮಕ್ಕಳಿದ್ದಾರೆ. ಕಾರಣ ಅಂತ ಕೇಳಿದರೆ ಹಲವು ಕಾರಣಗಳಿರ್ತವೆ. ಒಂದನೇದಾಗಿ ಪ್ರೈವೇಟು
ಪ್ರೈವೇಟ್ ಶಾಲೆಯ ಅಲ್ಲಿ ಮಕ್ಕಳಿಗೆ ಸೇರಿಕೊಳ್ಳೋದು, ಹಾಗೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗೋದಕ್ಕೊಂದು ಕಾರಣ ಅಂತ ಹೇಳ್ತೇನೆ. ಮತ್ತು ಹಾಜಾಪುರ ಶಾಲೆಯಲ್ಲಿ ತುಂಬ ಸವಲತ್ತುಗಳಿವೆ, ಎಲ್ಲ ಸವಲತ್ತುಗಳು ನಡೆಯುತ್ತಾ ಇದೆ. ಸಾಂಗವಾಗಿ ಹಾಜರಾತಿಗೆ 71 ಜನ ಮಕ್ಕಳಿದ್ದಾರೆ ಟೋಟಲ್, 71. ಅದರಲ್ಲಿ 44 ಇದು 27 ಹೆಣ್ಣು ಮಕ್ಕಳು. ಕಳೆದ ವರ್ಷಕ್ಕಿಂತ 5 ಮಕ್ಕಳು ಕಡಿಮೆ ಆಗಿದ್ದಾರೆ. ಯಾಕಂದರೆ ನಮಗೆ ಹೆಚ್ಚಿನ ಸಂಖ್ಯೆ ಇದು ನಮ್ಮ ಪ್ರೈಮರಿ ಸ್ಕೂಲಿಂದ ಬರಬೇಕು, ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇರೋದ್ರಿಂದ ನಮ್ಮಲ್ಲಿ ಆಟೋಮೆಟಿಕ್ಲಿ ಸಂಖ್ಯೆ ಕಡಿಮೆ ಆಗ್ತದೆ. ಅದಕ್ಕೆ ನಮ್ಮ ಸಭಾಪತಿಯವರು ಸೂಚನೆ ನೀಡಿದ್ದಾರೆ, ಈ ವರ್ಷದಿಂದಲೇ ನಾವು ಆಂಗ್ಲ ಮಾಧ್ಯಮವನ್ನು ಪ್ರೈಮರಿಲಿ ಪ್ರಾರಂಭಿಸಬೇಕು. ಅಲ್ಲಿಂದ ಮಕ್ಕಳ ಸಂಖ್ಯೆ ಜಾಸ್ತಿ ಬರುವಾಗ ಮಕ್ಕಳ ಸಂಖ್ಯೆ ಆಟೋಮೆಟಿಕ್ಲಿ ಜಾಸ್ತಿ ಆಗಿದೆ. ಅಕ್ಕಪಕ್ಕದ ಶಾಲೆಗಳು ನಮ್ಮ ರಾಜಗುಡ್ಡೆ ಹಾಗೆ ಕೆಲವು ಕಡೆಯಿಂದ ಬರ್ತಾ ಇದ್ದಾರೆ, ಅದು ಮಕ್ಕಳ ಸಂಖ್ಯೆ ಈ ವರ್ಷ ತುಂಬ ಕಮ್ಮಿ ಆಗಿದೆ. ಫಲಿತಾಂಶ ದೃಷ್ಟಿಯಲ್ಲಿ ನೋಡಿದ್ರು ಹಾಗೆ ಈ ವರ್ಷದ ಫಲಿತಾಂಶ ನಮ್ಮ ರಾಜ್ಯ ಮಟ್ಟದಲ್ಲಿ ದಕ್ಷಿಣ ಕಡೆ 27ನೇ ಸ್ಥಾನಕ್ಕೆ ಹೋಗಿದೆ. ಅದರಿಂದ ಅದು ಅಂತ ಹೇಳೋದಲ್ಲ, ಅದು ಆಗಿದೆ. ಮತ್ತು ನಮ್ಮಲ್ಲಿ ಪ್ರೈವೇಟ್ ಶಾಲೆಗಳ ಸಂಖ್ಯೆ ಜಾಸ್ತಿ ಇದೆ. ಮತ್ತು ಎಲ್ಲರೂ ಸದಸ್ಯರು ಪ್ರತಿಯೊಬ್ಬರು ಸೇರಿಕೊಂಡು ಮುಂದಿನ ವರ್ಷ ಮಕ್ಕಳ ಸಂಖ್ಯೆ ಜಾಸ್ತಿ ಮಾಡಿದರೆ ನಮಗೊಂದು PUC ಸಿಗುವಾಗ ಹಾಜರು ಮತ್ತು ಹಾಜರು ಸರ್ ಎಲ್ಲ ಪ್ರಯತ್ನ ಮಾಡ್ತಾರೆ. ಎಲ್ಲ ಮಹಾನ್ ವ್ಯಕ್ತಿಗಳೆಲ್ಲ ಸೇರಿಕೊಂಡು ಈ ವರ್ಷ ಜೂನಿಯರ್ ಕಾಲೇಜ್ ಸೇರಬೇಕಂತ ಪ್ರಯತ್ನ ಮಾಡ್ತಿದೆ. ಅದು ಸಾಂಗವಾಗಿ ಬರಬೇಕಾದ್ರೆ ಮಕ್ಕಳ ಸಂಖ್ಯೆ ಜಾಸ್ತಿ ಬೇಕು. ಹಾಗೆ ನಿಮ್ಮೆಲ್ಲರ ಒಂದು ಒಕ್ಕರಲಿಂದ ಸೇರಿಕೊಂಡು ಗ್ರಾಮಕ್ಕಾಗಿ ಒಂದು ಜೂನಿಯರ್ ಕಾಲೇಜ್ ತರುವಂಥ ಪ್ರಯತ್ನ ಮಾಡಲೇಬೇಕಾಗ್ತದೆ ಸರ್. ಹಾಗೆ ಮತ್ತೊಂದು ವಿಷಯ ಏನಂದರೆ ನಮ್ಮಲ್ಲಿ ಸ್ವಚ್ಛತೆಯಲ್ಲಿ ಎಲ್ಲ ಮಾಡ್ಕೊಂಡಿರ್ತೇವೆ. ನಾನು ತ್ಯಾಜ್ಯ ವಸ್ತುಗಳನ್ನು ನಮ್ಮ ಶಾಲೆಗೆ ತೆಗೆದುಕೊಳ್ಳಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರೆ ಭಾರಿ ಉತ್ತಮ ಇತ್ತು. ಹಾಗೆ ಮಕ್ಕಳು ಬಿಸಿ ಊಟ ಮಾಡಿ ಆ ಬೇಡವಾದ ವಸ್ತುಗಳು ತ್ಯಾಜ್ಯ ವಸ್ತುಗಳನ್ನ ಹಾಕಿ ಬಂದು ನಾವು ಇದು ಮಾಡಿದ್ದೇವೆ, ಬಾಕ್ಸ್ ಮಾಡ್ಕೊಂಡು ಹಾಕ್ತಾಯಿದ್ದೇವೆ. ಅದನ್ನು ತೆಗೆದುಕೊಂಡು మన ಮೀಟಿಂಗಲ್ಲೂ ಸಹ ಅದನ್ನೇ ನಾವು ಪ್ರಾಸ್ತಾನ ಮಾಡಿದ್ದೇವೆ. ಅದಕ್ಕೆ ಒಂದು ಪತ್ರಲೇಖನ ಹಾಕಿ ಪತ್ರವನ್ನು ಬರೆದು ಅಚ್ಚುಕಟ್ಟಾಗಿ ಮೊಟ್ಟೆಗಳನ್ನು ಹಾಲುಗಳನ್ನು ಊಟದ ಕ್ರಮಬದ್ಧವಾಗಿ ನಮ್ಮ ಇದು ಪ್ರಕಾಶ ಸರ್ಕಾರದ ಆದೇಶದ ನಿಯಮಾವಳಿ ಪ್ರಕಾರವೇ ಕೊಡ್ತಾ ಇದೆ. ಎಲ್ಲ ಸ್ವಚ್ಛತೆಯಲ್ಲೇ ಕಾಪಾಡಿಕೊಂಡು ಬರ್ತಾ ಇದೆ. ಅದು ಮತ್ತು ಈಗ ಮಳೆ ಹಾನಿ ಈಗ ನಮ್ಮ ಇತ್ತೀಚೆಗೆ ಯಾರೂ ಇಲ್ಲ. ನಾವು ಕಳೆದ ವರ್ಷ ಒಬ್ಬರು ಕೊಟ್ಟಿದ್ದೇವೆ, ಅದಕ್ಕೆ ಅವರು ಮಾಡಿ ಪ್ರಯತ್ನ ಮಾಡಿದರೆ ಈ ವರ್ಷ ಹೊರಗಿಳಿದ ಯಾರು ಮಕ್ಕಳಿಲ್ಲ. ಮತ್ತು ನಮ್ಮ ಟೀಚರ್ಸ್ ಕೆಲವು ಸರಿ ಶಾಲೆಗೆ ಬರೋದಿಲ್ಲ. ಅಂದರೆ ನಮಗೆ ಈಗಾಗಲೇ ಆರೋಗ್ಯ ಇಲಾಖೆಯಲ್ಲಿ ಸೂಚನೆ ನೀಡಿದ್ದಾರೆ, ಜ್ವರ ಬಂದ ತಕ್ಷಣ ಅವರನ್ನು ಮನೆಯವರಿಗೆ ಅರಿವು ಮಾಡಿ 4 ದಿವಸ ಅಥವಾ 10 ದಿವಸಕ್ಕೆ ನೀವು ಅವರಿಗೆ ಅವಕಾಶ ಕೊಡಬೇಕು. ಯಾಕಂದರೆ ಜ್ವರ ಅಕ್ಕಪಕ್ಕದ ಹೊರಗುಳಿದ ಮಕ್ಕಳು ಯಾರಿಲ್ಲ. ಅದು ನಮಗೆ ಒಂದು ಸ್ವಲ್ಪ ಸಮಾಧಾನ. ಯಾವುದಿಲ್ಲ, ಅದು ರಜೆ ಎಲ್ಲರೂ ಕೊಡ್ತೇವೆ, 1 ವಾರ ಬರುವುದಿಲ್ಲ. ಅದು ಹೊರಗುಳಿದಂಥ ಮಕ್ಕಳಿಗೆ ಕನ್ಸರ್ನ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ದೀರ್ಘಕಾಲ ಹಾಜರಾತಿ ಇಲ್ಲದಿದ್ದರೆ ಮಾತ್ರ ಹೊರಗುಳಿದ ಮಕ್ಕಳಂತ ನಾವು ಕನ್ಸರ್ನ್ ಮಾಡ್ತೇವೆ. ಮತ್ತು ಎಲ್ಲ ವಿಷಯದಲ್ಲೂ ನಮ್ಮೊಟ್ಟಿಗೆ ಅಧ್ಯಕ್ಷರು, ಯಾಕಂದರೆ ನಮ್ಮ ಬದ್ರೂ ಸರ್ ಅವರು ಯಾವುದೇ ವಿಷಯ ಮಾಡಬೇಕಿದ್ದ ನಮ್ಮ ಹತ್ರ ಹೇಳಿ, ಸರ್ ಏನೋ ಸಮಸ್ಯೆ ಉಂಟಾ, ಏನು ಕೊರತೆ ಉಂಟಾ ಕೇಳಿ 24 ಗಂಟೆಗೆ ಸಹ ಫೋನ್ ಮಾಡಿದರು ನಮ್ಮನ್ನು ಪ್ರೀತಿಯಿಂದ ಮಾತಾಡಿಸಿ ನಾವಿದ್ದೇವೆ ನೀವು ಮುಂದುವರಿಸಿ ಅಂತೇಳಿ ಆಶ್ವಾಸನೆ ಕೊಡ್ತಾರೆ. ಮತ್ತು ಎಲ್ಲ ಪಂಚಾಯತ್ ಸದಸ್ಯರು ನಮ್ಮ STMT ಸದಸ್ಯರಲ್ಲಿದ್ದಾರೆ ನಮ್ಮಲ್ಲಿ. ಅದು ನಮ್ಗೆ ಯಾವ ಸಮಸ್ಯೆ ಇಲ್ಲ ಅಂತ ಈ ಘಂಟಾಘೋಷವಾಗಿ ಹೇಳ್ತೇನೆ. ಅವರ ಸಹಕಾರ ಮುಂದೆ ಸಹ ಬರಬೇಕು. STMT ನಿರ್ಣಯ ಮಾಡಿ ಮೊನ್ನೆ ಹೊಸ ಲಿಸ್ಟ್ ಮಾಡಿದ್ದೇವೆ, ಅದು ನಮ್ಮ ಸಭಾಪತಿ ಸರಿ ಕಳಿಸಿದೆ. ಮೊನ್ನೆ ಒಂದು ಹೊಸ ಲಿಸ್ಟ್ ಆಗಿದೆ. ಈ ವರ್ಷ ಮೊನ್ನೆ 2023 ಫೆಬ್ರವರಿ ಮುಗಿಯಿತು. ಹೊಸ ಇದೆಲ್ಲ ಮಾಡಿಕೊಂಡು ಸಭಾಪತಿ ನಿರ್ಣಯ ಸೈನಿಕರಿಗೆ ಕಳಿಸಿದ್ದೇವೆ ಸರ್. ಮಕ್ಕಳು ಆರ್ಥಿಕವಾಗಿ ತುಂಬ ಹಿಂದೆ ಡಿಸೇಬಲ್ ಮಕ್ಕಳ ಇಲ್ಲ, ಅದೇನಿಲ್ಲ, ಅದೇ ನಮ್ಮಲ್ಲಿ ನೋಟಿಸಸ್ ಯಾವುದು ತೊಂದರೆ ಇಲ್ಲ. ಮಕ್ಕಳು ಅಚ್ಚುಕಟ್ಟಾಗಿ ಮತ್ತು ನಮ್ಮ ಆರೋಗ್ಯ ಇಲಾಖೆ ಒಂದು ತಪಾಸಣೆ ಮಾಡ್ತಾ ಇದ್ದಾರೆ. ಅಂಥ ಸಮಸ್ಯೆ ಇದ್ರೆ ನಾವು ಅವರು ತಿಳಿಸ್ತೇವೆ ಮತ್ತು ಒಂದು ಕಾಪಿಯನ್ನು ಸರ್ ಗಮನಕ್ಕೂ ನಾವು ತರ್ತೇವೆ. ನಿಮ್ಮಿಂದ ನಮಗೆ ಏನಾಗಬೇಕಂದ್ರೆ ಒಂದು ಸ್ವಚ್ಛತೆ ಬಗ್ಗೆ ಅದನ್ನು ನೀವು ಪಕ್ಕದಲ್ಲಿ ಬರಬೇಕಾಗ್ತದೆ. ಮತ್ತು ಅಲ್ಲಿ ಅಕ್ಕಪಕ್ಕದಲ್ಲಿ ನೀರಿನ ತೋಡು ಇದೆ, ಆ ನೀರು ಒಂದು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಳ್ಬೇಕು. ಮತ್ತು ನಮ್ಮ ಕಲ್ಯಾಣಿ ಮೇಡಮ್ ಅವರೊಂದು ಸೂಚನೆ ನಮಗೆ ಕೊಟ್ಟಿದ್ದಾರೆ, ಒಂದು ಲೈಟ್ ಒಂದು ಹಾಕಿಕೊಡೋ ವ್ಯವಸ್ಥೆ ಮಾಡ್ತೇನೆ ಅಂತ ಆಶ್ವಾಸನೆ. ಅದು ಬದ್ರೂ ಸರ್ ಇದ್ದಾರೆ, ಅವರು ಎಲ್ಲದಕ್ಕೂ ಯಾವುದೇ ಕಾರ್ಯಕ್ರಮ ಆಗಲಿ ಅವರ ನನಗೆ ಸಭಾಪತಿ UT ಖಾದರ್ ಹೇಳಿದ್ದಾರೆ,
ನಿಮ್ಮ ಅಧ್ಯಕ್ಷರು ನಿಮ್ಮೊಟ್ಟಿಗಿದ್ದರೆ ನಿಮ್ಮೆಲ್ಲ ಕೆಲಸ ಸರಿ ಆಗ್ತದೆ ಅಂತ ಹೇಳಿದರೆ ಅದು ನಮಗೆ ಪಂಚಾಯತಿ ಮೇಲೆ ತುಂಬ ಅಭಿಮಾನ. ಯಾಕಂದರೆ ಪಂಚಾಯತ್ ನಾನು ಮೊದಲೇ ಹೇಳಿದರೆ ಪಂಚಾಯತು ಶಾಲೆ ಎರಡು ಒಟ್ಟಿಗಿದ್ರೆ ಅಣ್ಣ ತಮ್ಮನಾಗೆ ನಮ್ಗೆ ಯಾವ ಕೊರತೆ ಇಲ್ಲ. ಮತ್ತು ಎಂಥದ್ದು ಇದು ಸಹ ನಮ್ಮನ್ನು ಅಚ್ಚುಕಟ್ಟು ಎಲ್ಲ ಕಾರ್ಯಕ್ರಮ ಮಾಡಿ ವಿದ್ಯಾರ್ಥಿಗಳ ವೇತನ ಬಗ್ಗೆ ನಾವೇನು ಆನ್ಲೈನಲ್ಲಿ ಎಲ್ಲ ತರಗತಿ ಶಿಕ್ಷಕರು ಮಾಡಿ ವಿದ್ಯಾರ್ಥಿಗಳ ವೇತನ ಬರುವಾಗ ಮಾಡ್ತಾಯಿದ್ದೇವೆ. ಮತ್ತು ಎಲ್ಲಿಯಾದರೂ ಕೊರತೆ ಅಂದರೆ ಆ ಮಕ್ಕಳಲ್ಲಿ ಇನ್ಕಮ್ ಸರ್ಟಿಫಿಕೇಟು ಜಾತಿ ಸರ್ಟಿಫಿಕೇಟ್ ಡ್ಯೂ ಆಗಿದ್ದರೆ ಎಕ್ಸ್ಪೈರಿ ಡೇಟ್ ಆಗಿದೆ ಅದನ್ನು ಪುನಃ ನವೀಕರಣ ಮಾಡಲಿಕ್ಕೆ ನಾವು ಸೂಚನೆ ನೀಡಿ ಮಾಡಿಕೊಳ್ತಾ ಇದ್ದೇವೆ ಸರ್. ಶೂದು ಬಂದಿದೆ ಸಾಧಾರಣ ಜುಲೈ 30ಕ್ಕೆ ಅದು ಒಂದು ಸರ್ಕ್ಯುಲರ್ ಬಂದಿದೆ. ಹಣ ಬರಲಿಲ್ಲ, ಅದಕ್ಕೆ ಕೊಟೇಶನ್ ಕೊಟ್ಟು ಸಹ ಮೊನ್ನೆ ನಮ್ಮ SDMT ಸಭೆಯಲ್ಲಿ ನಿರ್ಣಯ ತಗೊಂಡಿದ್ದೇವೆ. ಅದಕ್ಕೆ ಅವರಿಗೆ ಹೇಳಿದ್ದೇವೆ 2 ಶೂ ತೋರಿಸಲಿಕ್ಕೆ ಕಳಿಸಿದ್ದಾನೆ. ಅದೇ ರೀತಿ ಮಾಡ್ತಾ ಇದ್ದೇವೆ ಸರ್. ಮತ್ತು ಸಮವಸ್ತ್ರ ಬಂದಿದೆ. ಶಾಲಾ ಕೊಠಡಿಯಲ್ಲಿ ಸೋರುವುದು ಇಲ್ಲ. ಅದು ಒಂದು ಶೌಚಾಲಯದಲ್ಲಿ ರಜೆ ವೇಳೆಯಲ್ಲಿ ಯಾರೋ ಅಂತ ಗೊತ್ತಿಲ್ಲ, ನಾವು ಡೈಲಿ ಬಂದು ನೋಡ್ತಾ ಇರ್ತೇವೆ. ಒಂದು ಕ್ಲೋಸೆಟ್ಟು ಅಂದರೆ ಅಲ್ಲಿ ಮತ್ತು ಲೈಟುಗಳು ಎಲ್ಲ ಹಾಳು ಮಾಡಿದೆ, ಅದನ್ನು ರಿಪೇರಿ ಆಗಬೇಕು ಸರ್ ಸ್ವಲ್ಪ. CC ಕ್ಯಾಮರಾ ಇದ್ದರೂ ಸಹ ಅಲ್ಲಿ ಆ ಟೈಮಲ್ಲಿ ಕರೆಂಟ್ ಇಲ್ಲದಿದ್ದಾಗ ಯಾವ ಟೈಮೇ ರಾತ್ರಿ ನಾವು ಒಂದು ಬಂದ್ ಮಾಡಿ ಹೋಗ್ತೇವಲ್ಲ, ಅದೊಂದು ಸರ್ ನಮಗೆ ಮತ್ತು 2 ಶೌಚಾಲಯ ಬಂದಿದೆ. ಯಾವುದೋ ಒಂದು ಕಾರಣದಿಂದ ತಡೆ ಆಗಿದೆ, ಅದು ಮುಂದುವರಿಸಿದ್ರೆ ಮತ್ತೆ ನಮಗೆ ಸಮಸ್ಯೆ ಇಲ್ಲ ಸರ್. ನಮಗೆ ಯಾವ ಸಮಸ್ಯೆಯೂ ಇಲ್ಲ. ಅದು ಹೇಳಿದಲ್ಲ, ನಮ್ಮ ಪಂಚಾಯತ್ ಹೇಗೆ ಉತ್ತಮವಾಗಿ ಸೇವೆ ಮಾಡ್ತಿದ್ದಕ್ಕೆ ಒಂದು ನಿರ್ದೇಶನವೇ ಹಾಜಾಬರ ಶಾಲೆ ಒಂದೇ ಕಾರಣ. ಅವರು ಎಲ್ಲದರಲ್ಲೂ ಒಂದು ನಾನು ಪ್ರತಿಯೊಂದರಲ್ಲೂ ನಗನಗತ ಯಾವ ವಿಷಯ ಹೇಳಿದ್ರು ನಗನಗತ ಬಂದು ನಮ್ಮೊಟ್ಟಿಗಿದ್ರೆ ಅದು ನನಗೆ ಭಾರಿ ಖುಷಿ. ಯಾಕಂದರೆ ಸೋಮೇಶ್ವರ ಇದ್ದಾಗ ಅಲ್ಲಿ ಪಟ್ಟಣ ಪಂಚಾಯತ್ ಇದ್ದಾಗಲೂ ಸಹ ಅದರಿಗಿಂತಲೂ 10 ಪಟ್ಟು. ಮತ್ತು ಮತ್ತೊಂದು ವಿಷಯ ಏನಂದರೆ ನಮ್ಮ ಬಾಳೆಪುನಿಯವರು ಸಹ ನಮ್ಮಲ್ಲಿ ಬಂದು ನಮ್ಮ ಶಾಲೆಗೆ ಆಗಾಗ ಭೇಟಿ ನೀಡಿ ಏನು ಕುಂದುಕೊರತೆಗಳಿದ್ದಾಗ ನಮ್ಮ ಹಾಜರು ತಿಳಿಸಿ ಮನದಂಡು ಅದಕ್ಕೆ ಬೇಕಾಗುವ ಸೂಕ್ತವಾದ ಮಾರ್ಗದರ್ಶನ ಸಹ ನಮ್ಮ ಬಾಳೆಪುನಿಯವರಿಗೂ ಸಹ ನಮಸ್ಕಾರ. ಈ ಸಂದರ್ಭದಲ್ಲಿ ಬಂದಿದ್ದಾರೆ, ಅವರಿಗೂ ಸಹ ನಾನು ಒಂದು ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತೇನೆ. ಎಲ್ಲರಿಗೂ ನಾವು ಧನ್ಯವಾದ ಚಿಕ್ಕ ಭಾಷೆ ಮುಗಿಸ್ತೇನೆ. ನೀಡುತ್ತಾ ಗ್ರಾಮ ಪಂಚಾಯತಿಗೆ ಒಂದು ಆಸರಾದಂಥ ನಮ್ಮೂರಿನ ಹಿರಿಯರು ಹಾಗೂ ನಿಕಟಪೂರ್ವ ಒಂದು ಒಂಬುಡ್ಸ್ಮನ್ ಸರ್ ಆದಂತಹ ಶ್ರೀಯುತ ಶೀನಾ ಶೆಟ್ಟಿ ಸರ್ಗೆ ನಾನು ಎಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ತರನಾಗಿ ಸದಾ ಗ್ರಾಮ ಪಂಚಾಯತಿ ಒಳಿತನ್ನು ಬಯಸುವಂತ ಹಾಗೂ ಹಲವಾರು ಕಾರ್ಯಕ್ರಮದಲ್ಲಿ ಭಾಗಿಸುವಂತ ಶ್ರೀಯುತ ಕೃಷ್ಣಮೂರ್ತಿ ಸರ್ಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ತರನಾಗಿ ಒಂದು ಮಾಧ್ಯಮ ಮಿತ್ರರು ಸಹ ಇದ್ದೀರಿ, ದಯವಿಟ್ಟು ಕ್ಷಮಿಸಿ ಸರ್, ನನಗೆ ಇನ್ನೂ ನಿಮ್ಮ ಪರಿಚಯ ಆಗಿಲ್ಲ. ಇನ್ನು ಮುಂದೆ ನಿಮ್ಮ ಸಹಕಾರವನ್ನು ನನ್ನ ವೈಯಕ್ತಿಕವಾಗಿ ಹಾಗೂ ಗ್ರಾಮ ಪಂಚಾಯತ್ ಪರವಾಗಿ ಕೋರುತ್ತಾ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೋರುತ್ತಾ ಮುಂದಿನ ಒಂದು ಮಾತಾಡಲಿಕ್ಕೆ ಇನ್ನೋರ್ವ ಮುಖ್ಯ ಗುರುಗಳಿದ್ದಾರೆ, ಅವರಿಗೂ ಕೂಡ ಅವಕಾಶ ಮಾಡಿಕೊಡು. ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ 20 ಅಂಶ ಕಾರ್ಯಕ್ರಮದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕಾರ್ಯಕ್ರಮದಲ್ಲಿ ಬಂತ ನಮ್ಮ ಗ್ರಾಮ ಪಂಚಾಯತಿನ ಕ್ರಿಯಾಶೀಲ ಅಧ್ಯಕ್ಷರಾದಂಥ ಶ್ರೀ ಬದ್ರುದ್ದೀನ್ ಸರ್ ಅವರೇ, ಹಾಗೆ PDO ಅವರವರೇ, ಹಾಗೆ ವೇದಿಕೆಯ ಮೇಲಿರುವಂಥ ಎಲ್ಲ ಅಧಿಕಾರಿ ವರ್ಗದವರೇ, ವೇದಿಕೆಯ ಮುಂದೆ ಇರುವಂಥ ಪತ್ರಕರ್ತರೇ ಹಾಗೂ ಮುಖ್ಯೋಪಾಧ್ಯಾಯರೇ, ಅಧಿಕಾರಿ ವರ್ಗದವರೇ, ನಮ್ಮ ಶಾಲೆಯು ಸುಮಾರು 75 ವರ್ಷಗಳ ಹಿಂದಿನ ಆಡಳಿತ ಮಂಡಳಿಯಿಂದ ಬಂದಂಥ ಒಂದು ಶಾಲೆ. 1950ರಲ್ಲಿ ಸ್ಥಾಪನೆ ಆಯಿತು. ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ. ನಮ್ದು ಅನುದಾನಿತ ಶಾಲೆ ಆದ ಕಾರಣ ಯಾವ ಸರ್ಕಾರದಿಂದ ಯಾವ ಸೌಲಭ್ಯವೂ ನಮಗೆ ನಾವು ದಾನಿಗಳ ನೆರವಿನಿಂದ ಪಡೆದು ಮಾಡುವಂಥದ್ದು. ಸರ್ಕಾರದ ಯಾವುದೇ ಸೌಲಭ್ಯ ಇಲ್ಲ. ಸರ್ಕಾರಿ ಶಾಲೆಯವರಿಗೆ ಪ್ರತಿಯೊಂದು ಸಮವಸ್ತ್ರ ಇರ್ಬೋದು, ಆಟೋಟ ಸಲಕರಣೆಗಳಿರ್ಬೋದು, ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ. ನಮಗೆ ನಾವೇ ದಾನಿಗಳ ನೆರವಿನಿಂದ ಹೊಸದಾಗಿ ದಾಖಲಾದ ಮಕ್ಕಳಿಗೆ ಪುಸ್ತಕ, ಬ್ಯಾಗ್, ಸಮವಸ್ತ್ರ ನಾವೇ ಕೊಡಿಸಿದ್ವಿ ಸರ್. ಮತ್ತೆ ಪಂಚಾಯತಿನ ವತಿಯಿಂದ ಏನು ಮಾಡ್ಲಿಕ್ಕೆ ಆಗದಿದ್ರೆ ಅದರ ಒಂದು ಅಂಶವನ್ನು ನಮ್ಮ ಅನುದಾನಿತ ಶಾಲೆಯವರಿಗೆ ಸಹ ನಮ್ಮ ಈ ವ್ಯಾಪ್ತಿಗೆ ಬರುವ ಕಾರಣ, ನಮ್ಮ ಗ್ರಾಮದಲ್ಲಿ ಬರುವಂತಹ ಕಾರಣ ಒಂದು 5-6 ಶಾಲೆಯವರು ನಮ್ಮ ಅಧ್ಯಕ್ಷರ ನೆರವಿನಿಂದ ಪರಿಶೀಲನೆ ಮಾಡಬೇಕಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ಪ್ರತಿ ವರ್ಷ ಉತ್ತಮ ಕಲಿಕಾ ಮಟ್ಟವನ್ನು, ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ.
ಅದು ಸ್ಪಷ್ಟ ಓದು ಇರ್ಬೋದು, ಸ್ಪಷ್ಟ ಬರಹ ಇರ್ಬೋದು. ಈ ಸಲ ನಮ್ಮ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ 255 ಮಕ್ಕಳಿದ್ದಾರೆ. ಒಂದು 15 ಮಕ್ಕಳು ಕಡಿಮೆ ಆಗಿದ್ದಾರೆ ಸರ್ ಕಳೆದ ವರ್ಷಕ್ಕಿಂತ. ಪ್ರತಿ ವರ್ಷ ಕಡಿಮೆ ಆಗ್ತಾ ಬರ್ತದೆ. ಆದರೂ ನಮ್ಮ ಶಾಲೆ ಗ್ರಾಮದಲ್ಲಿ ಹೊರಗುಳಿದಂಥವರು ಯಾರು ಇರ್ಲಿಕ್ಕಿಲ್ಲ, ಬೇರೆ ಶಾಲೆಯಲ್ಲಿ ಇಲ್ಲ. ಹೊರಗುಳಿದ ಮಕ್ಕಳು ಇರಬಾರ್ದು. ಮತ್ತೆ ಅಂಗವಿಕಲರು ಬುದ್ಧಿಮಾಂದ್ಯ ಯಾರಾದ್ರೂ ಇದ್ರೆ ಅವರ ಮನೆಗೆ ಹೋಗಿ ಅವರಿಗೆ ಬೇಕಾದ ಸೌಲಭ್ಯಗಳನ್ನು ಪಂಚಾಯತಿನಿಂದ ಮತ್ತು ಶಿಕ್ಷಣ ಇಲಾಖೆಯಿಂದ ಮಾಡ್ತಾ ಇದ್ದಾರೆ. ಮತ್ತೆ ಪರಿಸರ ಸ್ವಚ್ಛತೆಯನ್ನು ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೇವೆ. ಅದನ್ನು ಸಹ ನಾವು ಪ್ರತಿ ಗ್ರಾಮದಲ್ಲಿ ಪಂಚಾಯತಿನ ಮಟ್ಟದಿಂದ ಅಥವಾ ಶಾಲಾ ಪರಿಸರವನ್ನು ಗ್ರಾಮದಲ್ಲಿ ಮಾಡುವಂಥದ್ದನ್ನು ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೇವೆ. ಮತ್ತೆ ನಮಗೊಂದು ಸ್ವಚ್ಛತೆಯಲ್ಲಿ ಕಸದ ತೊಟ್ಟಿ ಅಂತ ಒಂದು ಇರಬೇಕಾಗ್ತದೆ. ಪ್ರತಿ ಶಾಲೆಯಲ್ಲಿ ಉಂಟು, ಒಂದು ವ್ಯವಸ್ಥಿತ ರೂಪದಲ್ಲಿ ಇರಬೇಕದು. ಒಣ ಕಸ ಹಾಕುವಂಥದ್ದು, ಹಸಿ ಕಸ ಹಾಕುವಂಥದ್ದು. ಅವರಿಗೆ ನಮ್ಮ ಅಧಿಕಾರಿಯವರು ಇದ್ದಾರೆ, ಹೇಳಿದ್ದಾರೆ ಇದಕ್ಕೆ ಮೊದಲು ಸಹ. ಒಂದು ಕಸದ ತೊಟ್ಟಿಯ ವ್ಯವಸ್ಥೆ ಮತ್ತು ಬೇಸಿಗೆ ಕಾಲದಲ್ಲಿ ಆಗುವಂಥ ನೀರಿನ ತೊಂದರೆ ಇರಬಹುದು. ಈಗ ಮಳೆಗಾಲ ಪ್ರಾರಂಭ ಆಗಿದೆ, ಮೊನ್ನೆವರೆಗೆ ಬಾವಿಯಲ್ಲಿ ಸಹ ನೀರಿಲ್ಲ, ಬೋರ್ವೆಲ್ಲಲ್ಲಿ ಸಹ ನೀರು ಇರುವುದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ತಮ್ಮ ಅಧ್ಯಕ್ಷರ ಗಮನಕ್ಕೆ ತರ್ತಾ ಇದ್ದೇನೆ. ಅದನ್ನು ನಮ್ಮ ಊರಿನ ಶಾಲೆ ಆದ ಕಾರಣ ಅದಕ್ಕೂ ಸ್ವಲ್ಪ ಏನಾದರೂ ಒಂದು ಪರಿಶೀಲನೆ ಮಾಡಿಕೊಂಡು ವ್ಯವಸ್ಥೆಯನ್ನು ಮಾಡಬೇಕಂತ ವಿನಂತಿಸ್ತಾ ಇದ್ದೇನೆ. ಮತ್ತೆ ಕ್ಷೀರ ಭಾಗ್ಯ, ಹಾಲು ಮೊಟ್ಟೆ ವಿತರಣೆ ಸರ್ಕಾರದಿಂದ ಮಾಡ್ತಾ ಇದ್ದಾರೆ. ಅದು ಒಂದು ಉತ್ತಮ ವ್ಯವಸ್ಥೆ ಅಂತ ನಾನು ಈ ಮೂಲಕ ತಿಳಿಪಡಿಸ್ತೀನಿ. ಶಾಲೆ ಬಿಟ್ಟು ನಡ್ಕೊಂಡು ಹೋಗುವಾಗ ನೀವು ಪೇರೆಂಟ್ಸ್ ಮೀಟಿಂಗ್ ಒಮ್ಮೆ ಕರೀಬೇಕು. ಕರೆದಾಗ ಈಗ ಮುಂಚಿನ ಹಾಗೆ ಅಲ್ಲ, ಸೇತುವೆ ಆದ ಕಾರಣ ವೆಹಿಕಲ್ ತುಂಬಾ ಜಾಸ್ತಿ ಉಂಟು. ಮಕ್ಕಳಿಗೆ ಗೊತ್ತಿರುವುದಿಲ್ಲ, ರಸ್ತೆ ಬದಿಯಲ್ಲಿ ನಡ್ಕೊಂಡು ಹೋಗ್ತಾರೆ. ಆ ಬಗ್ಗೆ ಅಂದ್ರೆ ಏನ ತೊಂದರೆ ಆಗಬಾರ್ದಲ್ಲ. ಈ ಮಕ್ಕಳು ಪೇರೆಂಟ್ಸ್ ಅನ್ನು ಕರೆದು ಅವರಿಗೆ ಸ್ವಲ್ಪ ರಸ್ತೆ ಫುಟ್ಪಾತ್ ಇಲ್ಲ ಇಲ್ಲಿ, ವೆಹಿಕಲ್ ಬೈಕಲ್ಲಿ ಹೋಗುದು ತುಂಬಾ ಸ್ಪೀಡ್ ಆಗಿ ಹೋಗ್ತದೆ. ಅದೊಂದು ನಾವೊಂದು ಜಾಗ್ರತೆ. ನಾವು ಪ್ರತಿ ವರ್ಷ ಪ್ಯಾರೆಂಟ್ಸ್ ಮೀಟಿಂಗ್ ಅಂತ ಕರೀತೇವೆ. ಪ್ರತಿ ವರ್ಷ ಪ್ಯಾರೆಂಟ್ಸ್, ಅದರಲ್ಲಿ ನಾವು ಎಲ್ಲ ಪ್ಯಾರೆಂಟ್ಸಿಗೆ ಅದನ್ನು ಮನದಟ್ಟು ಮಾಡ್ತೇವೆ. ಈಗ ಹೌದು, ಇವರು ಹೇಳಿದ ಹಾಗೆ ಈಗ ಬ್ರಿಡ್ಜ್ ಆದ ಕಾರಣ ತುಂಬಾ ಟ್ರಾಫಿಕ್ ಜಾಸ್ತಿ ಆಗಿದೆ. ಹಾಗೆ ಎಡಬದಿಯಲ್ಲಿ ಚಲಿಸಬೇಕಾ ಬಲಬದಿಯಲ್ಲಿ ಚಲಿಸಬೇಕಂತ ಗೊತ್ತಿಲ್ಲ, ಒಟ್ಟಾರೆ ಹೋಗುದು ಅಂತ ಸಂದರ್ಭವು ಉಂಟು. ಅವರಿಗೆ ಪ್ರತಿ ಸಲ ನಾವು ಅಸೆಂಬ್ಲಿಯಲ್ಲಿ ಸಹ ಹೇಳ್ತೇವೆ, ಪ್ಯಾರೆಂಟ್ಸ್ ಮೀಟಿಂಗ್ ನಲ್ಲಿ ಹೇಳ್ತೇವೆ. ಸ್ವಲ್ಪ ಹೆತ್ತವರ ಗಮನಕ್ಕೆ ತಂದಿದ್ದೇವೆ ನಾವು. ಹೌದು. ಮತ್ತೆ ಆಟೋ ರಿಕ್ಷಾ ಬರ್ತದೆ ಕೆಲವರಿಗೆ. ಆಟೋ ರಿಕ್ಷಾದಲ್ಲಿ ಹೋಗದವರು ಮಾತ್ರ ಮಾರ್ಗದಲ್ಲಿ ಬದಿಯಿಂದ ಹೋಗುವಂತ ಒಂದು ಫುಟ್ಪಾತ್ನಲ್ಲಿ ಹೋಗಬೇಕಾದದ್ದು ಮತ್ತೆ ಕೆಲವು ಸಮಸ್ಯೆಗಳು ಇರ್ತದೆ. ಅದನ್ನು ಪೋಷಕರ ಗಮನಕ್ಕೆ ನಾವು ತಂದಿದ್ದೇವೆ. ಹೌದು. ಮಳೆಗಾಲದಲ್ಲಿ ಗೇಟ್ ಓಪನ್ ಮಾಡಿ ಶಾಲೆಯ ಒಳಗೆ ಬರಲಿಕ್ಕೆ ಅದನ್ನು ನಾವು ಸಿದ್ಧತೆಯನ್ನು ಮಾಡಿದ್ದೇವೆ. ಆಗಸ್ಟ್ 31ರವರೆಗೆ. ಅವರು ಶ್ರೀಮಂತರಲ್ಲ, ಪ್ರೈವೇಟ್ ಸ್ಕೂಲಲ್ಲಿ ಬರುವವರು. ಸಿಟಿಯಲ್ಲಿ ಆದರೆ ಶ್ರೀಮಂತರೊಂದು ಇರ್ಬೋದು, ಇಲ್ಲಿ ನಮ್ಮ ಮಕ್ಕಳು ಬಡವರಾಗಿ ಇರ್ತಾ ಇದ್ದಾರೆ. ಕೆಲವು ಮಕ್ಕಳಿಗೆ ಆಟದ ಮೈದಾನ, ಆಟದ ಕಿಂಡರ್ ಗಾರ್ಡನ್ ಇರ್ಬೋದು, ಮಕ್ಕಳಿಗೆ ಆಡುವಂಥದ್ದು ಸ್ವಲ್ಪ ಸಮಸ್ಯೆ ಇದೆ. ಅದನ್ನು ನಾವು ಆಡಳಿತ ಮಂಡಳಿಗೆ ಸಹ ತಿಳಿಸಿದ್ದೇವೆ. ಸ್ವಲ್ಪ ಅವರಿಗೆ ಸಹ ಮನೋರಂಜನೆ ಸಿಗುವ ಹಾಗೆ ಮಾಡುವಂಥದ್ದನ್ನು ಮಾಡಿದರೆ ಒಳ್ಳೆಯದು. ಗ್ರೌಂಡ್ ಇದೆ, ಗ್ರೌಂಡು ಸರಿ ಲೆವೆಲ್ ಇಲ್ಲ ಸರ್. ಇರುವುದಂದ್ರೆ ಅದು ಕಾಲಿಗೆ ಗಾಯ ಆಗುವಂಥ ವ್ಯವಸ್ಥೆ ಇದೆ ಅಂತ ಜಾಗ ಉಂಟು. ಅದು ಗ್ರೌಂಡ್ ಅಂತ ವ್ಯವಸ್ಥಿತವಾಗಿ ಗ್ರೌಂಡ್ ಇರುವುದಿಲ್ಲ. ಗ್ರೌಂಡ್ ವ್ಯವಸ್ಥಿತವಾಗಿರುವುದಿಲ್ಲ, ಗಾಯ ಆಗುವ ಜಾಗ ಉಂಟು ಅಷ್ಟೇ. ಆ ರೀತಿಯಾಗಿ ಮತ್ತೆ ಅಲ್ಲಿ ಮಾರ್ಗದ ಡಾಮರ್ ರೋಡ್ ಬಂದ ಮೊದಲೇ ಉಂಟಲ್ಲ, ಅದು ಸ್ವಲ್ಪ ನಮಗೆ ಗೇಟಿನ ಹತ್ತಿರ ಸ್ವಲ್ಪ ಮಕ್ಕಳಿಗೆ ತೊಂದರೆ ಆಗುವ ಲಕ್ಷಣ ಸಹ ಇರ್ತದೆ, ಟ್ರಾಫಿಕ್ ಜಾಸ್ತಿ ಇದ್ದ ಕಾರಣ. ಶೌಚಾಲಯದ ಈಗ ಏನು ಪ್ರಾಬ್ಲಮ್ ಇಲ್ಲ. ನಮ್ಮದು ಕಟ್ಟಡ ಸ್ವಲ್ಪ ಈಗ ದುರಸ್ತಿಯಲ್ಲಿ ಇದೆ. ಬದ್ರಿಜಿ ಸರ್, ಕಟ್ಟಡ 2 ಕಟ್ಟಡ ಮಾಡು ಹೋಗಿ ಮರದೆಲ್ಲ ಕುಂಬಾಗಿ ಕೆಳಗೆ ಬೀಳುವ ಪರಿಸ್ಥಿತಿ. ಅದನ್ನು ಕ್ಲಾಸನ್ನು ನಾವು ಶಿಫ್ಟ್ ಮಾಡಿದ್ದೇವೆ. ಈಗ ಮಳೆಗಾಲದ ಕಾರಣ ಇದನ್ನು ತೆಗಿಲಿಕ್ಕೆ ಆಗುದಿಲ್ಲ, ಹಂಚು ತೆಗಿಲಿಕ್ಕೆ. ಅದನ್ನು ನಾವು ನೆಕ್ಸ್ಟ್ ಇದರಲ್ಲಿ ಯಾವುದು
ಶಿಕ್ಷಣ ಇಲಾಖೆಯಿಂದ ಏನಿಲ್ಲ ಸರ್, ಅನುದಾನಿತದವರಿಗೆ ಏನಿಲ್ಲ. ಈಗ ಸರಕಾರಿ ಅವರಿಗೆ ಮೊನ್ನೆ ಸಹ ಕೇಳಿದ್ದಾರೆ, ಏನು ಇದು ಕಟ್ಟಡ ಹೇಗೆ ದುರಸ್ತಿ ಇದೆಯಾ ಅಂತ, ಏನಿಲ್ಲ. ಅದರ ಬಗ್ಗೆ ನಾವು ಈ ಒಂದು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪರಿಶೀಲಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ಅದೇ ನಾವು ಸ್ಮಾರ್ಟ್ ಕ್ಲಾಸ್, ಆಧುನಿಕ ಹೊಸ ಹೊಸ ಬೋಧನೋಪಕರಣಗಳನ್ನು ಉಪಯೋಗಿಸಿಕೊಂಡು ಕಲಿಕಾ ಮಟ್ಟವನ್ನು ಹೆಚ್ಚಿಸುವಂತ ಒಂದು ವ್ಯವಸ್ಥೆ ಮಾಡಿದ್ದೇವೆ ಶಾಲೆಯಲ್ಲಿ. ಖಾಲಿ ನಾವು ಬೋಧಿಸುವುದು ಮಾತ್ರ ಅಲ್ಲ, ಪಾಠೇತರ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಏನು ಸರ್, ಲಾಸ್ಟ್ ಇಯರ್ಗಿಂತವ ಫಸ್ಟ್ ಸ್ಟ್ಯಾಂಡರ್ಡಿಗೆ ಇದ್ದಾರೆ ಸರ್ 14 ಮಕ್ಕಳು ಸೇರಿದ. ಫಸ್ಟ್ ಇಯರ್ ಲಾಸ್ಟ್ ಇಯರ್ 1ನೇ ಕ್ಲಾಸಿಗೆ 11 ಮಕ್ಕಳಿದ್ರು, ಈಗ 14. ಒಟ್ಟು ಮಕ್ಕಳ ಸಂಖ್ಯೆ 98 ಸರ್. ಮತ್ತೆ ಶಾಲೆಯಿಂದ ಹೊರಗುಳಿದ ಮಕ್ಕಳಿಲ್ಲ. ಪರಿಹಾರ ಬೋಧನೆಗೆ ಕಲಿಕೆಯಲ್ಲಿ ಅಂದರೆ ಇಲ್ಲಿ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಕೇಳಿದ್ದೀರಾ, ಅದರಲ್ಲಿ ಪರಿಹಾರ ಬೋಧನೆಗೊಂದು 13 ಮಕ್ಕಳಿದ್ದಾರೆ, ಸ್ವಲ್ಪ ನಿಧಾನವಾಗಿ ಕಲಿಯುವ ಮಕ್ಕಳು. ಇವರಿಗೆ ಬೆಳಿಗ್ಗೆ 9 ಗಂಟೆಗೆ ಎಲ್ಲ ನಾವು ಶಿಕ್ಷಕರು ಬಂದು ವಾರದಲ್ಲಿ 1 ದಿನ ಅವರಿಗೆ ಪ್ರತಿಯೊಬ್ಬರು ಶಿಕ್ಷಕರು ಬಂದು ತರಗತಿ ನಿರ್ವಹಿಸ್ತಾ ಇದ್ದೇವೆ, ಕಲಿಕೆಯಲ್ಲಿ ಹಿಂದೆ ಇರುವ ಮಕ್ಕಳು. ಮತ್ತು ಹೊಸ ವಿಧಾನಗಳಂದರೆ ನಮಗೆ ಸರ್ಕಾರದಿಂದ ಇಲಾಖೆಯಿಂದ ಗಣಿತ ಕಿಟ್ ಕೊಟ್ಟಿದ್ದಾರೆ, ಆ ಗಣಿತ ಕಿಟ್ ಬಳಸಿಕೊಂಡು ತರಗತಿ ನಿರ್ವಹಿಸ್ತಾ ಇದ್ದೇವೆ. ಸ್ಮಾರ್ಟ್ ಕ್ಲಾಸ್ ಇದೆ, ಮತ್ತು ರಚನಾವಾದದ ಪ್ರಕಾರ 5 ವಿಧಾನದ ಮೂಲಕವೇ ಶಿಕ್ಷಕರು ಮಕ್ಕಳಿಗೆ ತರಗತಿ ನಿರ್ವಹಿಸ್ತಾ ಇದ್ದಾರೆ ಸರ್. ಮತ್ತು ವಿಜ್ಞಾನ ಪ್ರಯೋಗದ ಮೂಲಕ ಎಲ್ಲ. ಆಮೇಲೆ ಬಿಸಿಯೂಟ ಯೋಜನೆಯಲ್ಲಿ ಪ್ರತಿ ವಾರದಲ್ಲಿ 5 ದಿನ ಹಾಲು ವಿತರಣೆ ಇದೆ. ಹಾಗೆ ಮೊಟ್ಟೆ ಈ ತಿಂಗಳವರೆಗೆ, ಈಗ ಜುಲೈವರೆಗೆ 6 ಮೊಟ್ಟೆ ಆಗ್ತದೆ ಸರ್. ಅದರಲ್ಲಿ ಕೆಲವು ಮಕ್ಕಳು ಚಿಕ್ಕಿ ತಿಂತಾರೆ ಮತ್ತು ಹೆಚ್ಚಿನ ಮಕ್ಕಳು ಮೊಟ್ಟೆ ತಗೊಳ್ತಾರೆ. ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಕೇಳಿದ್ದೀರಾ. 2 ತರಗತಿ ಕೊಠಡಿ ಅದೇ, ಈಗಾಗಲೇ ಅದನ್ನು ಡೆಮಾಲಿಷ್ ಮಾಡಲೇಬೇಕಾಗಿದೆ. ಲೆಟ್ರ್ ಆಫೀಸಿಗೆ ಕಳಿಸಿದ್ದೇನೆ, ತಮಗೂ ಪಂಚಾಯಿತಿಗೂ ಕೊಟ್ಟಿದ್ದೇನೆ ಸರ್. ಆಮೇಲೆ ವಿದ್ಯುತ್ ಸೌಕರ್ಯ, ಕುಡಿಯುವ ನೀರಿನ ಸೌಲಭ್ಯ ಇದೆ. ಆಟದ ಮೈದಾನ ಇಲ್ಲ ಸರ್, ಅದಕ್ಕೊಂದು ಮಕ್ಕಳಿಗೆ ಸ್ಥಳ ಇಲ್ಲ ಸರ್. ಹಾಗೆ ಮತ್ತು ಸಮವಸ್ತ್ರ ಎಲ್ಲ ಮಕ್ಕಳಿಗೆ ಸಿಕ್ಕಿದೆ, 98 ಮಕ್ಕಳಿಗೂ ಸಮವಸ್ತ್ರ ಪಠ್ಯಪುಸ್ತಕ ವಿತರಿಸಿದ್ದೇವೆ. ಮತ್ತು ಶೂ ಸಾಕ್ಸಿಗೆ ಈಗ ಟಾಪ್ ಇನ್ ಟೌನ್ ಅವರಿಂದ ಕೊಟೇಶನ್ ತಂದಿದ್ದಾರೆ. ಈ ತಿಂಗಳಲ್ಲಿ ಖಾತೆಗೆ ಜಮಾ ಆದ ಕೂಡಲೇ, ಅಂದರೆ SDMC ನಿರ್ಣಯ ಮಾಡಿ ಕಮಿಟಿ ಮಾಡಿದ್ದೇವೆ, ಟಾಪ್ ಇನ್ ಟೌನ್ ಅವರಿಂದಲೇ ಹೈಸ್ಕೂಲ್ ಮತ್ತು ಪ್ರೈಮರಿ ಅವರು ಖರೀದಿಸುವುದು ಅಂತೇಳಿ. ಮತ್ತು ವಿದ್ಯಾರ್ಥಿ ವೇತನ ಮಾತ್ರ ಲಾಸ್ಟ್ ಇಯರ್ ಬರಲಿಲ್ಲ ಸರ್. ಲಾಸ್ಟ್ ಇಯರ್ ಹಾಕಿದ್ದು ದಾಖಲೆ ನಿರ್ವಹಿಸಿದ್ದೇವೆ, ಆದರೆ ಬರಲಿಲ್ಲ ಮಕ್ಕಳಿಗೆ ವಿದ್ಯಾರ್ಥಿ ವೇತನ. ಇನ್ನು ಮುಂದಕ್ಕೆ ಅಂದರೆ ಪೇರೆಂಟ್ಸ್ ಕೇಳ್ತಾ ಇದ್ದಾರೆ, ಹಾಗಿತ್ತೊಂದು. ಮತ್ತು ನರೇಗಾ ಯೋಜನೆ ಅಡಿಯಲ್ಲಿ ಶೌಚಾಲಯ ಕಾಮಗಾರಿ ಆಗ್ತಾ ಇದೆ. ಈಗ ಪ್ಲಂಬಿಂಗ್ ಕೆಲಸ ಆಗ್ತಾ ಉಂಟು, ಇವತ್ತು ಇದ್ದಾರೆ ಅಲ್ಲಿ, ಆಗ್ತಾ ಇದೆ. ಈ ತಿಂಗಳ ಒಳಗೆ ಮಾಡಿ ಮುಗಿಸ್ತೇವೆ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಮಕ್ಕಳಲ್ಲಿ ನೈರ್ಮಲ್ಯ ಪದ್ಧತಿ ಮತ್ತು ಹವ್ಯಾಸವನ್ನು ತಿಳಿಸಿದ್ದೀರಾ ನೀವು ನಿಮ್ಮ ಸುತ್ತೋಲೆಯಲ್ಲಿ ಸರ್. ಅದರಲ್ಲಿ ನಾವು ಮಕ್ಕಳಿಗೆ ಪ್ರತಿದಿನ ಪ್ರಾರ್ಥನಾ ಅವಧಿಯಲ್ಲಿ ವಿವರಿಸ್ತೇವೆ ಅದರ ಬಗ್ಗೆ, ನೈರ್ಮಲ್ಯದ ಬಗ್ಗೆ. ಮತ್ತು ತಂಡದ ಮೂಲಕ ಮಕ್ಕಳು ಶಿಕ್ಷಕರು ಸೇರಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತೇವೆ ನಾವು. ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಾ ಇದ್ದೇವೆ, ಪೋಷಕರಿಗೂ ತಿಳಿಸ್ತೇವೆ. ಮತ್ತು ರಾಷ್ಟ್ರೀಯ ಹಬ್ಬ, ನಾಡ ಹಬ್ಬದ ಆಚರಣೆ ಕೇಳಿದ್ದೀರಾ. ಶಾಲೆಯಲ್ಲಿ ವಿವಿಧ ಸಂಘಗಳನ್ನು ಮಾಡಿದ್ದೇವೆ ನಾವು, ಸಾಂಸ್ಕೃತಿಕ ಸಂಘ, ಕಲಾ ಸಂಘ, ಆರೋಗ್ಯ ಸಂಘ, ವಿಜ್ಞಾನ, ಗಣಿತ ಸಂಘ ಅಂತ ಹೇಳಿಕೊಂಡು. ಅದರ ಮೂಲಕ ಈ ರಾಷ್ಟ್ರೀಯ ಹಬ್ಬ ಅಂದರೆ ಎಲ್ಲರೂ ಸೇರಿಕೊಂಡು ಆಚರಿಸ್ತೇವೆ. ಬೇರೆ ಸಂಘಗಳು ಆ ಸಂಘದಲ್ಲಿ ಕೆಲವು ಮಕ್ಕಳನ್ನು ಆರಿಸಿಕೊಂಡು ಆ ಮಕ್ಕಳು ತರಗತಿ ಆ ಸಂಘದ ಮೂಲಕ ಚಟುವಟಿಕೆಗಳನ್ನು ನಡೆಸ್ತಾರೆ. ದಾಖಲೆ ನಿರ್ವಹಿಸಿದ್ದೇವೆ, ಶಾಲೆಯಲ್ಲಿ ಇದೆ. ಮತ್ತು SDMC ಹೊಸತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಹೊಸ ನೇಮಕಾತಿ ಆಗಿದೆ. ಅವರು ಪ್ರತಿ ತಿಂಗಳು SDMC ಸಭೆ ಕರೆದು ನಿರ್ಣಯಗಳನ್ನು, ಅಜೆಂಡಾಗಳ ಮೂಲಕ ನಿರ್ಣಯಗಳನ್ನು ನಡೆಸ್ತಾ ಇದ್ದೇವೆ ಸರ್. ಮತ್ತು ಮಕ್ಕಳ ಬೇಡಿಕೆ ಮತ್ತು ರಚನೆ ಹೇಳಿದ್ದೀರಿ ಇಲ್ಲಿ ಪರಿಹಾರಗಳ ಬಗ್ಗೆ. ಮಕ್ಕಳೇನಾದರೂ ಬೇಡಿಕೆ ಇಟ್ಟರೆ ಅದಕ್ಕೆ ನಮ್ಮಿಂದ ಆಗುವಂತಹ ಪರಿಹಾರವನ್ನು ಮಾಡ್ತಾ ಇದ್ದೇವೆ ಸರ್. ಇದೆಲ್ಲ ನೀವು ನಿಮ್ಮ ಸುತ್ತೋಲೆಯಲ್ಲಿ ಬಂದ ವಿಷಯಗಳು ಸರ್. ಥ್ಯಾಂಕ್ ಯು ಸರ್. ಅದಕ್ಕೊಂದು ಹೌದು ಅವಕಾಶ ಇದೆ. ಬರ್ತೇವೆ ಸರ್, ಬರ್ತೇವೆ. ಅಂದರೆ ಸ್ವಲ್ಪ ಮಕ್ಕಳಿಗೆ ಅವಕಾಶ, ಅಭ್ಯಾಸ. ಹೌದು, ಅಭ್ಯಾಸ ನಮ್ಮಲ್ಲೂ ಇದೆ ಸರ್. ಅಂದರೆ ಓದುವ 1400 ಬರ್ತೇವೆ. ಆಯ್ತು.
ಕೊಡ್ತಾ ಇದ್ದೇವೆ. ಆಯ್ತು ಸರ್, ಆಯ್ತು. ವಾರದಲ್ಲಿ ಒಮ್ಮೆ ಲೈಬ್ರರಿ ಬುಕ್ ಕೊಟ್ಟು ಮಕ್ಕಳಿಗೆ ಓದುವ ಹವ್ಯಾಸವನ್ನು ಮೂಡಿಸಿದ್ದೇವೆ ಸರ್, ಮತ್ತು ಓದುವ ಮೂಲೆ ಇದೆ. ಮತ್ತು ಇವತ್ತು ಇಲಾಖೆಯಿಂದಲೇ ಅಗಸ್ತ್ಯ ಫೌಂಡೇಶನ್ ಅವರು ನಮ್ಮ ಸರ್ಕಾರಿ ಪ್ರಾಥಮಿಕ ಮತ್ತು ಹೈಸ್ಕೂಲನ್ನು ಅವರಂದರೆ ಅವರ ಏನು ಚಟುವಟಿಕೆಗಳನ್ನು ಆಕ್ಟಿವಿಟೀಸನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ ಸರ್. ಸೋಷಿಯಲ್ ಪಾಠಕ್ಕೆಲ್ಲ ಬೇಕು ಸರ್, ಕರ್ಕೊಂಡು ಬರ್ತೀವಿ. ಆಯ್ತು, ಹಾಂ, ಥ್ಯಾಂಕ್ ಯು ಸರ್, ಬರ್ತೇವೆ. ಅತಿಥಿಯವರಿಯರೇ, ನಮ್ಮ ಬಂಧುಗಳೇ, ವಿಶೇಷವಾಗಿ ಈಗಾಗಲೇ ಎಲ್ಲ ಶಾಲೆಗಳ ಮಾಹಿತಿ ಕೊಟ್ಟಿದ್ದಾರೆ. ತಮಗೆ ಗೊತ್ತಿರುವ ಹಾಗೆ ಅನುದಾನಿತ ವಿದ್ಯಾಸಂಸ್ಥೆ ಅಂತ ಹೇಳಿದ್ರೆ ಸರಕಾರಿಯಾಗಿ ಅಲ್ಲ, ಎಲ್ಲ ವ್ಯವಸ್ಥೆಗಳು ಯಾವುದೂ ಇಲ್ಲ. ಸಂಬಳ ಬಿಟ್ಟರೆ ಶಾಲೆಗೆ ಸರ್ಕಾರದಿಂದ ಬೇರೆ ಯಾವುದೇ ಸವಲತ್ತುಗಳು ಸಿಗುವುದಿಲ್ಲ. ಹಾಗಾಗಿ ಎಲ್ಲವೂ ಆಡಳಿತ ಮಂಡಳಿ ಮತ್ತು ಊರ ದಾನಿಗಳ ಮುಖೇನ ಶಾಲೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಪಡ್ತೇನೆ ನಾನು. ಒಂಥರ ಬೇಸರವೂ ಹೌದು. ಅನುದಾನಿತ ಶಾಲೆಗಳು ತುಂಬ ಮುಚ್ಚಿಕೊಂಡು ಹೋಗ್ತಾ ಇದೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಜಿಲ್ಲೆಯಲ್ಲಿ ಅದೆಷ್ಟೋ ಶಾಲೆಗಳು ಈ ವರ್ಷ ಮುಚ್ಚಿದೆ. ವಿಷಯ ಇಷ್ಟೇ, ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಅನುದಾನಿತ ಶಾಲೆಗಳಲ್ಲಿ. ಆದರೆ ಹಿಂದೆ ಅಧ್ಯಾಪಕರ ನೇಮಕಾತಿ ಇಲ್ಲ. 2002ನೇ ಇಸವಿಯಿಂದ ಪ್ರೌಢಶಾಲೆಗೆ ಯಾವುದೇ ಪ್ರಾಥಮಿಕ ಶಾಲೆಗೆ ನೇಮಕಾತಿ ಇಲ್ಲ. ಮತ್ತೆ ಪ್ರೌಢಶಾಲೆಗೆ 2015ರ ನಂತರ ಯಾವುದೇ ನೇಮಕಾತಿಯನ್ನು ಮಾಡ್ತಾ ಇಲ್ಲ. 2015 ಡಿಸೆಂಬರ್ ಒಳಗೆ ಯಾರು ರಿಟೈರ್ಡ್ ಆಗಿದ್ದಾರೆ ಅವರನ್ನು ಮಾತ್ರ ಅಂದರೆ ನೇಮಕಾತಿ ಮಾಡಿಕೊಳ್ಳಬೇಕು ಎನ್ನುವಂಥ ಸರ್ಕಾರದ ಸುತ್ತೋಲೆಯಂತೆ ಅಧ್ಯಾಪಕರ ಕೊರತೆ ಇದೆ. ನಾವೇ ಆಡಳಿತ ಮಂಡಳಿಯವರು ಮತ್ತು ಶಾಲೆಯ ಟೀಚರ್ಸ್ನವರು ಹಣ ಹಾಕಿ ಟೀಚರ್ಸ್ಗಳನ್ನು ಇಟ್ಕೊಂಡು ಪಾಠವನ್ನು ಮಾಡ್ತಾ ಇರುವಂಥದ್ದು ಮೊದಲು. ಎರಡನೇದಾಗಿ ನೀವು ಕೇಳಿರುವಂಥ ಮಾಹಿತಿಗಳು, ಮಕ್ಕಳ ಸಂಖ್ಯೆ ಪರವಾಗಿಲ್ಲ. ಈ ವರ್ಷ 8ನೇ ಕ್ಲಾಸಲ್ಲಿ ಸುಮಾರು 51 ಮಕ್ಕಳು, 9ನೇ ಕ್ಲಾಸ್ನಲ್ಲಿ ಸುಮಾರು 11 ಮಕ್ಕಳು ಸೇರ್ಪಡೆ ಆಗಿರುವಂಥದ್ದು ಬಹಳ ಖುಷಿ ಕೊಟ್ಟ ವಿಚಾರ. ಶಾಲೆಯಲ್ಲಿ ಸುಮಾರು 61 ಮಕ್ಕಳು ಹೊಸ ಮಕ್ಕಳು ಬಂದಿದ್ದಾರೆ. ಈ 61 ಮಕ್ಕಳಿಗೆ ಕೂಡ ವಿದ್ಯಾರ್ಥಿ ಶೈಕ್ಷಣಿಕ ದತ್ತು ಯೋಜನೆ ಅಂತೇಳಿ ಫ್ರೀಯಾಗಿ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಖುಷಿ ಪಡ್ತೇನೆ. ಮತ್ತೆ ಕಲಿಕೆಯಲ್ಲಿ ಈಗಾಗಲೇ ಏನೆಲ್ಲ ನಾವು ಬಳಸ್ಕೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಾವು ಹವಾನಿಯಂತ್ರಿತವಾಗಿ ಸುಮಾರು 10 ಕಂಪ್ಯೂಟರ್ಗಳು ಇದೆ ಶಾಲೆಯಲ್ಲಿ ಮಕ್ಕಳಿಗೆ ಸುಸಜ್ಜಿತವಾಗಿ. ಮತ್ತೆ ಸ್ಮಾರ್ಟ್ ಕ್ಲಾಸ್ ಅಂತ ಮಾಡ್ತಾ ಇದ್ದೇವೆ. ಅದು ಕೂಡ ಕೊಡುಗೆ ದಾನಿಗಳಿಂದ ಮಾಡಿರುವಂಥದ್ದು. ಪ್ರತಿ ವಾರದಲ್ಲಿ 4 ಕ್ಲಾಸ್ ಒಂದು ಮಗುವಿಗೆ ಸಿಗ್ತದೆ, ಸ್ಮಾರ್ಟ್ ಕ್ಲಾಸಲ್ಲಿ ಸಿಗ್ತದೆ ಮಕ್ಕಳಿಗೆ. ಮತ್ತು ಈಗಾಗಲೇ ಅಗಸ್ತ್ಯ ಫೌಂಡೇಶನ್ ಅಂತ ಹೇಳಿದ್ದಾರೆ, ಅದು ಅನುದಾನಿತ ಶಾಲೆಗಳಿಗೆ ಕೂಡ ವಿಸ್ತರಿಸಿದ್ದಾರೆ. ನಮ್ಮ ಮಕ್ಕಳಿಗೂ ಅದರ ಪ್ರಯೋಜನ ಪಡೀತಾ ಇದ್ದಾರೆ. ವಿಜ್ಞಾನಕ್ಕೆ ಸಂಬಂಧಪಟ್ಟಾಗೆ, ಅದು ಬೇರೆ ಯಾವುದೇ ಸಬ್ಜೆಕ್ಟ್ ಕೊಡ್ತಾ ಇಲ್ಲ ಅವರು. ವಿಜ್ಞಾನಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಯೋಗಾಲಯಗಳನ್ನು ಬಹಳ ಸೂಕ್ತವಾಗಿ ಪಾಠದಲ್ಲಿ ಬರುವಂತಹ ಪ್ರಯೋಗಾಲಯವನ್ನು ಅಗಸ್ತ್ಯ ಫೌಂಡೇಶನ್ ಅವರು ಮಕ್ಕಳಿಗೆ ಬಹಳ ಒಳ್ಳೆ ರೀತಿಯಲ್ಲಿ ತಿಂಗಳಿಗೆ 1 ಕ್ಲಾಸ್ ತಗೊಳ್ತಾರೆ. ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಮಾಡ್ತಾರೆ. ನಮಗೆ ಕೂಡ ಅದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಧನ್ಯವಾದಗಳು. ಮತ್ತೆ ಬಿಸಿಯೂಟದ ಬಗ್ಗೆ ತಮಗೆ ಹೇಳುವುದಾದರೆ, ಈಗಾಗಲೇ ಸರ್ಕಾರ ಮೊನ್ನೆ ಘೋಷಣೆ ಮಾಡಿದ ಹಾಗೆ 1ರಿಂದ 10ನೇ ತರಗತಿಯವರೆಗೆ ಮೊಟ್ಟೆ ಕೊಡ್ತೇವೆ ಅಂತ ಹೇಳೋದು ಇನ್ನೂ ಬಂದಿಲ್ಲ ಆದೇಶ. 8ನೇ ಕ್ಲಾಸ್ನವರಿಗೆ ಮಾತ್ರ ಬಂದಿದೆ, ವಾರದಲ್ಲಿ 1 ಮೊಟ್ಟೆ ಕೊಡುವಂಥದ್ದು. ಅದು ಕೊಡ್ತಾ ಇದ್ದೇವೆ. ಆದರೆ ಒಂದು ಬೇಸರ ಅಂತ ಹೇಳಿದ್ರೆ, ಮಕ್ಕಳಿಗೆ ಮಾತ್ರೆ ಬರ್ತಾ ಇತ್ತು, ಕಾರ್ಬೋಹೈಡ್ರೇಟ್ಸ್ ಮಾತ್ರೆಗಳು ಇನ್ನೂ ಬಂದಿಲ್ಲ. ಅದು ಆರೋಗ್ಯ ಅವ್ರು ಬರಲಿಲ್ಲ. ಮತ್ತು ಶುಚಿತ್ವಕ್ಕೆ ಸಂಬಂಧಪಟ್ಟಾಗ ಶುಚಿ ಎನ್ನುವಂಥ ಯೋಜನೆ, ಮಾತ್ರೆ ಹೌದು, ಟ್ಯಾಬ್ಲೆಟ್ಸ್ ಮಕ್ಕಳಿಗೆ, ಕಬ್ಬಿಣಕ್ಕೆ ಸಂಬಂಧಪಟ್ಟಾಗೆ. ಮತ್ತೆ ಶುಚಿ ಎನ್ನುವಂಥ ಯೋಜನೆ ನಿಮಗೆಲ್ಲ ಗೊತ್ತಿದೆ, ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಬಹಳ ಒಳ್ಳೆಯ ಯೋಜನೆ. ಅದು ಕೂಡ ಈ ವರ್ಷ ಬರಲಿಲ್ಲ. ಹೌದು, ಅದೊಂದು ವೆರಿ ಇಂಪಾರ್ಟೆಂಟ್, ಅದು ಬೇಕಾಗ್ತದೆ. ಮತ್ತೆ ಹಾಲು ಕೊಡ್ತಾ ಇದ್ದೇವೆ, ಮಕ್ಕಳು ಹಾಲು ಕುಡಿತಾ ಇಲ್ಲ. ಇದು ಇವತ್ತು ಇಲಾಖೆ ಅಧಿಕಾರಿಗಳಿಲ್ಲ, ಎಲ್ಲರೂ ಹೇಳ್ತಿದ್ದೆವು ನಾವು. ಪ್ರಾಯೋಗಿಕವಾಗಿ ಚಿಂತನೆ ಮಾಡುವಾಗ ಮಕ್ಕಳು ಕುಡಿತಾ ಇಲ್ಲ ಹಾಲನ್ನು. ಮಾಲ್ಟ್ ಹಾಕಿ ಕೊಡ್ತೇವೆ ನಾವು ಮಕ್ಕಳಿಗೆ. ಮಾಲ್ಟ್ ಹಾಕಿ ಸರ್ ನಂಬಲಿಕ್ಕಿಲ್ಲ, 4 ಪ್ಯಾಕೆಟ್ ಮಾಲ್ಟ್ ಇದೇ ನಮ್ಮ ಇಲ್ಲಿಂದ ನ್ಯೂ ಪಡುಪಿಂದ ತಗೊಳ್ತೇವೆ. ಮಕ್ಕಳಿಗೆ ಕೊಟ್ಟರು ಕೂಡ ಅರ್ಧದಷ್ಟು ಮಕ್ಕಳು ಕುಡಿತಾ ಇಲ್ಲ. ಆದರೆ ಕುಡಿಲೇಬೇಕು ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಸಂತೋಷ. ಆ ಮಕ್ಕಳಿಗೆ ಅಂತೇಳಿ ನಾವು ಬಯಸದೆ ಎಲ್ಲ ಮಕ್ಕಳಿಗೆ ಕೂಡ ನಾವು ಮೊಸರು ಮಾಡಿ ಕೊಡ್ತೇವೆ ಮಧ್ಯಾಹ್ನ. ಮೊಸರು ಆದರೆ ತಿನ್ನಲಿ ಅಂತ, ಬಟ್ ನಿಯಮದಲ್ಲಿ ಇಲ್ಲ ಅದೊಂದು. ಹಾಗೆ ಪರವಾಗಿಲ್ಲ ಅದು. ಮತ್ತೆ ಮೊಟ್ಟೆ ಅಂತೂ ತೊಂದರೆ ಇಲ್ಲ. ಮೊಟ್ಟೆ ಒಂದು 90% ಮೊಟ್ಟೆ ತಿಂತಾರೆ ನಮ್ಮಲ್ಲಿ. 10% ಚುಕ್ಕಿ ಮತ್ತು ಬಾಳೆಹಣ್ಣನ್ನು ಕೊಡ್ತಾರೆ. ಬಾಳೆಹಣ್ಣು ಬೇಡ ಅಂತ ಹೇಳ್ತಾರೆ, ಚುಕ್ಕಿಯನ್ನೇ ಅವರು ಯೂಸ್ ಮಾಡ್ತಾರೆ. ಮತ್ತೆ ಮೇಡಮ್ ಹಾಗೆ ಇದರ ಬಗ್ಗೆ. ಮತ್ತೆ ಪೌಷ್ಟಿಕಾಂಶ ಕೊರತೆ ಬಳಲುತ್ತಿರುವ ಮಕ್ಕಳು ಯಾರಿಲ್ಲ, ದೇವರ ದಯೆಯಲ್ಲಿ ಸ್ಟ್ರಾಂಗ್ ಇದ್ದಾರೆ. ಕಳೆದ 2 ವರ್ಷದ ಹಿಂದೆ ಶುಗರ್ ಇರುವಂಥ ಮಗು 400 ಚಿಲ್ಲರೆ ಒಂದು ಮಗು ಕುಶಿತಾ ಅಂತೇಳಿ ಬಿಟ್ಟು, ಆ ಮಗು ಈಗ SSLC ಪಾಸಾಗಿ ಹೋಗಿದೆ. ಹಾಗೆ ಯಾರು ಪೌಷ್ಟಿಕಾಂಶ ಕೊರತೆಯಿಂದ ಯಾವುದೇ ಮಕ್ಕಳು ಇಲ್ಲ. ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಉತ್ತಮವಾಗಿದೆ, ಎಲ್ಲವೂ ಪರವಾಗಿಲ್ಲ. ಶೌಚಾಲಯ ಮಾತ್ರ ಹುಡುಗರಿಗೆ ಸರಿಯಾದ ವ್ಯವಸ್ಥೆಯಲ್ಲಿ ಇಲ್ಲ. ಈಗಾಗಲೇ MRPLನವರಿಗೆ ನಾವು ಕೊಟ್ಟಿದ್ದೇವೆ. ಆದಷ್ಟು ಬೇಗ MRPLನವರು ಒಂದು ಮಾಡಿಕೊಡ್ತೇನೆ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ನೋಡಬೇಕು, ಅದಕ್ಕೆ ಆಡಳಿತ ಮಂಡಳಿಯವರು ಕೂಡ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ. ಖಂಡಿತ
ಮುಂದಿನ ದಿನಗಳಲ್ಲಿ ಆಗ್ಬೋದು. ಮತ್ತೆ ಉಚಿತ ಸಮವಸ್ತ್ರ ಶಾಕ್ಸ್ ಯಾವುದು ನಮಗೆ ಬರುವುದಿಲ್ಲ ಅನುದಾನಿತ ಶಾಲೆಗೆ. ವಿದ್ಯಾರ್ಥಿ ವೇತನ ಈಗಾಗಲೇ ಮೇಡಮ್ ಹೇಳಿದರೆ ಕಳೆದ 3 ವರ್ಷದಿಂದ ಬರಲಿಲ್ಲ. ಎಲ್ಲರ ಗಮನಕ್ಕೆ ವಿದ್ಯಾರ್ಥಿ ವೇತನ ಏನಾದರೂ ಒಂದು ರೀಸನ್ ಕೊಟ್ಟು ವಿದ್ಯಾರ್ಥಿ ವೇತನ ಬಂದಿಲ್ಲ. ಈ ವರ್ಷ ಬರ್ಬೋದು. ಮತ್ತೆ ಮಕ್ಕಳಲ್ಲಿ ನೈರ್ಮಲ್ಯ ಪದ್ಧತಿ ಹವ್ಯಾಸಗಳನ್ನ ರೂಪಿಸಲಿಕ್ಕೆ ಪ್ರತಿದಿನ ಅವರು ಹೇಳಿದಾಗೆ ಅದೆಲ್ಲವೂ ನಡೀತಾ ಇದೆ. ರಾಷ್ಟ್ರೀಯ ಹಬ್ಬಗಳು ಅದರೊಟ್ಟಿಗೆ ಬೇರೆ ಬೇರೆ ಕಾರ್ಯಕ್ರಮ ಈಗಾಗಲೇ ನೀವೆಲ್ಲ ಪೇಪರ್ಲೆಲ್ಲ ನೋಡಿದ್ರಿ. ಇದು ಮಾತ್ರ ಅಲ್ಲದೆ ಶೈಕ್ಷಣಿಕವಾಗಿ ಅಲ್ಲದೆ ನಾವು ಪ್ರತಿ ತಿಂಗಳು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ವೈದ್ಯಕೀಯಕ್ಕೆ ಪೂರಕವಾಗಿ ದಂತ ಚಿಕಿತ್ಸೆಗೆ ಸಂಬಂಧಪಟ್ಟಾಗೆ ನಮ್ಮಲ್ಲಿ ನಿಟ್ಟೆಯವರು ಆಸ್ಪತ್ರೆಯನ್ನೇ ತೆರೆದಿದ್ದಾರೆ. ನಿಮ್ಮ ಗಮನಕ್ಕೆ ಪ್ರತಿ ಮಕ್ಕಳನ್ನ ನಾವು ದಂತದ ಚಿಕಿತ್ಸೆ ಮತ್ತು ಉನ್ನತ ಚಿಕಿತ್ಸೆಯನ್ನು ಆಸ್ಪತ್ರೆಯಲ್ಲಿ ಫ್ರೀಯಾಗಿ ಕೊಡ್ತಾರೆ. ಈ ರೀತಿಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಪ್ರತಿ ತಿಂಗಳು ಒಬ್ಬೊಬ್ಬರು ನೃತ್ಯ ತರಬೇತರನ್ನು ಕರೆಸಿ ಅವರಿಗೆ ನಾವು ಒಳ್ಳೆ ರೀತಿಯಲ್ಲಿ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಮತ್ತೆ SDMC ಈಗಾಗಲೇ ಗೊತ್ತಿದೆ, ನಮಗೆ ಶಿಕ್ಷಕ ರಕ್ಷಕ ಸಂಘ ಅಂತೇಳಿ ಮಾಡಿದ್ದೇವೆ. SDMC ಇಲ್ಲ, ಅದು ಆಡಳಿತ ಮಂಡಳಿಯವರೇ ಅದರ ಮುಂದಾಳತ್ವವನ್ನು ವಹಿಸಿಕೊಳ್ತಾರೆ. ಮತ್ತೆ ಮಕ್ಕಳ ಬೇಡಿಕೆ ರಚನೆ ಪರಿಹಾರಗಳ ಬಗ್ಗೆ ಅನುಸರಿಸಿದ ಕ್ರಮಗಳು, ಮಕ್ಕಳು ಈಗಾಗಲೇ ನಮ್ಮ ಪಂಚಾಯತ್ ವತಿಯಿಂದ ಸೂಕ್ತವಾದ ನಮಗೆ ಒಂದು ಈ ಮಕ್ಕಳ ಹೆಣ್ಣು ಮಕ್ಕಳಿಗೆಗೋಸ್ಕರ ಒಂದು ಕೊಟ್ಟಿದ್ದಾರೆ, ಬರ್ನರಿಂಗ್ ಮಿಷನ್ ಒಂದು ಕೊಟ್ಟಿದ್ದಾರೆ. ಅದು ಹಾಲಾಗಿದೆ ಅಧ್ಯಕ್ಷರೇ. ಅದಕ್ಕೆ ಫೋನ್ ನಂಬರ್ ತಗೊಂಡು ನಾನು ಅವರಿಗೆ ಫೋನ್ ಮಾಡಿ ಅದನ್ನು ಉತ್ತಮಪಡಿಸ್ತೇನೆ. ಟೋಟಲ್ ಆಗಿ ಶಾಲೆಯದು ಯಾವುದೇ ತೊಂದರೆ ಇಲ್ಲ, ದುಶ್ಚಟಗಳು ಯಾವುದೂ ಇಲ್ಲ, ಮಕ್ಕಳು ಇಷ್ಟ ತನಕ ಕಂಡು ಬಂದಿಲ್ಲ. ವಿಶೇಷವಾಗಿ ನಮ್ಮ ಕಸಗಳು ಇದರ ಬಗ್ಗೆ ನಾವು ಈಗಾಗಲೇ ಅಧ್ಯಕ್ಷರು ತುಂಬ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರೊಟ್ಟಿಗೆ ನಾವು ಸಪೋರ್ಟ್ ಮಾಡ್ತೇವೆ. ನಾನು ಈಗಾಗಲೇ ಹೇಳಿದ್ದೇನೆ, ಸ್ಕೌಟ್ ಗೈಡ್ ಮಕ್ಕಳು ಒಂದು 80 ಮಕ್ಕಳಿದ್ದಾರೆ. ಅವರನ್ನ ಉಪಯೋಗಿಸಿಕೊಂಡು ಇಡೀ ಹರೇಕಳದಲ್ಲಿ ಕಸಮುಕ್ತ ಗ್ರಾಮವನ್ನಾಗಿ ಮಾಡಲಿಕ್ಕೆ ನಮ್ಮ ಸಂಪೂರ್ಣವಾದ ಸಹಕಾರ ನಾವು ಕೊಡ್ತೇವೆ. ಖಂಡಿತ ಪಂಚಾಯತ್ ಒಟ್ಟಿಗೆ ಸೇರಿಕೊಂಡು ಮಾಡೋಣ ಅಂತ ಹೇಳ್ಕೊಳ್ತಾ, ಇಷ್ಟು ದಿನ 2 ವಿಷಯದಲ್ಲಿ, ಒಂದು ಶುಕ್ರವಾರ ಮಸೀದಿಗೆ ಹೋಗುವಾಗ ಮಳೆ ನೋಡುವುದಿಲ್ಲ, ಬಸ್ಸು ನೋಡುವುದಿಲ್ಲ, ರೋಡು ನೋಡುವುದಿಲ್ಲ, ಇದು ಕುರಿಗಳು ಹೋದಾಗೆ ಹೋಗುವಂಥದ್ದು ಕ್ರಮ ಇದು ಈಗಲ್ಲ ಆವಾಗ. 2ನೇದು ಸಂಜೆ ಶಾಲೆ ಬಿಟ್ಟು ಹೋಗುವಾಗ, ಒಂದು ನಮ್ಮ ರಸ್ತೆಗಳು ಸಪೂರ. ಎಟ್ಟೆ ಟೈಮಲ್ಲಿ ನಮ್ಮಲ್ಲಿ 450 ಮಕ್ಕಳು ಹೊರಗೆ ಬರ್ತಾರೆ. ನೀವು ಲೆಕ್ಕ ಹಾಕಿ, ಒಂದು 4 ಗಂಟೆ 3:55, 5 ನಿಮಿಷ ಹೆಚ್ಚು ಕಮ್ಮಿಯಲ್ಲಿ 450 ಮಕ್ಕಳು ಒಮ್ಮೆಲೆ ರೋಡಿಗೆ ಬರುವಾಗ ಆ ಕಿರಿದಾದ ರೋಡಲ್ಲಿ ಮಕ್ಕಳು ಹೇಗೆ ಬರುವುದು ಎನ್ನುವಂಥದ್ದು ಆಲೋಚನೆ. ನನಗೆ ಸೂಕ್ತ ಪರಿಹಾರ ಮಾಡ್ಬೋದು. ಒಂದನೇ ನಾವು ಆಗಾಗಲೇ ಹೇಳಿದ್ದೇವೆ, ನಮಗೆ ಅಲ್ಲಿ ಒಂದು ಹಂಪ್ಸ್ ಕೊಡಬೇಕು ಅಂತೇಳಿ. ಯಾಕೆಂದ್ರೆ ಯಾವುದೇ ಗಾಡಿಗಳು, ಯಾಕೆಂದ್ರೆ ಅದಕ್ಕೆ ನಿಯಮದಲ್ಲಿ ಇಲ್ಲ, ಅಪ್ಪಲ್ಲಿ ಹಂಪ್ಸ್ ಹಾಕ್ಲಿಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ಅದರ ಮಕ್ಕಳ ಅಂಗಡಿ ಇದೆ, ಅದು ನಮಗೆ ಉಪದ್ರ ಆಗ್ತಾ ಇದೆ. ಅಂಗಡಿ ಅವರಿಗೆ ಉಪದ್ರ ಅಲ್ಲ, ನಮಗೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಿದ್ದು ಕೂಡ ಅದು ಆ ಬಸ್ ಸ್ಟ್ಯಾಂಡನ್ನೇ ತೆಗಿಬೇಕು. ಸತ್ಯವಾಗಿ ಹೇಳುವುದಾದ್ರೆ ಅಧ್ಯಕ್ಷರೇ, ಖಂಡಿತವಾಗಿ ಅವರಿಗೆ ಬೇರೆ ಏನಾದರೂ ವ್ಯವಸ್ಥೆ ಮಾಡಿ, ಅಲ್ಲಿ ಮಕ್ಕಳಿಗೆ ಬಸ್ಸಿಗೆ ನಿಲ್ಲಲಿಕ್ಕೆ ವ್ಯವಸ್ಥೆ ಇಲ್ಲ. ನಾವು ಬೆಳಗ್ಗೆ ಸಂಜೆ ಹೋಗುವುದು ಬೆತ್ತ ತಗೊಂಡು ಹೋಗಿ ಲೈನಲ್ಲಿ ನಿಲ್ಲಿಸಿ ಬಸ್ ಹತ್ತಿಸ್ತಾ ಇದ್ದೇವೆ. ಯಾಕೆಂದ್ರೆ ಅಲ್ಲಿ ಕೆಳಗೆ ಬೀಳ್ತಾರೆ. ಸ್ವಲ್ಪ ಇರೋದು ಒಂದು, ನನಗೆ ಅನಿಸುತ್ತೆ ಒಂದು 3 ಫೀಟ್ ಉಂಟು ರೋಡಿಂದ ಕಂಪೌಂಡಿಗೆ. ಮಕ್ಕಳು ಕೆಳಗೇನೆ ಬೀಳುತ್ತೆ, ಸರಿಯಾದ ದಾರಿ ಇಲ್ಲ. ಹಾಗಾಗಿ ಮಕ್ಕಳಿಗೆ ಹೋಗ್ಲಿಕ್ಕೆ ಸರಿಯಾದ ರೋಡ್ ಕೂಡ ಅಗಲ ಇಲ್ಲದ ಕಾರಣ ಅದು ಕೂಡ ಒಂದು ಕೊರತೆ ಇದೆ. ಹಾಗಾಗಿ ಖಂಡಿತ ಅಧ್ಯಕ್ಷರು ಮ್ಯಾನೇಜ್ ಮಾಡಿದ್ರೆ, ಒಂದು ಅಲ್ಲಿ ಬಸ್ ನಿಲ್ಲುವ ಸ್ಥಳದಲ್ಲಿ ಒಂದು ಹಂಸು, ಮತ್ತೊಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಲಲಿಕ್ಕೆ ವ್ಯವಸ್ಥೆ, ಇದೆರಡೂ ಇದ್ರೆ ಖಂಡಿತ ಅಧ್ಯಕ್ಷರು ಹೇಳಿದಾಗೆ ನಾವು ಲೈನಲ್ಲಿ ಕಳಿಸ್ತೇವೆ. ಈಗ ಮಸೀದಿಗೆ ಹೋಗುವ ಕೂಡ ಲೈನಲ್ಲೇ ಹೋಗ್ಬೇಕು ಅಂತ ಹೇಳ್ತೇವೆ. ಆದ್ರೂ ಕೂಡ ಈ ಮಳೆಗೆ ಏನು ಮಾಡ್ತಾರೆ, ಒದ್ದೆ ಹಾಕೊಂಡು ಹೋಗ್ತಾರೆ ಮಕ್ಕಳು, ಓಡ್ತಾರೆ ರೋಡಲ್ಲಿ. ಖಂಡಿತ ಅದನ್ನು ಮಾಡ್ತೇವೆ. ಧನ್ಯವಾದಗಳು. ಹಿರಿಯ ಪ್ರಾಥಮಿಕ ಶಾಲೆ ರಾಜಗುಡ್ಡೆ. ನಮ್ಮಲ್ಲಿ 73+72 145 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಈ ವರ್ಷದ ಮಟ್ಟಿಗೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಒಂದು 10 ಮಕ್ಕಳು ನಮಗೆ ಸ್ಟ್ರೆಂತ್ ಕಡಿಮೆ ಆಯಿತು ಈ ವರ್ಷಕ್ಕೆ. ಸ್ವಲ್ಪ ಆಂಗ್ಲ ಮಾಧ್ಯಮಕ್ಕೆ ನಮ್ಮ ಕೆಲವು ಮಕ್ಕಳು ಹೊರಟೋಗಿದ್ದಾರೆ ಮತ್ತು ಬಾಡಿಗೆದಾರರು ಬಾಡಿಗೆ ಸಿಗದೆ ಕೆಲವು ಕಡೆಯಲ್ಲಿ ವರ್ಗಾವಣೆಗೊಂಡು ಬೇರೆ ಕಡೆಗೆ ಹೋಗಿದ್ದಾರೆ ಪೇರೆಂಟ್. ಹಾಗೆ ಒಂದು 10 ಮಕ್ಕಳು ನಮ್ಮಲ್ಲಿ ಈ ಸಲ ಸ್ಟ್ರೆಂತ್ ಕಡಿಮೆ ಆಯಿತು. ಮತ್ತು ಶಾಲೆಗೆ ಹೊರಗಿಳಿದಿರುವ ಮಕ್ಕಳು ನಮ್ಮ ಶಾಲೆಯಲ್ಲಿ ಇಲ್ಲ. ಆದರೂ ನಮ್ಮಲ್ಲಿ ಒಂದು ಏನಂತ ಹೇಳಿದರೆ, ಮಕ್ಕಳು ಆಗಾಗ ಗೈರುಹಾಜರಿಯಾಗುವುದು ಒಂದು ನಮ್ಮ ಶಾಲೆಯಲ್ಲಿ ಇದೆ. ಪೇರೆಂಟ್ಸ್ಗಳು ಹೋಗುವಾಗ, ಈಗವೇ ನಾನು ಇಲ್ಲಿ ಗಮನಿಸಿದೆ, ನನ್ನ 2 ಮಕ್ಕಳು ಇಲ್ಲಿದ್ದಾರೆ ಈಗ ತಾಯಿ ಜೊತೆಗೆ ಕರ್ಕೊಂಡು ಹೋಗೋದು. ಅದು ಪೋಷಕರ ಸಭೆಯಲ್ಲಿ, SDMC ಸಭೆಯಲ್ಲಿ ಎಲ್ಲವನ್ನು ಹೇಳ್ತೇವೆ. ಆದರೂ ತಾಯಂದಿರು ಒಂದು ಕರ್ಕೊಂಡು ಹೋಗುವ ಒಂದು ಅಭ್ಯಾಸ ಆದ ಕಾರಣ ಕೆಲವೊಮ್ಮೆ ಗೈರುಹಾಜರಿಯಾಗುವಂಥದ್ದು ನಮ್ಮ ಮಕ್ಕಳು ಇದೆ. ಮತ್ತು ಮಕ್ಕಳ ಶೈಕ್ಷಣಿಕ ಗುಣಮಟ್ಟದಲ್ಲಿ ಇಲಾಖೆಯಿಂದ ನಿಗದಿಪಡಿಸಿದಂಥ ಎಲ್ಲ ಮೌಲ್ಯಮಾಪನಗಳು ಅವೆಲ್ಲವನ್ನು ನಾವು ಮಾಡ್ತೇವೆ. ಅದರ ಜೊತೆಗೆ ನಮ್ಮ ಶಿಕ್ಷಕರ ಮಟ್ಟದಲ್ಲಿ ಆಗುವಂಥ ಕೆಲವು ಮೌಲ್ಯಮಾಪನಗಳು ಕೂಡ ನಾವು ಮಕ್ಕಳಿಗೆ ಮಾಡಿ ಗುಣಮಟ್ಟ ಸುಧಾರಣೆ ಮಾಡಲಿಕ್ಕೆ, ಮೇಯ್ನಾಗಿ ಓದುವುದು, ಬರೆಯುವುದು ಮತ್ತು 4 ಗಣಿತದಲ್ಲಿ ಕೂಡಿಸುವುದು ಕಳೆಯುವುದಂಥದ್ದು ಸಾಮರ್ಥ್ಯ ಬರುವ ಹಾಗೆ ನಾವು ನಮ್ಮ ಮಕ್ಕಳನ್ನು ನೋಡ್ಕೊಂಡಿದ್ದೇವೆ. ಮತ್ತು ಪರಿಹಾರ ಬೋಧನೆ ಅಂತ ನಮಗೆ ಒಂದು ಕ್ಲಾಸ್
ತಗೊಳ್ಳಿಕ್ಕಿದೆ. ಆ ಪರಿಹಾರ ಬೋಧನೆಯ ಮೂಲಕ ಕೂಡ ಮತ್ತು ಸೇತುಬಂಧದಲ್ಲಿ ನಮ್ಮ ಮಕ್ಕಳು ಯಾರು ಹಿಂದೆ ಉಳಿದಿದ್ದಾರೆ ಸಾಮರ್ಥ್ಯದಲ್ಲಿ, ನಾವಲ್ಲಿ ಪಾಠ ಅಂತ ಹೇಳುವುದಿಲ್ಲ, ಸಾಮರ್ಥ್ಯದಲ್ಲಿ ಹಿಂದುಳಿದಿರುವ ಮಕ್ಕಳನ್ನು ನಾವು ಪರಿಹಾರ ಬೋಧನೆಯ ಮೂಲಕ ತರಗತಿ ತಗೊಂಡು ಮಾಡ್ತಾ ಇದ್ದೇವೆ. ಮತ್ತು ನಮ್ಮಲ್ಲಿ 5ನೇ ಮತ್ತು 8ನೇ ತರಗತಿಗೆ ನಾವು ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ. ಯಾಕೆ ಹೇಳಿದರೆ ಈ ವರ್ಷದ ಕೊನೆಗೆ ನಮ್ಮಲ್ಲಿ ಮೌಲ್ಯಾಂಕನ ಅಂತೇಳಿ 5 ಮತ್ತು 8ಕ್ಕಿದೆ. ಆ ಮಕ್ಕಳನ್ನು ಹೆಚ್ಚು ಕಲಿಕೆಯಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಹೇಳಿ ಊಟ ಮಾಡಿ ಮಾಡಬೇಕು ಅಂತೇಳಿ. ಅದರಲ್ಲಿ ಒಂದು ಅಪವಾದ ಹೇಳಿದ್ರೆ ನಮಗೆ ಅವಕಾಶ ಸಿಗುವುದಿಲ್ಲ. ನಾವು ಗಂಟೆ ಆದ ತಕ್ಷಣ ಮಕ್ಕಳಿಗೆ ಬಡಿಸುವ ಕಾತುರತೆಯಲ್ಲಿ ಇರ್ತದೆ, ಅದರ ಬೆನ್ನಿಗೆ ನಾವು ಊಟ ಮಾಡ್ತೇವೆ. ಅದೊಂದು ಇದು. ಅನಂತರ ಅಡಿಗೆಯವರು ಕೂಡ ಊಟ ಮಾಡ್ತಾರೆ, ಅವರು ಮಾಡೋದ್ರ ಜೊತೆಗೆ ಊಟ ಕೂಡ ಮಾಡ್ತಾರೆ. ಹೌದು. ಮತ್ತೆ ಯಾರು ನಮ್ಮಲ್ಲಿ ಒಂದು ತಾಯಂದಿರ ಸಮಿತಿ ಅಂತ ಇದೆ. ತಾಯಂದಿರ ಸಮಿತಿಯವರು ಬಂದು ಬಡಿಸಬೇಕು, ರುಚಿ ನೋಡಬೇಕು ಅಂತ ಇದೆ. ಬಂದಾಗ ಈಗ ಕಮಿಟಿ ಮೀಟಿಂಗ್, ಪೋಷಕರ ಮೀಟಿಂಗ್, ಆ ಮೀಟಿಂಗ್ಗಳಲ್ಲಿ ಬಂದಾಗ ತಾಯಂದಿರು ಊಟ ಮಾಡಿ ಹೇಳಿದರೆ ಕೆಲವರು ಊಟ ಮಾಡ್ತಾರೆ. ಆದರೆ ದಿನನಿತ್ಯದಲ್ಲಿ ಬಡಿಸಲಿಕ್ಕೆ ತಾಯಂದಿರು ಬರುವಂಥದ್ದು ಕಷ್ಟ ಮತ್ತು ಕಡಿಮೆ. ಮತ್ತು ವಾರಕ್ಕೆ ಒಂದರಂತೆ ಈಗ ಜುಲೈ ತಿಂಗಳಲ್ಲಿ 4 ಮೊಟ್ಟೆಯನ್ನು 3 ಮೊಟ್ಟೆ ಕೊಟ್ಟಾಯಿತು. ಈಗ 1 ಮೊಟ್ಟೆ ಕೊನೆಯ ವಾರದಲ್ಲಿ ಕೊಡಲಿಕ್ಕಿದೆ. ಮತ್ತು ವಾರದಲ್ಲಿ 5 ದಿನ ಹಾಲು ಕೊಡಲಿಕ್ಕಿದೆ, ಹಾಲು ಕೊಡ್ತಾ ಇದ್ದೇವೆ. ಅದೇ ತ್ಯಾಗಂ ಸರ್ ಹೇಳಿದಾಗೆ ಕೆಲವು ಮಕ್ಕಳು ಮಾಲ್ಟ ಹಾಕಿ ಕೊಡೋದು, ನಾವು ಕಲ್ಲರ್ ಆಗಬೇಕು ಮಕ್ಕಳಿಗೆ. ಖಾಲಿ ಬಿಳಿ ಹಾಲು ಅಂತ ಕಾಡಿದರೆ ಕುಡಿಯುವುದಿಲ್ಲ. ಮಾಲ್ಟ್ ಅಥವಾ ನಮ್ಮಲ್ಲಿ ಇಲಾಖೆಯಲ್ಲಿ ಒಂದು ಇದಿದೆ, ಪೋಷಕರು ಯಾರ್ದಾದ್ರೂ ವಿಶೇಷ ದಿನಗಳೆಲ್ಲ ಇದ್ದರೆ ನಮ್ಮ ಶಾಲೆಯಲ್ಲಿ ಒಂದು ವಿಶೇಷ ಊಟ, ವಿಶೇಷ ಪಾಯಸ ಅಥವಾ ಹಾರ್ಲಿಕ್ಸ್ ಹುಟ್ಟಿದ ಹಬ್ಬಕ್ಕೆ ಅಂಥದ್ದಿಂಥದ್ದನ್ನೆಲ್ಲ ಶಾಲೆಗೆ ಕೊಡ್ಬೋದು ಅಂತೇಳಿ ಇದೆ. ಪೋಷಕರ ಸಭೆಯಲ್ಲೆಲ್ಲ ಹೇಳ್ತೇವೆ, ಆದರೆ ಈ ತನಕ ಯಾರಿಂದಲೂ ಹಾಗೆ ಬಂದದ್ದು ಇಲ್ಲ. ಸ್ವೀಕರಿಸ್ತೇವೆ ನಾವು. ಅದೀಗ ಸುತ್ತೋಲೆ ಹಾಕಿದ್ದಾರೆ, ಉಪಯೋಗಿಸ್ಕೊಳ್ಬೋದು ಅಂತೇಳಿ. ಮೊದಲಾದರೆ ಇರಲಿಲ್ಲ, ಶಾಲೆದನ್ನೇ ಬೆಳೆಸಿಕೊಳ್ಬೇಕು ಅಂತೇಳಿ. ಈಗ ಯಾರಾದರೂ ವಿಶೇಷ ಊಟ, ವಿಶೇಷ ಭೋಜನ ವ್ಯವಸ್ಥೆ ಇದ್ದರೆ ಅದನ್ನು ಸ್ವೀಕರಿಸಿಕೊಂಡು ಮಕ್ಕಳಿಗೆ ಕೊಡ್ಬೋದು ಅಂತೇಳಿ ಇದೆ. ಮತ್ತು ಪೌಷ್ಟಿಕಾಂಶದ ಕೊರತೆಗೆ ಸಂಬಂಧಪಟ್ಟು ಒಂದನೇದು ಪೌಷ್ಟಿಕಾಂಶದ ಆಹಾರ ವಸ್ತುಗಳನ್ನು ನಾವು ಶಾಲೆಯಲ್ಲಿ ಮಧ್ಯಾಹ್ನ ಬಿಸಿಯೂಟದಲ್ಲಿ ನೀಡ್ತೇವೆ. ಆ ನಂತರ ನಮ್ಮ ಆರೋಗ್ಯ ಇಲಾಖೆಯವರ ಸಹಕಾರವನ್ನು ಪಡ್ಕೊಂಡು ನಮಗೆ ಪೌಷ್ಟಿಕಾಂಶ ಮಾತ್ರೆಗಳು, ವಿಟಮಿನ್ ಎ, ಅಲ್ಬಸಂಡಲ್ ಮಾತ್ರೆ ಮತ್ತು ಐರನ್ ವಿತ್ ಬೋಲಿಕ್ ಆ್ಯಸಿಡ್ ಮಾತ್ರೆಯನ್ನು ಅವರು ಸಪ್ಲೈ ಮಾಡ್ತಾರೆ. ಈಗ 23-24ನೇ ಸಾಲಿನಲ್ಲಿ ಸಪ್ಲೈ ಆಗಲಿಲ್ಲ, ಇನ್ನೂ ಕೂಡ 2 ತಿಂಗಳಾಯಿತು. ಮತ್ತು ನಮ್ಮಲ್ಲಿ RPSK ಅಡಿ ಯೋಜನೆ ಅಡಿಯಲ್ಲಿ ವರ್ಷದಲ್ಲಿ 1 ಸಲ ವೈದ್ಯಕೀಯ ತಪಾಸಣೆ ಮಾಡ್ತೇವೆ ಸರ್ಕಾರಿ ಶಾಲೆಯಲ್ಲಿ. ಮತ್ತು ಅದರ ಅನುಪಾಲನೆ ಕೂಡ ನಾವು ಮಾಡಲಿಕ್ಕಿದೆ. ಯಾರು ಪೌಷ್ಟಿಕಾಂಶದಿಂದ ಕೊರತೆಯಿಂದ, ರಕ್ತಹೀನತೆ ಇರ್ಬೋದು, ಹಲ್ಲು ಅಥವಾ ಬೇರೆ ಬೇರೆ ತೊಂದರೆಗಳಿಂದ ಬಳಲುತ್ತಿರುವ ಮಕ್ಕಳ ಬಗ್ಗೆ ಡಾಕ್ಟ್ರು, ವೈದ್ಯರು ಬಂದು ನಮಗೆ ಬರೆದು ಹೋಗ್ತಾರೆ ಅನುಪಾಲನೆ ಮಾಡಲಿಕ್ಕೆ. ಪೋಷಕರ ಮೂಲಕ ಆಗುವಂಥದ್ದನ್ನು ಪೋಷಕರಲ್ಲಿ ಹೇಳಿ ಮುಂದಿನ ಚಿಕಿತ್ಸೆಗೆ ಕಳಿಸ್ತೇವೆ. ಅಥವಾ ಅವರಿಂದ ಏನಾದರೂ, ಡಾಕ್ಟರಿಂದಲೇ ಏನಾದರೂ ಆಗುವಂಥದ್ದಿದ್ದರೆ ಮುಂದಿನ ಚಿಕಿತ್ಸೆಗೆ ನಾವು ಲೇಡಿ ಕೋಶನ್ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕಳಿಸ್ತೇವೆ. ನಮ್ಮಲ್ಲಿ ದೃಷ್ಟಿದೋಷಕ್ಕೆ ಅನುಪಾಲನೆ ನಾವು ಕನ್ನಡಕ್ಕೆಲ್ಲ ಅವರು ನಮಗೆ ಆರೋಗ್ಯ ಇಲಾಖೆಯಿಂದ ಕಳಿಸಿದ್ದಾರೆ. ಅದನ್ನು ನಾವು ಸ್ವೀಕರಿಸಿ ಮಕ್ಕಳಿಗೆ ಅದನ್ನು ಕೊಟ್ಟಿದ್ದೇವೆ. ಮೂಲಭೂತ ಸೌಕರ್ಯಗಳು ತಮಗೆಲ್ಲ ಗೊತ್ತಿದೆ, ಏನು ಎಲ್ಲ ಇರಬೇಕು ಅಂತೇಳಿ. ಎಲ್ಲವೂ ಇದೆ ನಮ್ಮಲ್ಲಿ, ಆದರೆ ಅದು ಅಚ್ಚುಕಟ್ಟಾಗಿಲ್ಲ. ಕುಡಿಯುವ ನೀರಿದೆ, ವಿದ್ಯುತ್ ಇದೆ, ಆದರೆ ಎಲ್ಲವೂ ಅಲ್ಲಲ್ಲಿ ವೈರ್ಗಳು ನೇತಾಡಿಕೊಂಡು, ನಮಗೆ ಇಲಾಖೆಯಿಂದ ಆಗಾಗ ಬರ್ತದೆ ವಿದ್ಯುತ್ತಿನ, ಈಗ ಮಳೆಗಾಲಕ್ಕೆ ಸುರಕ್ಷತೆ ವಿದ್ಯುತ್ತಿನ ಬಗ್ಗೆ ಮಾಡಿಕೊಳ್ಬೇಕು ಅಂತೇಳಿ ಒಂದು 50,000ದಷ್ಟು ಅದನ್ನು ಅಪ್ಡೇಟ್ ಮಾಡಬೇಕಾದ್ರೆ ಬೇಕಾಗ್ತದೆ. ಹಣ ಇಲ್ಲ, ಅನುದಾನ ಯಾವುದು ಬಂದಿಲ್ಲ ಈ ವರ್ಷದ ಮಟ್ಟಿಗೆ. ಪಂಚಾಯತಿನ ಇದರಲ್ಲಿ ಏನಾದರೂ ವ್ಯವಸ್ಥೆ ಆಗುವುದಾದರೆ ಮಾಡಿಕೊಡಿ ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ಳುವಂಥದ್ದು. ಮತ್ತು ಮೇಯ್ನಾಗಿ ನಮಗೆ ನನ್ನ ಮಕ್ಕಳು ಕೂಡ ಕಳಸಲ ಗ್ರಾಮ ಸಭೆಯಲ್ಲಿ ಹೇಳಿದರು, ನನಗೆ ದಾರಿ ಇಲ್ಲ ನನ್ನ ಶಾಲೆಗೆ ಸರಿಯಾಗಿ. ಮಕ್ಕಳು ಬರುವಂಥ ಮೇಯ್ನ್ ದಾರಿಯೇ ನನ್ನ ಸರಿ ಇಲ್ಲ. ಮಕ್ಕಳಿಗೆ ಮಳೆಗಾಲದಲ್ಲಿ ನೀರು ಕೂಡ ಅಲ್ಲಿಂದಲೇ ಇಳೀತದೆ. ಮಕ್ಕಳು ಜಾರಿ ಬೀಳುವ, ನಾವು ಶಿಕ್ಷಕರು ಜಾರಿ ಬೀಳುವ ಸಾಧ್ಯತೆಗಳು ಇವೆ. ಮಳೆಗಾಲದಲ್ಲಿ ಒಂದು ದಾರಿ ವ್ಯವಸ್ಥೆ ಆಗಬೇಕು ನನಗೆ.
ಮತ್ತು ಕಂಪೌಂಡ್ ಹಾಲ್ ಆಗಬೇಕು ಮೇಯ್ನ್. ನಾನೊಂದು ಕೈತೋಟ ಈ ಸಲ STMCಯಲ್ಲಿ ಇಟ್ಕೊಂಡು ಈ ಸಲ ಮಾಡಬೇಕಂತ ಒಂದು ಛಲವನ್ನು ಇಟ್ಕೊಂಡಿದ್ದೇನೆ. ಆದರೆ ಮಾಡಬೇಕು ಹೇಳಿದೆ, ನನ್ನಲ್ಲಿ ಹಾಡುಗಳು ಬಂದು ಈಗ ಮೊನ್ನೆ ನನ್ನ ಮಕ್ಕಳೆಲ್ಲ ಗಿಡ ಸ್ವಲ್ಪ ಹೂವಿನ ಗಿಡ ಎಲ್ಲ ನೆಟ್ಟರು, ಎಲ್ಲವನ್ನು ಈಗ ಹಾಡು ತಿಂದು ಹೋಗಿ ಆಯಿತು. ಗೇಟಲ್ಲಿ ಅದರ ಮೇಲಿಂದ ಹಾರಿಕೊಂಡು ಬರ್ತದೆ ಅದು. ಇಲ್ಲಿ ಅಡ್ಡ ಇಟ್ಟರು ಕೂಡ ಹಾಡುಗಳು ಅದರ ಮೇಲಿಂದ ಹಾರಿ ಕೆಳಗಿಳಿದು ಎಲ್ಲ ತಿಂದು ಹೋಗ್ತವೆ. ಅದೊಂದು ನನಗೆ ಒಂದು ಕೀಳರಿಮೆ ಉಂಟು. ನನ್ನ ಒಂದು ಮುಖ್ಯೋಪಾಧ್ಯಾಯರ ನೆಲೆಯಲ್ಲಿ ನನಗೊಂದು ಕೈತೋಟ, ನೀವೊಂದು ಗ್ರಾಮ ಪಂಚಾಯತಿನಿಂದ ಭಾಳ ಚಂದದ ಎಷ್ಟೋ 2 ಲಕ್ಷ ಚಿಲ್ಲರೆ ಇದರಲ್ಲಿ ಒಂದು ಕೈತೋಟ ಮಾಡಿಕೊಟ್ಟಿದ್ದೀರಿ. ಆದರೆ ಅದರಲ್ಲಿ ಕೈತೋಟದ ನಮಗೆ ಮತ್ತೆ ಅಕ್ಷರದಾಸೋಹದ ಇದರಲ್ಲಿ ಯಾವಾಗಲೂ ಒಂದು ಇದಿದೆ, ಕೈತೋಟ ಇದೆಯೇ ಅಂತೇಳಿ. ನಾವು ಸುಳ್ಳಾಗಿ ಕೆಲವೊಮ್ಮೆ ಕೈತೋಟ ಇದೆ ಅಂತ ಕೊಡ್ತೇವೆ, ಇಲ್ಲ ಅಂತ ಹೇಳಿದ್ರು ಕೂಡ ಆಗುದಿಲ್ಲ. ಅದರಿಂದ ನನಗೆ ಅದನ್ನು ಈಗ ಈ ಸಲ ಒಂದು STMC ಅಧ್ಯಕ್ಷರು ನಮಗೆ ಚೇಂಜ್ ಆಗಿದ್ದಾರೆ, ಅವರಲ್ಲಿ ಕೂಡ ಆ ಬೇಡಿಕೆಯನ್ನು ಇಟ್ಟಿದ್ದೇನೆ, ಏನಾದರೂ ಮಾಡಿ ಎಲ್ಲರ ಸಹಕಾರದಿಂದ ಕೈತೋಟವನ್ನು ಒಂದು ಸರಿಯಾಗಿ ಮಾಡೋಣ ಅಂತೇಳಿ. ಮತ್ತೆ ನನ್ನದೊಂದು ಕೊಠಡಿ ಬದ್ರುದ್ದೀನ್ ಸರಿಗೆ ಗೊತ್ತಿದೆ, ನಲಿಕಲಿಯ ಕೊಠಡಿ ಸೋರ್ತಾ ಉಂಟು. ಮೇಲೆ ಒಂದು ಶೀಟ್ ಹಾಕಿಕೊಡು ನಮ್ಮ ಉಳಿದ 1.5 ಲಕ್ಷದಲ್ಲಿ ಅದನ್ನು ಏನಾದರೂ ಮಾಡಿ ಉಳಿದು ನನಗೊಂದು ಶೀಟ್ ಹಾಕಿಕೊಡುವಂಥದ್ದನ್ನು ಮಾಡಬೇಕು ನೀವು ಹೋಗುವ ಮುಂಚೆ. ನಲಿಕಲಿ ಅದು ವಿಧಾನ ನಮಗೆ ಬೇರೆ ಕಡೆ ಮಾಡುವ ಹಾಗಿಲ್ಲ ನಮ್ಮ ಸರ್ಕಾರಿ ಇದರಲ್ಲಿ. 1, 2, 3 ನಮ್ಮಲ್ಲಿ 2 ಡಿವಿಷನ್ ಇದೆ, ಮಕ್ಕಳು 2 ಕ್ಲಾಸಲ್ಲಿ ಮಾಡ್ತಾ ಇದ್ದಾರೆ. ಇದರಲ್ಲಿ 1, 2, 3 ಇದ್ದಾರೆ, ಅದರಲ್ಲಿ 1, 2, 3 ಇದ್ದಾರೆ. ಹೇಳಿದ್ದೇವೆ, ಗೊತ್ತಿದೆ ಅವರಿಗೆ ನಲಿಕಲಿ ಅಂತ ಹೇಳಿ. 7 ಶಿಕ್ಷಕರು ಇದ್ರು ಕಳೆದ ವರ್ಷ. ಶೋಭಾ ಟೀಚರ್ ರಿಟೈರ್ಡ್ ಆದ್ರು. ಆ ಹುದ್ದೆಗೆ ಯಾರೂ ಬರಲಿಲ್ಲ, ಹುದ್ದೆ ಖಾಲಿ ಇದೆ. ಆ ಹುದ್ದೆಯನ್ನು ಈಗ ದೈಹಿಕ ಶಿಕ್ಷಕರ ಹುದ್ದೆಯನ್ನಾಗಿ ಮಾರ್ಪಡಿಸಿದ್ದಾರೆ, ಕಳೆದ ವರ್ಷದ ಹುದ್ದೆಯನ್ನು. ಈಗ ಬಾಬು ಸರ್ ಅಂತೇಳಿ ಒಬ್ಬರು ಸರ್ ಇದ್ದಾರೆ, ಅವರೀಗ ಈ ತಿಂಗಳಲ್ಲಿ ರಿಟೈರ್ಡ್. ಅವರು 4 ತಾರೀಕಿಗೆ ರಿಟೈರ್ಡ್ ಆಗಿ ಆಯಿತು, ಆದರೆ ನಮ್ಮ ಸರ್ಕಾರದ ನಿಯಮದಿಂದ ಲಾಸ್ಟ್ ತನಕ ಅವರಿದ್ದಾರೆ. ಮತ್ತೊಬ್ಬರು ಈಗ TGT ಟೀಚರ್ ಮೊನ್ನೆ ವರ್ಗಾವಣೆ ಆಯಿತು ಅವರಿಗೆ. ಅವರು ಹೈಸ್ಕೂಲ್ ಟೀಚರೇ ಒಂದು ಸಮಯದಲ್ಲಿ ಅವರನ್ನು TGT ಶಿಕ್ಷಕರಂತ ಮಾಡಿ ನಮ್ಮ ಪ್ರೈಮರಿಯಲ್ಲಿ 8th ಮಾಡಿದರು. ತುಂಬ ವರ್ಷ ಆಗಲಿಲ್ಲ, ಈಗೊಂದು 10-16 ವರ್ಷ ಆಯಿತು ಪ್ರೈಮರಿಯಲ್ಲಿ 8th ಬಂದು. ಆವಾಗ ವಿಜ್ಞಾನ ಶಿಕ್ಷಕರನ್ನು ನಮ್ಮ ಸರ್ಕಾರಿ ಶಾಲೆಗೆ ನೇಮಕ ಮಾಡಿದರು. ನೇಮಕ ಮಾಡಿದ ನಂತರ ಈಗ ಏನು ಮಾಡಿದ್ದಾರೆ ಹೇಳಿದರೆ, GPT ಅಂತೇಳಿ ಒಂದು ಹುದ್ದೆ ಮಾಡಿದ್ದಾರೆ. ಅದರಲ್ಲಿ ವಿಜ್ಞಾನ, ಗಣಿತ, ಇದು ಸಮಾಜ ವಿಜ್ಞಾನ, ಇಂಗ್ಲೀಷ್, ಕನ್ನಡ ಅಂತೇಳಿ 6ರಿಂದ 8 ಬೋಧಿಸಲಿಕ್ಕೆ ಅಂತೇಳಿ. ಈಗ ಇವರು ಕಡ್ಡಾಯ ಹೈಸ್ಕೂಲಿಗೆ ಹೋಗ್ಬೇಕಂತಲೇ ಮಾಡಿದ್ರು ಅವರನ್ನು. TGT ಅಂತೇಳಿ ಯಾವ ಹುದ್ದೆ ಇದೆ ಆ ಶಿಕ್ಷಕರು ಕಡ್ಡಾಯವಾಗಿ ಅವರು ಪ್ರೌಢಶಾಲೆಗೆ ಹೋಗಬೇಕು ಅಂತೇಳಿ. ಆದ ಕಾರಣ ಅವರು ಈಗ 3 ಶಿಕ್ಷಕರು ಶಾರ್ಟ್ ಆಗ್ತಾರೆ ನಮಗೆ. ನಮ್ಮದು ಈಗ 145 3 ಹುದ್ದೆ ಉಂಟು ನಮ್ಮಲ್ಲಿ ಈಗ. ಅದು ಸಾರಣೆ ಆಗಿದೆ ಅಷ್ಟೇ, ಆಗಿದೆ ಅದು ನಲಿಕಲಿ. ಮಾತಲ್ಲಿ 2 ಕ್ಲಾಸ್ ಆಗ್ತದೆ ಸರ್. ಈಚೆ ಸೈಡ್ ನೋಡಿ, ನೀವು ದೀಪ ಎಲ್ಲ ಹಾಕಿದ್ರಲ್ಲ ಅಲ್ಲಿಗೆ ಸೋರ್ತಾ ಇರುತ್ತೆ. ರಿಟರ್ನ್ ನಾನು ಜಿಲ್ಲಾ ಪಂಚಾಯತ್ DC ಆಫೀಸಿಗೆ ಹೋದೆ. ಅಲ್ಲಿ ಮನವಿ ಕೊಡುವಾಗ ಅದು ಜಿಲ್ಲಾ ಪಂಚಾಯತಿಗೆ ಹೋಗ್ಬೇಕು ಹೇಳಿದರು. ಜಿಲ್ಲಾ ಪಂಚಾಯತಿಗೆ ಹೋಗಿ ನನ್ನಲ್ಲಿ ಲೆಟ್ರ್ ಇದೆ, ನಾವು ಇನ್ನು ಬರೀತೇವೆ ನಿಮ್ಮ ಗ್ರಾಮ ಪಂಚಾಯತಿಗೆ ಅಂತ ಹೇಳಿದ್ದಾರೆ. ಲೆಟ್ರ್ ಬಂದಿರ್ಬೋದು ನಿಮಗೆ. ಪ್ರಾಬ್ಲಮ್ ಏನಾಗಿದೆ ಅಂದರೆ ಅದು ಒಂದು ಮನೆ ಆಗಿದೆ. ಈಗ ಸಂಬಂಧಪಟ್ಟ ನಾವು ಅಲ್ಲಿ ಕೆಲಸ ಮಾಡೋದು ಮನೆ ಆಗಿದೆ, ಅಂದರೆ ಕ್ಲಾಸ್ ರೂಮ್ಸ್ ನಾವು ಬೇರೆ ಶೀತ ಅಂತ ಹೇಳೋದು. ನಾವು ಅದಕ್ಕೆ ಅವಕಾಶ ಉಂಟ ಇಲ್ಲ. DC ಅವರಿಂದ ನಮಗೆ ಆಗೋದು ಶಾಲೆಯ ಆವತ್ತು ನಾನು ಮಾರ್ಚ್ ಎಂಡಿನ ಮೊದಲೇ ಹೋಗಿದ್ದೇನೆ. ಯಾಕೆ ಗೊತ್ತಿಲ್ಲ, ಮಾರ್ಚ್ ಎಂಡಿನ ನಂತರ ಮತ್ತೆ ಅನುದಾನ ಖರ್ಚು ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಹೇಳಿ ಮಾರ್ಚ್ ಮೊದಲೇ ಕೊಟ್ಟಿದ್ದೇನೆ. ಮತ್ತೆ ನೀವು ರಸ್ತೆ ಅಂತ ಹೇಳಿದ್ದೀರಲ್ಲ, ಇವತ್ತು ನೀವು ಈ KDP ಸಂಬಂಧಪಟ್ಟಾಗ ನಾನು ಇವತ್ತು ಬೆಳಿಗ್ಗೆ ಗುತ್ತಿಗೆದಾರರಿಗೆ 7 ಗಂಟೆಗೆ ಕಾಲ್ ಮಾಡಿದೆ.
ಅದು ಯಾವ ಹಣ ಇಲ್ಲದಿದ್ರು ನಾವು ನಂತರದಲ್ಲಿ ನಿಮಗೆ ಇಮಿಡಿಯೇಟ್ಲಿ ಆ ಕೆಲಸ ಮಾಡಬೇಕಂತ ಹೇಳಿ ರಾಜ್ಯವಿದೆ ಶಾಲೆ ನನಗೆ ಅಂದ್ರೆ ಒಂದು ದಾರಿ ಆಗಿ ಒಂದು ಗೇಟ್ ಮಾಡಬೇಕು ಅದು ಇಲ್ಲದ್ರೆ ನೋಡಿ ಎಲೆಕ್ಷನ್ ಟೈಮಲ್ಲಿ ನಮಗೆ ದುರಸ್ತಿಗೆ ಅಂತೇಳಿ 10,000 ಕೊಡ್ತೇನೆ ಹೇಳಿ ಲೆಟರ್ ಎಲ್ಲ ಬಂದಿದೆ. ಶೌಚಾಲಯದ ಒಂದು ಬಾಗಿಲು ಸರಿ ಇಲ್ಲ ಅಂತೇಳಿ ಅದನ್ನು ಮಾಡಿದೆ, ಮತ್ತು ನೀರಿನ ವ್ಯವಸ್ಥೆ ಸರಿಯಾಗಿರಲಿಲ್ಲ ಶೌಚಾಲಯಕ್ಕೆಲ್ಲ. ಅದಕ್ಕೊಂದು 6,000 ಚಿಲ್ಲರೆ ಕೊಟ್ಟು ಒಂದು ಟ್ಯಾಂಕಿ ಮತ್ತು ಅದರ ವ್ಯವಸ್ಥೆ ಮಾಡಿದೆ, ಮತ್ತೊಂದು ಬಾಗಿಲನ್ನು ಮಾಡಿ 10,000 ಖರ್ಚು ಮಾಡಿದ್ದೇನೆ. ಆ ಹಣ ನನಗೆ ಇನ್ನೂ ಬಂದಿಲ್ಲ. ಬಿಲ್ ಅವರು ಆಗ ಹೇಳಿದರು, ನೀವು ಖರ್ಚು ಮಾಡೋದಾದ್ರೆ ನೀವು ಖರ್ಚು ಮಾಡಿ ನಮಗೆ ಬಿಲ್ ಕೊಡಬೇಕು. ಹಾಂ ಮಾಡ್ತೇನೆ, ಸರಿ. ಬರಲಿಲ್ಲ ಇಲೆಕ್ಷನ್ ಟೈಮ್ ನನಗೆ ದಾರಿದ್ದು ಏನು ಬರಲಿಲ್ಲ. ಪ್ರಸ್ತಾಪ ಬಂದವರು ನೋಡ್ಲಿಕ್ಕೆ ಬಂದವರೆಲ್ಲ ಅದನ್ನೆಲ್ಲ ಹೇಳಿಲ್ಲ. ದಾರಿ ಬಗ್ಗೆ ನಾನಂದ್ರೆ ಅದು ಕೆಳಗಿನ ದಾರಿ ಉಂಟಲ್ಲ ಸರ್, ಹಂಸ ಎಲ್ಲ ಆಗ್ಬೇಕು, ಇದು ಹೋಗ್ಲಿಕ್ಕೆ ಇದು ವೀಲ್ ಚೇರ್ ಹೋಗ್ಲಿಕ್ಕೆ ಆಗ್ಬೇಕು ಅಂತ ಹೇಳಿದ್ರು. ಅದನ್ನು ಅವರು ನಮ್ಮ ಇತಿಹಾಸ ಇದ್ದಾರೆ ಅವರು ಆ ಸಮಯದಲ್ಲಿ ಅವರು ಅದನ್ನು ಸರಿ ಮಾಡಿಕೊಟ್ರು. ಇತಿಹಾಸ ಕಾಂಟ್ರಾಕ್ಟ್ ಪೋಷಕರಿಗೆ ಗೊತ್ತಿಲ್ಲದೆ ಇರ್ಬೋದು, ಯಾಕೆ ಹೇಳಿದ್ರೆ ಅವರು ಹೊಸಬ್ರಲ್ಲ ಆ ಪೇರೆಂಟ್. ಮತ್ತೆ ನೋಡಿ ಶಿಕ್ಷಕರ ಕೊರತೆ ಈಗ ನೋಡಿ ಅಲ್ಲ ಸರ್, ಈಗ ನೋಡಿ ನಮ್ಮಲ್ಲಿ 4-5ಕ್ಕೆ ಟೀಚರ್ ಇಲ್ಲ. 4-5ಕ್ಕೆ ನಾನೇ ಟೀಚರ್. ನಾನು ಆಫೀಸ್ ಕಡೆ ಬಂದಾಗ ನಾನು ಏನು ಮಾಡ್ತೇನೆ, ಅಲ್ಲಿ ಇದ್ರೆ ಮಕ್ಕಳು ಉಪದ್ರ ಮಾಡ್ತಾರೆ, ಇನ್ನೊಂದು ಟೀಚರಿಗೆ ಕೊಡ್ತೇನೆ ಅವರನ್ನು. 4ನೇ ಮಕ್ಕಳ ನೀವು ನೋಡ್ಕೊಳ್ಳಿ, 5ನೇ ಮಕ್ಕಳ ನೀವು ನೋಡ್ಕೊಳ್ಳಿ ಅಂತ ಹೇಳಿ ನಾನು ಇದ್ದಾಗ ಕ್ಲಾಸಲ್ಲಿ ಇರ್ತೇನೆ. ನಾನೀಗ ನೋಡಿ ಈಗ ಬಂದೆಲ್ಲ ನಲಿಗಲಿಗೆ ಕೊಟ್ಟು ಬಂದಿದ್ದೇನೆ. ಈಗ ನಲಿಗಲಿ ಟೀಚರ್ ಇದ್ದಾರೆ ಇಬ್ಬರು. ಯಾಕೆ ಹೇಳಿದ್ರೆ ಲೂಟಿ ಮಾಡಿಕೊಳ್ತಾರೆ ಮಕ್ಕಳು. ಎಂಟು ಇಲ್ವಾ? ಅಲ್ಲಿಗೆ ಅದು ಹಿಂಬದಿ ಅಲ್ಲಿ ಬಂದದನಿಗೆ ಇಲ್ಲಿ ಹಾಕಿ ಅದು ಸ್ವಲ್ಪ ಮಾಡಿಬಿಟ್ಟಿದ್ದಾರೆ. ಅದು ಆಯ್ತು ಅಂತ ಹೇಳ್ತಾರೆ. ಈಗ ಇನ್ನೊಂದು ಕಡೆಗೆ ಜರ್ದಿದೆ, ಇನ್ನೊಂದು ಕಡೆಗೆ ಅಲ್ಲಿ ಜರ್ದು ಬಿದ್ದಿದೆ ಅಲ್ಲೇ. ಕೊನೆಯ ಕಾಲಂ ಸರ್, ನನಗೆ ಕಳಿಸ್ಲಿಲ್ಲ ನೀವು. ನನಗೆ ರಾಜೇಶ್ವರಿ ಮೇಡಮ್ ನಾನು ಕೊಟ್ಟದನ್ನು ಕೇಳಿಕೊಂಡು ಈಗ ಮಾಡ್ಕೊಂಡು ಬಂದದ್ದು. ನನಗೆ ಬರಲಿಲ್ಲ ಇದು ನಿಮ್ಮ ಇದು ಹೊರಗೇನ ಪೋಸ್ಟಲ್ಲಿ ಬಂತು ಹೇಳಿದ್ರು, ನನಗೆ ಬರಲಿಲ್ಲ. ಏನಾದರೂ ನಮ್ಮ ಬೇಡಿಕೆ ಒಂದೇ, ಅದೇ ನಮಗೆ ಸ್ವಲ್ಪ ದಾರಿ ಸರಿ ಮಾಡಿಕೊಡ್ಬೇಕು, ಮತ್ತು ಸುಣ್ಣ ಬಣ್ಣ ಒಂದು ಶಾಲೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ತಾ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ಹೈನುಗಾರಿಕೆಯರಿಗೆ ನಿಮ್ಮ ಲಾಸ್ಟ್ ಇಯರ್ ಕೇಳಿದ ಹಾಗೆ ಹಸುಗಳನ್ನ ನೆಲದ ಮೇಲೆ ಹಾಕೋಕ್ಕೆ ನೆಲ ಹಾಸು ಅಂತ ಬರ್ತದೆ, ರಬ್ಬರ್ ಮ್ಯಾಟ್ ಅಂತ ಹೇಳ್ತೀವಿ. ಅದನ್ನ ಆ್ಯಕ್ಚುಲಿ ಅವು 2 ಮ್ಯಾಟಿಗೆ 6,000 ರೂಪಾಯಿ ಆಗ್ತದೆ ಮಾರ್ಕೆಟಲ್ಲಿ. ಬಟ್ ಗೌರ್ಮೆಂಟು 50% ಸಬ್ಸಿಡಿಯಲ್ಲಿ ಅದನ್ನ 3,000ಕ್ಕೆ ಕೊಡ್ತಾ ಇದ್ದಾರೆ. ಇದೊಂದು ಅರ್ಜಿ ಈಗ ಸದ್ಯಕ್ಕೆ ತೊಗೊಳ್ತಾ ಇದ್ದಾರೆ. ಇದು ನೆಕ್ಸ್ಟು ಸೆಪ್ಟೆಂಬರ್ ಮುಗಿದ ತಕ್ಷಣ ನಮಗೆ ಗ್ರಾಮೀಣ ರೈತ ಮಹಿಳೆಯರಿಗೆ ಒಂದು 20 ಕೋಳಿ ಮರಿಗಳು ಕೊಡ್ತಕ್ಕಂಥ ಸ್ಕೀಮ್ ನೆಕ್ಸ್ಟ್ ಬರ್ತದೆ. ಇವು ಚಾಲ್ತಿಯಲ್ಲಿ ಇರ್ತಕ್ಕಂಥ ಯೋಜನೆಗಳು. ಮತ್ತು ಅತಿ ಮುಖ್ಯವಾಗಿ ನಮ್ಮಲ್ಲಿ ಲಸಿಕಾ ಕಾರ್ಯಕ್ರಮಗಳು, ಅದು ಎಸ್ಪೆಷಲಿ ಹಸುಗಳಿಗೆ, ಜಾನುವಾರುಗಳಿಗೆ ಕಾಲುಬಾಯಿ ರೋಗ ಅಂತ ಬರ್ತದೆ. ಅದೇನಾಗ್ತದೆ ಅಂದರೆ ಅದು 8-10 ಲೀಟರ್ ಹಾಲು ಕರ್ತಿದ್ದ ಹಸು ಅದು ಡೆತ್ ಆಗೋದಿಲ್ಲ, ಬಟ್ ಏನಾಗ್ತದೆ ಹಾಲೇ ಬರೋದಿಲ್ಲ. ಹಾಗಾಗಿ ಅವ್ರಿಗೆ ಆರ್ಥಿಕವಾಗಿ ತುಂಬ ನಷ್ಟ ಆಗ್ತದೆ. ಅದು ಟ್ರೀಟ್ಮೆಂಟ್ ಮಾಡೋದು ಕಮ್ಮಿ ಆಗೋದಿಲ್ಲ, ಮತ್ತೆ ಅದು ಟ್ರೀಟ್ಮೆಂಟ್ ಗುಣ ಆದ್ರೂ ಆ ಇಳುವರಿ ಮತ್ತೆ ಬರೋದಿಲ್ಲ. ಅದಕ್ಕೋಸ್ಕರ ಅದು ಲಸಿಕೆ ಒಂದೇ ಅದಕ್ಕೆ ಪರಿಹಾರ ಆಗಿರ್ತದೆ. ಅದಕ್ಕೋಸ್ಕರ ನಾವು ಯೂಶಲಿ ನವೆಂಬರ್ ತಿಂಗಳಲ್ಲಿ ಈ ಸರಿ ಅದನ್ನ ಅಂದ್ಕೊಳ್ತಿದ್ದೇವೆ, ಕಾಲುಬಾಯಿ ಜ್ವರ ಲಸಿಕೆ ಅಂತ. ಮತ್ತು ಈ ನಾಯಿಗಳಲ್ಲಿ ಮುಂದಿನ ತಿಂಗಳು ನಾವು ರೇಬಿಸ್ ಲಸಿಕೆಯನ್ನು ಅದು ಎಲ್ಲ ಇದರಲ್ಲೂ ಹಂಚ್ಕೊತಾ ಇದ್ದೀವಿ ಸರ್. ಇದೊಂದು ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀವಿ. ಮತ್ತೆ ಈಗ ಇನ್ನೊಂದು ಏನಾಗ್ತಿದೆ ಅಂದರೆ ನಮ್ಮ ಕಾರ್ಯಕ್ರಮಗಳನ್ನ ರೈತರಿಗೆ ಯಾರು ತಲುಪಿಸ್ಬೇಕು. ಸಪೋಸ್ ಒಂದು ಈಗ ಹರೆಕಳಕ್ಕೆ ಬಂದರೆ ಯಾರ್ಯಾರ ಮನೆಗೆ ದನಗಳಿದ್ದಾವೆ ಅಂತ ಗೊತ್ತಾಗಬೇಕು ಅನ್ನೋದಕ್ಕೆ ಏನು ಮಾಡಿದ್ರೆ ಈ ಸರಿ ಅಂದರೆ ಈ ಪಶು ಸಖಿ ಅಂತ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿದ್ದಾರೆ ಸರ್. ಎಲ್ಲ ಪಂಚಾಯತ್ನ ಒಬ್ಬನ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಅದು ಈ ವರ್ಷ ನಮಗೆ ತುಂಬ ಅನುಕೂಲ ಆಗ್ತಾ ಇದೆ. ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮತ್ತೆ ಈ ನಮ್ಮ ಒಂದು ಅತಿ ಮುಖ್ಯವಾಗಿ ನಮ್ಮ ಇಲಾಖೆದು ಏನು ಅಂದರೆ, ಈಗ ಉಳ್ಳಾಲ ತಾಲೂಕು ರಚನೆ ಆದಮೇಲೆ 7 ಸಂಸ್ಥೆಗಳು ಬರ್ತವೆ ಸರ್ ನಮ್ಮ ತಾಲೂಕಲ್ಲಿ. ಒಂದು ಪಶು ಆಸ್ಪತ್ರೆ, ಅದು ಕೋಟೆಕಾರಲ್ಲಿರೋದು. ಮತ್ತು ಪಶು ಚಿಕಿತ್ಸಾಲಯಗಳು ಪಾವೂರು, ತಲಪಾಡಿ, ಕುರ್ನಾಡು.
ಮತ್ತೆ ಪ್ರಾಥಮಿಕ ಪಶು ಚಿಕಿತ್ಸಕರಿಂದ ಉಳ್ಳಾಲ, ಕೊಣಾಜೆ, ಆಮ್ಲಮಗೂರು ಅಂತಿದೆ. ಇದರಲ್ಲಿ ಎಲ್ಲ ಸೇರಿ ಒಟ್ಟು ಸ್ಯಾಂಕ್ಷನ್ ಆದ ಪೋಸ್ಟ್ಗಳು 28 ಸರ್. ಆದ್ರೆ ಭರ್ತಿ ಆಗಿರೋ 2 ಮಾತ್ರ. ಇದು ನಮ್ಮ ವಾಸ್ತವಿಕ ಇದಿದೆ ಸರ್. ಹಾಗಾಗಿ ಅತಿ ಮುಖ್ಯವಾಗಿ ಇಲ್ಲಿ ಬೇಕು ಅಂದ್ರೆ ಈಗ ನಮ್ಮ ಡಾಕ್ಟರ್ ಬಿಟ್ರೆ ನಮ್ಮ ಕಾಂಪೌಂಡ್ ಅಂತ ಏನಂತೀವಲ್ಲ, ಪಶು ವೈದ್ಯಕೀಯ ಪರೀಕ್ಷಕರು ಅಂತ ಹೇಳ್ತೀವಿ, ಉಳ್ಳಾಲ ತಾಲೂಕು ಒಬ್ಬರು ಇಲ್ಲ. ಅದೇ ಇದು ಮಂಗಳೂರಲ್ಲಿ 4-5 ಜನ ಇದ್ದಾರೆ ಸರ್. ಲಾಸ್ಟ್ ಟೈಮ್ ನಾನು ಈಗ ನೀವು ಹೇಳಿದ ಮೇಲೆ ಅವ್ರು ನಿಯೋಜನೆ ಮಾಡಿಸ್ಕೊಟ್ಟಿದ್ದೆ, ಬಟ್ ಅವ್ರಿಗೆ ಪ್ರಮೋಷನ್ ಆಗಿ ಹೋದೆವು. ನಾನು ವಿನಂತಿ ಏನು ಅಂದ್ರೆ ಇಲ್ಲಿ ಎಲ್ಲರಿಗೂ ಸಿಗಬೇಕು ಅಂದ್ರೆ ಶಾಸಕರ ಹತ್ರ ಮಾತಾಡಿ ಏನಾದ್ರು ಮಾಡಿ ಮತ್ತೆ ಅವ್ರನ್ನ ಇಲ್ಲಿಗೆ ಪುನಃ ನಿಯೋಜನೆ ಮಾಡ್ಕೊಡ್ಬೇಕು ಅಂತ ನಮ್ಮಲ್ಲಿ ಕೇಳ್ಕೊಂಡು, ಅದು ತುಂಬಾ ಅವಶ್ಯಕತೆ ಸರ್. ಈ ಕಡೆ ಇಡೀ ತಾಲೂಕಲ್ಲಿ ಒಬ್ಬರು ಕಾಂಪೌಂಡರ್ ಪೋಸ್ಟ್ ಇಲ್ವೇ ಇಲ್ಲ. ಅದಕ್ಕೋಸ್ಕರ ಅದು ನಿಮ್ಮ ಇದನ್ನ ಹೇಳ್ತೇನೆ ಸರ್. ಈಗ ಇನ್ನೊಂದೇನಂದ್ರೆ ಸರ್, ಈಗ ಉಳ್ಳಾಲ ತಾಲೂಕು ರಚನೆ ಆದ್ಮೇಲೆ ತಾಲೂಕು ಮಟ್ಟದ ಪಶುವೈದ್ಯಕೀಯ ಕಚೇರಿ ಮಾಡ್ಬೇಕಾಗ್ತದೆ. ಅದಕ್ಕೆ ಈಗ ಸದ್ಯದಲ್ಲಿ ಜಾಗ ಹುಡುಕ್ತಾ ಇದೀವಿ ಸರ್, ಎಲ್ಲಿ ಮಾಡ್ಬೇಕಂತ. ಅದಕ್ಕೆ ನೀವೇನಾದ್ರು ಈ ಏರಿಯಾದಲ್ಲಿ ಏನಾದ್ರು ಕೊಣಾಜೆ ಮಾರ್ಗದಲ್ಲಿ ಏನಾದ್ರು ಒಂದು ಮೇನ್ ರೋಡ್ಗೆ ಅಟ್ಯಾಚ್ ಮಾಡ್ಕೊಂಡು ಜಾಗ, ಒಂದು 50 ಸೆಂಟ್ ಜಾಗ ಕೊಟ್ರೆ ಇಲ್ಲೇ ಅದು ಮುಖ್ಯ ತಾಲೂಕು ಮಟ್ಟ ಅಧಿಕಾರಿ ಕಚೇರಿ ಆಗ್ತದೆ. ಈ ಜಾಗಕ್ಕೆ ಎಲ್ಲರಿಗೂ ಅನುಕೂಲ ಆಗ್ತದೆ ಸರ್. ಅದೊಂದು ನೀವು ನಮಗೆ ಜಾಗ ಸರ್ ಕೊಟ್ರೆ ಶಾಸಕರ ಹತ್ರ ಮಾತಾಡಿ ಇಲ್ಲೇ ಅದು ಕಾರ್ಯಗತ ಆಗಿ ನಾವು ಅದೊಂದು ಮಾಡ್ಕೊಡ್ತೀವಿ ಸರ್. ಇಷ್ಟು ನಮ್ಮ ಇಲಾಖೆ. ನೆಕ್ಸ್ಟ್ ಆಗಸ್ಟ್ ಅಲ್ಲಿ ಈ ಸರಿ ಬರ್ತದೆ. ನಾನು ಈ ಸರಿ ನಿಮ್ಮ ಹತ್ರ ಮಾತಾಡ್ಬಿಟ್ಟು ಅದನ್ನ ಒಂದು ಕ್ಯಾಂಪ್ ಟೈಪ್ ಮಾಡಿ ಮಾಡೋಣ ಸರಿ ಸರ್, ಮಾಡಿ. ಅದು ಸಂತಾನ ಹರಣ ಚಿಕಿತ್ಸೆ ಅಂತೇಳಿ ಅನಿಮಲ್ ಬರ್ತ್ ಕಂಟ್ರೋಲ್ ಅಂತೇಳಿ ಒಂದು ಮಾಡ್ತೀವಿ ಸರ್. ಅದನ್ನ ಅಂದ್ರೆ ಈ ಬೀದಿ ನಾಯಿಗಳು ಹೆಚ್ಚುತ್ತಾ ಹೋಗ್ತಾ ಇದೆಯಲ್ಲ, ಅದನ್ನ ಈ ಪ್ರಾಣಿ ಕಲ್ಯಾಣ ಮಂಡಳಿ ಅಂತ ಒಂದಿದೆ, ಅದು ಅದನ್ನ ಸಾಯಿಸೋದಕ್ಕೂ ಅವಕಾಶ ಕೊಡೋದಿಲ್ಲ, ಕಾನೂನು ಪ್ರಕಾರ ಇಲ್ಲ. ಅದೇನಂತ ವಿಧಿ ನಿಮ್ಗೆ ಗೊತ್ತಿರೋ ಹಾಗೆ ಬೀದಿ ನಾಯಿ ಹಾವಳಿ ಎಲ್ಲ ಕಡೆ ತುಂಬಾ ಆಗಿದೆ ಸರ್. ಅದು ಕಂಟ್ರೋಲ್ ಮಾಡಕ್ಕೆ ಒಂದು ಮಾರ್ಗ ಅಂದ್ರೆ ಅದು ABC ಬರ್ತ್ ಕಂಟ್ರೋಲ್ ಅಂತ ಹೇಳ್ತೇವೆ. ಅಂದ್ರೆ ಅವನ್ನ ಶಸ್ತ್ರಚಿಕಿತ್ಸೆ ಮಾಡಿಬಿಟ್ಟು ಅವಕ್ಕೆ ಅದನ್ನ ಮತ್ತೆ ಅವು ರಿಪ್ರೊಡ್ಯೂಸ್ ಆಗ್ದಂಗೆ ನೋಡ್ಕೊಂತೀವಿ ಸರ್. ಅದಕ್ಕೆ ಪ್ರತಿಯೊಂದು ಪಂಚಾಯತಿಲಿ ಇಷ್ಟು ಅಮೌಂಟ್ ನಿಗದಿ ಮಾಡಿ ಅಂತೇಳಿ ಅವರು ಎಲ್ಲ ನಮ್ಮ CO ಮುಖಾಂತರ ಹಾಕ್ಸಿದ್ದಾರೆ. ಅದು ನಿಮ್ಮ ಪಂಚಾಯತಿ ಅದನ್ನ ಹಣದ ನಿಗದಿ ಮಾಡಿದ್ರೆ ನಾವು ನಮ್ಮ ಇಲಾಖೆಯಿಂದ ಬಂದು ಅದನ್ನ ಆಪರೇಷನ್ಸ್ ಮಾಡಿ ನಿಮಗೆ ಇದು ಮಾಡ್ಕೊಡ್ತೀವಿ ಸರ್. ಅದು ಆದೇಶ ಆಗಿದೆ ಸರ್ ಸರ್ಕಾರಕ್ಕೆ. ಅದು ಆಕ್ಚುಲಿ ಅಂದ್ರೆ ಅತ್ಯಂತ ಹೆಚ್ಚಾನಗಳಿರುವಂತ ಪ್ರದೇಶ, ಸಾರ್ವಜನಿಕರು ವಿಪರೀತ ಓಡಾಡುವಂತ ಪ್ರದೇಶದಲ್ಲಿ ಮತ್ತೆ ನಾಯಿಗಳ ಕಾಟ ಜಾಸ್ತಿ ಇದ್ರೆ ಮಾತ್ರ ಅಂತ. ಅದು ಇನ್ನೊಂದು ಅಧ್ಯಕ್ಷರು ಏನು ಅಂದ್ರೆ, ಅದಕ್ಕೆ ನಾಯಿಗಳನ್ನ ನಾವು ಬರೀ ಸಂತಾನ ಶಸ್ತ್ರ ಚಿಕಿತ್ಸೆ ಮಾಡಿಬಿಟ್ರೆ ಆಗುದಿಲ್ಲ. ಅದು ಸ್ಪೆಷಲಿ ಮಳೆಗಾಲದಂತೂ ಮಾಡ್ಲಿಕ್ಕಿಲ್ಲ. ಅದನ್ನು ಸ್ವಲ್ಪ ದಿನ ಒಂದ್ ಕಡೆ ಹಾಕಿ ಅದನ್ನ ಒಂದ್ ವಾರ ಅದು ಕ್ಯೂರ್ ಆಗೋವರೆಗೂ, ಅದು ಆಪರೇಷನಲ್ ಆಗಿದ್ದು ಕ್ಯೂರ್ ಆಗೋವರೆಗೂ ನಾವೇ ನೋಡ್ಕೋಬೇಕು ಅದನ್ನ. ಅದಕ್ಕೆಲ್ಲ ಆಹಾರ ಎಲ್ಲ ಕೊಡೋದಿಲ್ಲ. ಹಾಗಾಗಿ ನಮ್ಮ ಪರಿಸರ ವ್ಯಾಪ್ತಿಗೆ ಅಷ್ಟು ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಬಿದ್ರೆ, ಸರ್ಕಾರದ ಆದೇಶ ಆಗಿದೆ ಸರ್ ಅದು ಆಕ್ಚುಲಿ, ಅದು ಅವಶ್ಯಕತೆ ಬಿದ್ರೆ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಂಡು ಮಾಡುವ ಸರ್. ಸರಿ ಸರಿ ಸರ್. ಓಕೆ ಓಕೆ. ಓಕೆ ಅಲ್ಲ, ಅದು ಈ ಹೊಸದಾಗಿ ಪ್ರಯೋಗ ಮಾಡ್ತಿದ್ದಾರೆ ಸರ್. ನೆಕ್ಸ್ಟ್ ಇಂಥದಲ್ಲಿ ಖಂಡಿತ ಸರ್. ಅಟ್ಲೀಸ್ಟ್ ಒಬ್ಬರಿಗೆ ಕಾಂಪೌಂಡರ್ ಪೋಸ್ಟ್ ಹಾಕೊಂಡ್ರೆ ಆಯ್ತು ಸರ್. ಕಟ್ಟಡ ಇದೆ. ಗ್ರಾಮ ಪಂಚಾಯತ್ ಗ್ರಂಥಾಲಯವು ಡಿಜಿಟಲ್ ಗ್ರಂಥಾಲಯ ಆಗಿದ್ದು, ಗ್ರಂಥಾಲಯದಲ್ಲಿ ಗ್ರಂಥಗಳು, ಪೀಠೋಪಕರಣಗಳು, ವಿದ್ಯುತ್, ಕುಡಿಯುವ ನೀರಿನ ಸೌಲಭ್ಯ ಇದೆ. ಗ್ರಂಥಾಲಯಕ್ಕೆ ನಿಗದಿತವಾಗಿ 2 ದಿನಪತ್ರಿಕೆಗಳು ಸರಬರಾಜು ಆಗುತ್ತಿದೆ. ಗ್ರಾಮಗಳಲ್ಲಿನ ಜನರಲ್ಲಿ ಓದುವ ಹವ್ಯಾಸವನ್ನು ಉತ್ತೇಜಿಸಲು ಗ್ರಂಥಾಲಯವನ್ನು ಡಿಜಿಟಲೀಕರಣಗೊಳಿಸಲಾಗಿದೆ. ಹಾಗೂ ಮಕ್ಕಳಿಗೆ ಓದುವ ಬೆಳಕು, ಅಮ್ಮನಿಗಾಗಿ ಒಂದು ಪುಸ್ತಕ, ಬೇಸಿಗೆ ಶಿಬಿರ, 1 ದಿನ 1 ಕತೆ, 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಡಿ ಮಕ್ಕಳಿಗೆ ಭಾಷಣ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಯಿತು. ಅದರಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಗ್ರಾಮೀಣ ಮಕ್ಕಳಿಗೆ ಗ್ರಂಥಾಲಯ ವತಿಯಿಂದ ಚದುರಂಗ ಸ್ಪರ್ಧೆ ಏರ್ಪಡಿಸಲಾಗಿದ್ದು, ಅದರಲ್ಲಿ ವಿಜೇತರಾದ ಮಕ್ಕಳಿಗೆ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಅವಕಾಶ ಕಲ್ಪಿಸಲಾಯಿತು. ಗ್ರಾಮಸ್ಥರಿಗೆ ಪುಸ್ತಕಗೂಡು ಕಾರ್ಯಕ್ರಮಗಳನ್ನು ಮಾಡಲಾಯಿತು. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮ ಚಾವಡಿ ಬಸ್ಸು ತಂಗುದಾಣದಲ್ಲಿ ಪುಸ್ತಕಗೂಡು ನಿರ್ಮಿಸಲಾಗಿದ್ದು, ಗ್ರಾಮಸ್ಥರು ಓದುವ ಹವ್ಯಾಸವನ್ನು ಬೆಳೆಸಿಕೊಂಡಿದ್ದಾರೆ. ಆಗ್ತಾ ಉಂಟಲ್ಲ. ಮತ್ತು ನಮಗೆ ಗ್ರಾಮೀಣ ಮಕ್ಕಳ ಸ್ನೇಹಿ ಗ್ರಂಥಾಲಯ ಆಗಬೇಕು. ಅದಕ್ಕೆ ಚದುರಂಗ ಮತ್ತು ಚೆಸ್, ಇದು ಲೂಡೋ, ಕ್ಯಾರಮ್ ಬೋರ್ಡ್ ಎಲ್ಲ ಬೇಕು.
ಗ್ರಂಥಾಲಯಕ್ಕೆ. ಮತ್ತು ಮಕ್ಕಳ ಸ್ನೇಹಿ ಗ್ರಂಥಾಲಯ ಮಾಡೋದಕ್ಕೆ ಶಿಕ್ಷಕರು ಶಾಲಾ ಮಕ್ಕಳನ್ನು ಕರೆತರಬೇಕು. ಓಪನ್ ಉಂಟು ಆದಿತ್ಯವಾರ. ಶನಿವಾರ ಮಧ್ಯಾಹ್ನ ನಂತರ ನಿಮಗೆ ರಜೆ ಇದ್ದರೆ ಮಕ್ಕಳನ್ನು ಕರ್ಕೊಂಡು ಬರ್ಬೋದು. ಶನಿವಾರ ಮಧ್ಯಾಹ್ನ ನಂತರ. ಮತ್ತು ವಾರದ ರಜೆ ಸೋಮವಾರ, ಮತ್ತು 2ನೇ ಮಂಗಳವಾರ ಮತ್ತು 4ನೇ ಮಂಗಳವಾರ ರಜೆ ಇದೆ. ವಾರದ ರಜೆ ಸೋಮವಾರ, ಆದಿತ್ಯವಾರ ಓಪನ್ ಇದೆ. ಸೋಮವಾರ ರಜೆ. ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಮೊದಲಿಗೆ ಕಾವಲು ಸಮಿತಿ ಪ್ರತಿ ಪಂಚಾಯತ್ ವ್ಯಾಪ್ತಿಯಲ್ಲಿ 3 ತಿಂಗಳಿಗೊಮ್ಮೆ ಕಾವಲು ಸಮಿತಿ ಸಭೆ ನಡೀಬೇಕು ಅಂತಿದೆ ಸರ್. ಇವಾಗ ಕಾವಲು ಸಮಿತಿಯ ಸದಸ್ಯ ಕಾರ್ಯದರ್ಶಿ PDO ಅವರು ಆಗಿದ್ದಾರೆ 3 ವರ್ಷದಿಂದ. ಅದಕ್ಕೆ ಸರ್ PDO ಅವರು ಒಂದು ಅದೇ ಕಾವಲು ಸಮಿತಿ ಸಭೆ ಕರೆದ್ರೆ ನಾವು ಕೂಡ ಬರ್ತೀವಿ ಸರ್. ಅದಕ್ಕೆ ಇವಾಗ ನಮ್ದು ಡಿಸೆಂಬರಲ್ಲಿ ಆಗಿದೆ, ನಂತರ ಮಾರ್ಚಲ್ಲಿ ಇಲೆಕ್ಷನ್ ಡಿಕ್ಲೇರ್ ಆಯ್ತಲ್ವ, ಆಗಲಿಲ್ಲ. ಜೂನಲ್ಲಿ ಆಗಲಿಲ್ಲ ಸರ್. ಅದು ಅಂಗನವಾಡಿ ಇವಾಗ ಉಂಬುದ ಒಂದು ಎಕ್ಸ್ಟ್ರಾ ಅಂಗನವಾಡಿಯಾಗಿ ಒಟ್ಟು ನಮ್ಮ ಅರೆಕಳ ಪಂಚಾಯತ್ ವ್ಯಾಪ್ತಿಯಲ್ಲಿ 7 ಸೆಂಟರ್ ಇದೆ ಸರ್. 7 ಅಂಗನವಾಡಿ ಕೇಂದ್ರ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಇವಾಗ ನಮ್ಮ ರಾಜಗುಡ ಅಂಗನವಾಡಿ ಕೇಂದ್ರಕ್ಕೆ ಹೊಸ ಟೀಚರ್ ಆಯ್ಕೆ ಆಗಿದೆ ಸರ್. ಇವಾಗ ಉಂಬುದ ಅಂಗನವಾಡಿ ಕೇಂದ್ರ ಕಾಲ್ಫರ್ ಆಗುತ್ತೆ ಸರ್. ಇವಾಗ ಆಗಲಿಲ್ಲ, ಕಳಿಸಿದ್ದೀವಿ. ಅದು ಕಾಲ್ಫರ್ ಹೆಲ್ಪರ್ ಟೀಚರ್ ಇಬ್ಬರಿಗೂ ಕಾಲ್ಫರ್ ಆಗುತ್ತೆ ಸರ್. ಅದು ಉಂಬುದ ಅಂಗನವಾಡಿ ಕೇಂದ್ರ. ಮತ್ತು ಆ ಕೇಂದ್ರ ಇವಾಗ ನಡೀತಿದೆ ಸರ್. ಜೋರು ಮಳೆ ಬಂದರೆ ಮಾತ್ರ ಒಂಚೂರು ಕಷ್ಟ ಇದೆ ಸರ್ ಆ ಕೇಂದ್ರದಲ್ಲಿ. ಮೊನ್ನೆನೂ ಹೋಗಿದ್ದೆ, ಮಳೆ ಬಂದ ದಿನ. ಮಕ್ಕಳನ್ನು ಕೂರಿಸೋಕ್ಕೂ ಜಾಗ ಇಲ್ಲ ಸರ್. ಅಲ್ಲಿ ಒಳಗಡೆಯಿಂದ ಮೇಲಿಂದ ನೀರು ಬಿದ್ದು ಒಳಗಡೆಯಿಂದ ಹೊರಗಡೆ ಬರ್ತಾ ಇದೆ ನೀರು, ಒಳಗಿನ ರೂಮಿಂದ ಸರ್. ಅದೇ ಇವಾಗ ಆ ಸರ್ವೆ ನಂಬರ್ 12/1 ಸರ್ಕಾರಿ ನಿವೇಶನ ಇದೆ ಅಂತ ಕೊಟ್ಟಿದ್ದೀರಿ ಸರ್. ನಾನು ತಹಶೀಲ್ದಾರರಿಗೆ ಲೆಟ್ರ್ ಮಾಡಿದ್ದೇನೆ ಸರ್. ಮಾಡಿದ್ದೇನೆ ಅದನ್ನು. ಉಳಿದ ಸರ್ 1 ಅಂಗನವಾಡಿ ಕೇಂದ್ರದ RTC ಬಂದಿದೆ ಐಕೊಪ್ಪಳ, ಮತ್ತು ಕಂಡಿಗಮ್ಮಲೆ ಮತ್ತು ರಾಜಗುಡ್ಡೆದು ಆಲ್ರೆಡಿ ಬರುತ್ತೆ ಅಂತ ಹೇಳಿದ್ದಾರೆ ಸರ್. ಮೊನ್ನೆ ಹೋಗಿದ್ದೆ ನಾನು ತಾಲೂಕು ಪಂಚಾಯತಿಗೆ ಕೇಳಲಿಕ್ಕೆ. ಅಲ್ಲಾಗ ನಾನು ಅವಾಗ ಇರಲಿಲ್ಲ ಸರ್. ಅವರು ರಫೀಕ್ ಅನ್ನೋರು ಇದ್ದಾರೆ ಅಂತ ಅಂದ್ರು, ಅವರು ಇರಲಿಲ್ಲ. ಆನಂತರ ಅರೆಕಳ ಮಲಾರ್ ಮತ್ತು ದೆಬ್ಬೇಲಿಗೆ ಬರೆದಿದ್ದೇನೆ ಲೆಟ್ರ್. ಮೊನ್ನೆ ಬುಧವಾರ ಬರ್ದೆ ಸರ್ ತಹಶೀಲ್ದಾರರಿಗೆ RTC ಒದಗಿಸಿಕೊಡಿ ಅಂತೇಳಿ. ಹಾಗೆ ಉಂಬುದಕ್ಕೆ ಅದೇ ಜಾಗ ಸರ್ಕಾರಿ ನಿವೇಶನ ಇದೆ ಹೇಳಿದ್ರಲ್ವ ಸರ್, ಅದನ್ನು ಬರೆದಿದ್ದೇನೆ. ಎಲ್ಲ ಕೇಂದ್ರಕ್ಕೂ ಬರೆದಿದ್ದೇನೆ ಸರ್. ಮತ್ತು ಅಂಗನವಾಡಿ ಪ್ರತಿಯೊಂದು ಅಂಗನವಾಡಿ ಕೇಂದ್ರದಲ್ಲಿ ಪೂರಕ ಪೌಷ್ಟಿಕ ಆಹಾರ ವಿತರಣೆ ಆಗ್ತಾಯಿದೆ ಸರ್. ಆದರೆ ಮೊಟ್ಟೆದು ಅದು ಸರ್ ಟೆಂಡರ್ ಮೂಲಕ ಸರ್. ಅದು ಏನು ಸರ್, ಅದನ್ನು ತಮ್ಮ ಗಮನಕ್ಕೆ ಅವತ್ತು ತಂದಿದ್ದೇನೆ ಸರ್. ನಾನು ಇಲಾಖೆ ಗಮನಕ್ಕೂ ಕೊಟ್ಟಿದ್ದೇನೆ. ಈಗ ಹಾಳಾಗಿರೋದು ಲೆಕ್ಕ ಎಲ್ಲ ಕೊಟ್ಟಿದ್ದೇನೆ ಸರ್. ನಮ್ಮ ಎಲ್ಲದಕ್ಕೆ ಗಮನಕ್ಕೂ ತಂದಿದ್ದೀವಿ ಸರ್. ಅದು ಹೌದು ಸರ್. ಇವಾಗ ಫೆಬ್ರವರಿಯಿಂದ ಇಲಾಖೆ ಮುಖಾಂತರನೇ ಕೊಡೋದು ಸರ್. ಇಲ್ಲದಿದ್ದರೆ ಟೀಚರ್ನವರ ಅಕೌಂಟಿಗೆ ಮೊಟ್ಟೆದು ದುಡ್ಡು ಆಗ್ತಾಯಿದ್ರು ಸರ್. ಅದು ತಾವು ಒಂದು ಅದು ಹೇಳಿ. ಸ್ಯಾಮ್ ಮ್ಯಾಮ್ ಯಾವ ಮಕ್ಕಳು ಇಲ್ಲ ಸರ್. ನಮ್ಮ 7 ಅಂಗನವಾಡಿ ಕೇಂದ್ರದಲ್ಲೂ ಸಾಧಾರಣ ಕಡಿಮೆ ತೂಕ, ವಿಪರೀತ ಕಡಿಮೆ ತೂಕ ಮಕ್ಕಳು ಯಾವುದೂ ಇಲ್ಲ. ಮತ್ತು ಪ್ರತಿಯೊಂದು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ತಾಯಂದಿರ ಸಭೆ ಪ್ರತಿ ತಿಂಗಳು ಮಾಡಲಿಕ್ಕಿದೆ ಸರ್. ತಾಯಂದಿರ ಸಭೆ, ಬಾಲವಿಕಾಸ ಸಮಿತಿ ಪ್ರತಿ ತಿಂಗಳು ಮಾಡಲಿಕ್ಕಿದೆ ಸರ್. ಮಾಡ್ತಾಯಿದ್ದೀವಿ. ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಇಲ್ಲ ಸರ್. ಅಪೌಷ್ಟಿಕತೆಯಿಂದ ಬಳಲುತ್ತಿರೋ ಗರ್ಭಿಣಿ ಬಾಣಂತಿಯರು ಇಲ್ಲ. ಅದು ಯಾವುದಿಲ್ಲ ಸರ್. ಮಕ್ಕಳು ಕೂಡ ಇಲ್ಲ, ಗರ್ಭಿಣಿ ಬಾಣಂತಿ ಕೂಡ ಇಲ್ಲ ಸರ್ ಅಪೌಷ್ಟಿಕತೆಯಿಂದ. ಫುಡ್ಡಿನ ಗುಣಮಟ್ಟ ಚೆನ್ನಾಗಿದೆ ಸರ್. ಆದರೆ ಪುಷ್ಟಿಯ ಬಗ್ಗೆ ತಾಯಂದಿರು ಒಂಚೂರು ಹೇಳ್ತಿದ್ದಾರೆ ಸರ್. ಬೇರೆ ಅದು ನಾವು ಇಲಾಖೆ ಗಮನಕ್ಕೂ ತಂದಿದ್ದೀವಿ ಸರ್. ಅದು ಪುಷ್ಟಿ ಚೆನ್ನಾಗಿದೆ ಸರ್ ಅಲ್ಲಿ. ಹೌದು ಸರ್. ನಾನು ಮಾಡ್ತೀನಿ ಸರ್. ನಾನು ಮಾಡ್ತೇನೆ. ಟೀಚರ್ನವರು ಮಾಡ್ತಾರೆ ಸರ್. ಕೆಲವರಿಗೆ ಹೆಲ್ತ್ ಪ್ರಾಬ್ಲಮ್ ಅಲ್ಲ, ನಾನು ಯಾವ ಸೆಂಟ್ರಿಗೆ ಒಂದು 3 ತಿಂಗಳಿಗೊಮ್ಮೆ ಸರ್ ಹೋಗೋದು. ಆದರೂ ನಾನು ಹೋದಾಗ ಮಾಡ್ತೀನಿ ಸರ್ ಸೆಂಟ್ರಲ್ಲಿ. ಆದರೆ ಟೀಚರ್ನವರು ಮಾಡ್ತಾರೆ. ಅದು ಕೆಲವರಿಗೆ ಇದು ವೈಟ್ ರೈಸ್ ಅಲ್ವಾ ಸರ್, ಅದು ಕೆಲವರಿಗೆ ಆಗೋದಿಲ್ಲ ಸರ್. ಅದು ಮಾಡ್ತಾರೆ ಪಾಪ. ಅದು ಹೀಟ್ ಸರ್. ನಮಗೆ ಅದಕ್ಕೆ ಬಾಯ್ಲ್ಡ್ ರೈಸ್ ಕೊಡಬೇಕು ಅಂತ ಅದನ್ನು ಇದೆ ಸರ್. ನೋಡಬೇಕು. ಆರೋಗ್ಯ ಇಲಾಖೆ ಸಹಕಾರದೊಂದಿಗೆ ಕೊಡ್ತಾ ಇರ್ತೀವಿ ಸರ್ ತಾಯಂದಿರ ಸಭೆ ಎಲ್ಲ ಆಗುವಾಗ. ಮತ್ತು ಈ ಚುಚ್ಚುಮದ್ದು ಕ್ಯಾಂಪ್ ಆಗುವಾಗ ಏನು ಇಂಜೆಕ್ಷನ್ಗೆಲ್ಲ ಬಾಕಿ ಇರುವ ಮಕ್ಕಳನ್ನ ಟೀಚರ್ನವ್ರಿಗೆ ಕಳಿಸೋಕೆ ಹೇಳ್ತೀವಿ ಸರ್. ಚುಚ್ಚುಮದ್ದು ಕ್ಯಾಂಪ್ ಒಂದು ಇಲ್ಲೇ ಆಗುತ್ತೆ ನಮ್ಮದು, ಮತ್ತೊಂದು ನ್ಯೂ ಪಡಪ ಅಂಗನವಾಡಿಯಲ್ಲಿ ಆಗುತ್ತೆ ಸರ್. ಅಂತ ಆ ಥರ ಮತ್ತೂ ಬಾಕಿ ಇದ್ದರೆ ನಾವು ಇನ್ನೊಂದು PSCಗೆ ಕಳಿಸೋಕೆ ಹೇಳ್ತೀವಿ ಸರ್. ಮತ್ತು ಆರೋಗ್ಯ ತಪಾಸಣೆ ಪ್ರತಿಯೊಂದು ಅಂಗನವಾಡಿ ಕೇಂದ್ರದಲ್ಲೂ ಆಗ್ತಾ ಇದ್ದೇವೆ ಸರ್. 6 ತಿಂಗಳಿಗೊಮ್ಮೆ RBSಗೆ, ಆಮೇಲೆ ಮತ್ತೆ PSC ವೈದ್ಯರು. ನಾನೇ ಒಂದು 10 ಮನೆ ಮಾಡಿದೆ ಸರ್. ನನಗೆ 9,000 ಮನೆ ಬರುತ್ತೆ ಒಟ್ಟಿಗೆ. ಅದು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಆದರೆ ನಾನು ಹೋದ ಕಡೆ ಮಾಡ್ತಾ ಇದ್ದೇನೆ. ಹೆಚ್ಚೇನೆ ಸರ್ ಮಾಡಿದ್ದೇನೆ ಸರ್. ಇವಾಗ ಮಾಡ್ತಾ ಇದ್ದೇನೆ.
ಹೌದು ಸರ್, ಉಳ್ಳಾಲದವರು ಒಬ್ರೊಬ್ರು ಒಂದು 5 ಸರ್ಕಲ್ ಇದ್ದಾವೆ, 5 ಸರ್ಕಲ್ ಒಬ್ರೊಬ್ರು ಟೀಚರ್ ಮಾಡ್ತಾ ಇಲ್ಲ ಉಳ್ಳಾಲ ತಾಲೂಕಲ್ಲಿ. ಗಮನಕ್ಕೆ CS ಗಮನಕ್ಕೂ ತಂದಿದ್ದೇವೆ, ನಮ್ಮ ಆಫೀಸರ್ ಗಮನಕ್ಕೂ ತಂದಿದ್ದೇವೆ, ಮಾಡೋದಿಲ್ಲ ಅಂತ. ಅವರಂದ್ರೆ BLO ಡ್ಯೂಟಿನೂ ಇದೆ ಸರ್, ಎಲ್ಲ ಇದಕ್ಕೆ ಅವರನ್ನು ಹಾಕಿದ್ದಾರೆ. ಪುನಃ BLO ಡ್ಯೂಟಿ ಇವತ್ತು ಟ್ರೈನಿಂಗ್ ಇದೆ ಸರ್, ಪುನಃ ಇದೆ ಸರ್. ಹೌದೌದು ಸರ್, ಹೌದು ಒಂದೇ ಥರ ಸರ್. ಉಳ್ಳಾಲದವರು ಅದೇ ಇಲ್ಲಿ ಯೂನಿಯನ್ ಲೀಡರ್ ಕೂಡ ಈ ಕಡೆ ಇರುತ್ತೆ ಸರ್, ಅದಕ್ಕೆ ಅಲ್ಲ ಅದೇ ಸರ್, ಇದಕ್ಕಿಂತ 5 ರೂಪಾಯಿ ಉಂಟು ಅಂತ ಹೇಳಿದೆ. ಆ ಥರ ಇದಕ್ಕಿಂತ ಮೊದಲು ಈ ಸರ್ವೆ ಅಂತ ಮಾಡಿದ್ದಾರೆ ಸರ್, ಅದರದ್ದು ದುಡ್ಡು ಬಂದಿಲ್ಲ ಅವರಿಗೆ. ನಮ್ಮ ಟೀಚರ್ಸ್ ಮಾಡಿದ್ದಾರೆ ತುಂಬ ಸರ್ವೆ. ಅಲ್ಲ ಅದರಲ್ಲಿ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಇದೆ, 2 ಮಿಕ್ಸ್ ಆಗಿ ನಾನು ಮಾಡಿದ ಸೆಂಟ್ರಲ್ಲಿ ಮಕ್ಕಳು ಸಿಗಲಿಲ್ಲ ನನಗೆ. ಹೌದು ಸರ್, ಬೇರೆ ಅಲ್ಲ, ಉಳ್ಳಾಲ ತಾಲೂಕಿದ 5 ಸರ್ಕಲ್ ಸರ್, ಮತ್ತೆ ಬೇರೆ ಕಡೆದು 5 ಸರ್ಕಲ್, 9 ಸರ್ಕಲ್ ಮಾಡಲಿಲ್ಲ. ಮೂಡಬಿದ್ರೆ ಕಡೆದು 4, ಅದನ್ನು ಮಾಡಲಿಲ್ಲ ಅವರು. ನಮ್ದು ಈ ಕಡೆ 5, 9, ಮತ್ತು ಮತ್ತೊಂದು ಕಡೆದು 5 ಸರ್. ನೋಟಿಸ್ ಎಲ್ಲ ಕೊಟ್ಟಿದ್ದೀವಿ ಸರ್, ಅವರಿಗೂ ನಮಗೂ ನೋಟಿಸ್ ಬಂದಿದೆ, ಅವರಿಗೂ ನೋಟಿಸ್ ಕೊಟ್ಟಿದ್ದೇವೆ. ನಮಗೆ ಮಾಡೋದಿಲ್ಲ ಅಂತ ಹೇಳಿ ಬರ್ಕೊಟ್ಟಿದ್ದಾರೆ ಸರ್, ರೈಟಿಂಗಲ್ಲೇ ಕೊಟ್ಟಿದ್ದೇವೆ. ಎಲ್ಲ CDPಯನ್ನು ಕರೆದವರನ್ನೆಲ್ಲ ಮಾತಾಡಿದ್ದಾರೆ, TDPO ಎಲ್ಲರೂ ಕರೆದು ಮಾತಾಡಿದ್ದಾರೆ, ನಾವು ಮೀಟಿಂಗ್ ಮಾಡಿದ್ದೇವೆ. ಇನ್ನೊಮ್ಮೆ ಗಮನಕ್ಕೆ ತರ್ತೀನಿ ಸರ್. ಮೊಟ್ಟೆ ಅದೇ ನಮ್ಮ ರಾಜಗುಡ್ಡದ 500 ಮೊಟ್ಟೆ. ವತ್ಸಲ ಅಂತ, ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ, ವೈದ್ಯಾಧಿಕಾರಿಯವರ ಪರವಾಗಿ ನಾನು ಬಂದಿದ್ದೇನೆ. ಮೊದಲಿಗೆ ಮಾಹಿತಿ ಇವರು ಇದನ್ನೇ ಕೇಳಿದ್ರು, ಸಿಬ್ಬಂದಿಯವರ ಮಾಹಿತಿ ಪ್ರಕಾರ ಈ ಬೋಳಿಯಾರ್ ಪ್ರಾಥಮಿಕ ಆರೋಗ್ಯ ಕೇಂದ್ರ 3 ಗ್ರಾಮಗಳಿಗೆ ಸಂಬಂಧಪಟ್ಟಿದೆ, ಪಾವೂರು, ಹರೆಕಳ ಮತ್ತೆ ಬೋಳಿಯಾರು ಅಂತ. ಹರೆಕಳಕ್ಕೆ ಹೋಲಿಸೋದಾದ್ರೆ ನಮ್ಮಲ್ಲಿ 2 ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಯವರು ಮತ್ತೆ 2 ಸಮುದಾಯ ಆರೋಗ್ಯ ಅಧಿಕಾರಿ ಅಂದ್ರೆ CHO ಅಂತ ಹೇಳ್ತಾರೆ ಅವರಿಗೆ, ಹಾಗೂ 6 ಜನ ಆಶಾ ಕಾರ್ಯಕರ್ತೆಯರು ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇಲ್ಲಿ A ಮತ್ತೆ B ಅಂತ 2 ಉಪಕೇಂದ್ರ ಹರೆಕಳದಲ್ಲಿ ಇದೆ. ನಾನು ಹರೆಕಳ A ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ಮೆಡಿಕಲ್ ಆಫೀಸರು ಹೊರ ರೋಗಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೇಳಿದ್ರು. ಹೊರ ರೋಗಿಗಳು ಅಂದ್ರೆ ಅಲ್ಲಿಗೆ 3 ಗ್ರಾಮದಿಂದ ಜನಗಳು ಬರೋದ್ರಿಂದ ನನಗೆ ಸಂಪೂರ್ಣ ಮಾಹಿತಿ ನನ್ನ ಹತ್ರ ಇಲ್ಲ. ಆಲ್ಮೋಸ್ಟ್ ಇಲ್ಲಿ ಹರೆಕಳಕ್ಕೆ ಸಂಬಂಧಪಟ್ಟದ್ದೆಲ್ಲ ಎಲ್ಲರ ಪದವು ಹಾಸ್ಪಿಟ್ಲಿಗೆ ಹೋಗೋದ್ರಿಂದ ಇನೋಳಿ ಹಾಸ್ಪಿಟ್ಲ್ ಅಂದ್ರೆ ಬೋಳಿಯಾರನ್ನ ಇನೋಳಿ ಅಂತ ಕರೀತಾರೆ, ಅಲ್ಲಿಗೆ ಅಷ್ಟಾಗಿ ಹರೆಕಳ ಗ್ರಾಮದವರು ಯಾರು ಬರುವುದಿಲ್ಲ. ಮತ್ತೆ ಇನ್ಪೇಷಂಟ್ ಅಂದ್ರೆ ಒಳರೋಗಿಯಾಗಿ ಅಲ್ಲಿ ಯಾವುದೂ ದಾಖಲಾತಿ ಇಲ್ಲ. ಬೆಳಿಗ್ಗೆ 9ರಿಂದ 4:30 ತನಕ ಮಾತ್ರ ಹಾಸ್ಪಿಟ್ಲು ಓಪನು. ಮತ್ತೆ ಅಲ್ಲಿ ಸಿಗುವಂತ ಚಿಕಿತ್ಸೆಗಳು ಅಂತಂದ್ರೆ ಫಸ್ಟ್ ಏಡು, ಮತ್ತೆ ಸಣ್ಣ ಪುಟ್ಟ ಜ್ವರ ಚಿಕಿತ್ಸೆಗಳಿಗೆ, ಮತ್ತೆ ಸ್ಟಿಚ್ ರಿಮೂವರು, ಮತ್ತೆ ಇದು ಕಫ ಪರೀಕ್ಷೆ, ಮಲೇರಿಯಾ, ಡೆಂಗ್ಯೂ ಇದಿಲ್ಲ, ಪರೀಕ್ಷೆ ಇಲ್ಲ, ಬಟ್ ಅದಕ್ಕೆ ಬ್ಲಡ್ ಕಲೆಕ್ಟ್ ಮಾಡಿ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಕಳಿಸುವಂಥ ವ್ಯವಸ್ಥೆ ನಮ್ಮಲ್ಲಿ ಹಾಸ್ಪಿಟ್ಲಲ್ಲಿ ಉಂಟು. ಮತ್ತು ಇದು ಆಲ್ಬಿಮಿನು, ಶುಗರು, ಗರ್ಭಿಣಿಯರಿಗೆ ಸಂಬಂಧಪಟ್ಟ ರಕ್ತ ಪರೀಕ್ಷೆಗಳು ಇದನ್ನೆಲ್ಲ ನಮ್ಮ ಹಾಸ್ಪಿಟ್ಲಲ್ಲಿ ಮಾಡ್ತಾ ಇದ್ದೇವೆ. ಇನ್ನು ಸಾಂಕ್ರಾಮಿಕ ರೋಗಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಏಪ್ರಿಲಿಂದ ಜುಲೈ ತನಕ ಡೆಂಗ್ಯೂ ಕೇಸುಗಳು 2 ಬಂದಿದೆ ಇಲ್ಲಿ. ಒಂದು ಕಟ್ಟಪುಣಿ ಅಂತ ಬೇಲಿ ಸೈಡು, ಇನ್ನೊಂದು ಈ ಕಡೆ ಕಂಡಿಗೆ ಮೂಲ ಸೈಡು, 2 ಡೆಂಗ್ಯೂ ಕೇಸುಗಳು ಬಂದಿದೆ. ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ನಮಗೆ ಮಾಹಿತಿ ನಮ್ಮ ಡಿಸ್ಟಿಕ್ಕಿಂದ ಮಾಹಿತಿ ಬರ್ತದೆ. ಬಂದಾಗ ನಮ್ಮ ಸಿಬ್ಬಂದಿ ವರ್ಗ, ಮುಖ್ಯವಾಗಿ ಆಶಾ ಕಾರ್ಯಕರ್ತರು ಮನೆ ಭೇಟಿ ಮಾಡಿ ಆ ಕೇಸು ಬಂದ ಮನೆ ಮತ್ತು ಸುತ್ತಮುತ್ತಲಿನ ಮನೆಗಳನ್ನೆಲ್ಲ ಭೇಟಿ ಮಾಡಿ ಲಾರ್ವಾ ಸಮೀಕ್ಷೆ ಅಂತ ಮಾಡಿ ಅದನ್ನು ವರದಿಯನ್ನು ನಮ್ಮ ಆಫೀಸಿಗೆ ತಲುಪಿಸ್ತಾರೆ. ನಂತರ ಮಲೇರಿಯಾ ಕೇಸುಗಳು ಯಾವುದೂ ಬಂದಿಲ್ಲ ಈ 3 ತಿಂಗಳಲ್ಲಿ. ಕೋವಿಡ್ ಕೇಸು 1 ಬಂದಿದೆ, ಈಗ ಮೊನ್ನೆಯಾಗಿ ಬಂದದ್ದು ನಾಗಮೂಲೆಯಲ್ಲಿ. ಅವರು ಕಣಚೂರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು, ಈಗ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾರೆ. ಮತ್ತೆ ಮೊನ್ನೆ ಈಗ 1 ವಾರಕ್ಕೆ ಹಿಂದೆ ಟೈಫಾಯ್ಡ್ ಕೇಸು 1 ಬಂದಿದೆ ಇಲ್ಲಿ, ಬಾವಲಿಗುರಿ ಕೇಸು. ಅದು ನೀರಿದ್ದು ತೊಂದರೆ ಇದ್ರಿಂದ ಟೈಫಾಯ್ಡ್ ಜ್ವರ ಬಂದು ಅದು ಒಂದು ಕೇಸು ವೆನ್ಲಾಕ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿಲ್ಲ, ಬಟ್ ಅವರು ಅಡ್ಯಾರ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಚಿಕಿತ್ಸೆ ತಗೊಂಡು ಹುಷಾರಾಗಿದ್ದಾರೆ. ಇಲ್ಲಿ ಬಾವಲಿಗುರಿಯವರವರು. ನಂತರ ಇನ್ನು ಗರ್ಭಿಣಿಗೆ ಸಂಬಂಧಪಟ್ಟಂತೆ
ನಮ್ಮಲ್ಲಿ ಗರ್ಭಿಣಿ ದಾಖಲಾತಿಯನ್ನು 12 ವಾರದೊಳಗಡೆ ಮಾಡಬೇಕು ಅಂತ ಒಂದು ಇದೆ. ಆದರೆ ಬಟ್ ಇಲ್ಲೆಲ್ಲರೂ 12 ವಾರದ ನಂತರ ಅಂದರೆ 4 ತಿಂಗಳು ಕಂಪ್ಲೀಟ್ ಆದ ನಂತರ ಬಂದು ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ತುಂಬ ತೊಂದರೆ ಆಗ್ತದೆ. ಜೊತೆಗೆ ನಮ್ಮ ಆಫೀಸ್ ಕಡೆಯಿಂದ ನಮಗೆ ಬೈಗಳುಗಳ ಸುರಿಮಳೆ ಜಾಸ್ತಿ ಆಗ್ತದೆ. ಎಷ್ಟು ಹೇಳಿದ್ರು ಕೂಡ ಕೇಳೋದಿಲ್ಲ ಅವರು. ಬರಲಿಕ್ಕೆ ತುಂಬ ಉದಾಸೀನ ಮಾಡ್ತಾ ಇದ್ದಾರೆ. ಇಲ್ಲಿಂದ ಇಲ್ಲಿಗೂ ಸಹ ಬರೋದಿಲ್ಲ, ಬಾವಲಿಗುರಿ ಸಬ್ ಸೆಂಟ್ರಿಗೆ ಕೂಡ ಬರೋದಿಲ್ಲ ರಿಜಿಸ್ಟರ್ ಮಾಡೋಕ್ಕೆ, PSCಗೂ ಬರೋದಿಲ್ಲ. ಅದೊಂದು ಗರ್ಭಿಣಿಯರು ತಾಯಿ ಕಾರ್ಡ್ ತಗೊಳ್ಳಿಕ್ಕೆ ಕೆಲವರು ಬರ್ತಾರೆ, ಯಾಕಂದ್ರೆ ಅಂಗನವಾಡಿ ಕಡೆಯಿಂದ ಫುಡ್ ಸಿಗ್ತದೆ ಅಂತ ಅಂದ್ಕೊಂಡು ಕೆಲವರು ಬಂದು ತಗೊಳ್ತಾ ಇದ್ದಾರೆ. ಆ್ಯಕ್ಚುಲಿ ಅಂದರೆ ಎಲ್ಲರಿಗೆ ಕೊಡಬೇಕು ಅಂತ ರೂಲ್ಸ್ ಉಂಟು. ಆದರೆ ಮುಖ್ಯವಾಗಿ ಗಂಡನ ಮನೆ ನಮ್ಮ ಏರಿಯಾ ಆಗಿದ್ದು ನಾವು ಕೊಡಲಿಕ್ಕೆ, ಯಾಕಂದರೆ ನಮ್ಮ ಸರ್ವೆಯಲ್ಲಿ ಅವರು ದಾಖಲಾಗಿರ್ತಾರೆ. ನಮ್ಮದೊಂದು ಆರ್ಯ ದಂಪತಿ ಅಂತ ಒಂದು ದಾಖಲಾತಿ ಉಂಟು, ಅಂದರೆ ಇಲ್ಲಿ ಪರ್ಮನೆಂಟ್ ಆಗಿರೋರು, ಅವರಿಗೆ ಮಾತ್ರ ನಾವು ಕೊಡಬೇಕಾಗಿರೋದು. ಯಾಕಂದರೆ ಔಟ್ ಆಫ್ ಏರಿಯಾದು ನಾವು ತಾಯಿ ಕಾರ್ಡ್ ಕೊಟ್ಟರು ಕೂಡ ನಮ್ಮ ರಿಪೋರ್ಟಲ್ಲಿ ಅದು ಬರೋದಿಲ್ಲ, ಅವರ ಏರಿಯಾಕ್ಕೆ ಹೋಗಿ ಅದು ತೋರಿಸ್ತದೆ. ಅದು ನಾವು ಆನ್ಲೈನಲ್ಲಿ ಎಂಟ್ರಿ ಮಾಡೋದ್ರಿಂದ ನಮ್ಮ ಇದರಲ್ಲಿ ತೋರಿಸೋದಿಲ್ಲ. ಅವರಿಗೆ ಮಾಹಿತಿ ಎಲ್ಲ ಅವರಿಗೆ ಹೋಗ್ತದೆ. ನಮ್ಮಲ್ಲಿ ಖರ್ಚು ವೆಚ್ಚ ಎಲ್ಲ, ನಮ್ಮಲ್ಲಿ ತಾಯಿ ಕಾರ್ಡ್ದು ಖರ್ಚು ವೆಚ್ಚ ಎಲ್ಲ ನಮ್ಮಲ್ಲಿ ಮೈನಸ್ ಆಗ್ತದೆ ಅಷ್ಟೇ. ಅವರು ಕಾರ್ಡ್ ಮಾತ್ರ ಎಲ್ಲಿ ಬೇಕಾದರೂ ಕೊಡ್ಬೋದು. ತಾಯಿ ಮನೆಯಿಂದ ಬಂದವರು ಅವರು ಅಲ್ಲಿಂದ ಏನಾಗ್ತದೆ, ID ನಂಬರ್ ಒಂದು ಬರ್ತದೆ, RCH ಅಂತ ಒಂದು ID ನಂಬರ್ ಬರ್ತದೆ. ಅದನ್ನು ಅವರು ಅಲ್ಲಿಂದ ತಗೊಂಡು ಬಂದರೆ ನಾವು ಇದನ್ನು ಇಲ್ಲಿ ಕಂಟಿನ್ಯೂ ಮಾಡಿ ಕೊಡುವಂಥದ್ದು ಇದೆ ತಾಯಿ ಕಾರ್ಡು. ಅದು ಆಲ್ಮೋಸ್ಟ್ 3 ತಿಂಗಳ ಒಳಗಡೆ ರಿಜಿಸ್ಟರ್ ಆದರೆ ಅಂಗನವಾಡಿ ಕಡೆಯಿಂದ ಮಾತೃವಂದನೆ ಸಿಗಲಿಕ್ಕೆ ಕೂಡ ಅವರಿಗೆ ಅನುಕೂಲ ಆಗ್ತದೆ. ಜೊತೆಗೆ ಅವರು 3 ಭೇಟಿ ಮಾಡಬೇಕು, 3, 5 ಮತ್ತು 7ನೇ ತಿಂಗಳು ಅಂತ ಹೇಳ್ಬಿಟ್ಟು 3 ಭೇಟಿ ಹಾಸ್ಪಿಟ್ಲ್ ವಿಸಿಟು ಮಾಡಬೇಕು. ಇನ್ನು ಲಸಿಕೆಗೆ ಸಂಬಂಧಪಟ್ಟಂತೆ ಪ್ರತಿ ತಿಂಗಳು ಇಲ್ಲಿ 2 ಸಬ್ ಸೆಂಟ್ರಲ್ಲಿ, ಅಂದರೆ ಅರೆಕಳ ಎಲ್ಲಿ ವಾರದಲ್ಲಿ ತಿಂಗಳಲ್ಲಿ 1 ಸಾರಿ, ಪ್ರತಿ ತಿಂಗಳ 2ನೇ ಮಂಗಳವಾರ ಇಲ್ಲಿ ಮಾಡ್ತಾ ಇದ್ದೇವೆ ಬಾವಲಿಗಿರಿದಲ್ಲಿ. ಮತ್ತು ರಜಿಯಾ ಹಾಸ್ಪಿಟಲ್ಲಿ ತಿಂಗಳಲ್ಲಿ 2 ಸಾರಿ ಮಕ್ಕಳಿಗೆ ಚುಚ್ಚುಮದ್ದು 0 ಇಂದ 2 ವರ್ಷದ ಮಕ್ಕಳಿಗೆ ಲಸಿಕೆಯನ್ನು ನೀಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದುವರೆಗೂ ಗರ್ಭಿಣಿ ದಾಖಲಾತಿ ಒಟ್ಟು 43 ಆಗಿದೆ. ಈ 3 ತಿಂಗಳಲ್ಲಿ 43 ದಾಖಲಾತಿಯಾಗಿದೆ. ಹೆರಿಗೆಗಳು ಡೆಲಿವರಿ 38 ಡೆಲಿವರಿ ಆಗಿದೆ. ಆಲ್ಮೋಸ್ಟ್ ಎಲ್ಲ ಇದರಲ್ಲಿ ಪ್ರೈವೇಟ್ ಹಾಸ್ಪಿಟಲಲ್ಲೇ ಡೆಲಿವರಿ ಆಗ್ತಾ ಇರೋದು. ಲೇಡಿ ಗೋಷನ್ಗೆ ಯಾರೂ ಹೋಗ್ತಾ ಇಲ್ಲ. ಈಗ ಲೇಡಿ ಗೋಷನಲ್ಲಿ ಎಲ್ಲ ಸೌಲಭ್ಯಗಳು ಚೆನ್ನಾಗಿದೆ, ಆದರೂ ಕೂಡ ಯಾರೂ ಅಲ್ಲಿಗಷ್ಟಾಗಿ ಹೋಗ್ತಾ ಇಲ್ಲ. ಇನ್ನು ಕುಟುಂಬ ಯೋಜನೆಗೆ ಸಂಬಂಧಪಟ್ಟಂತೆ ನಿಜವಾಗಿ ಹೇಳಬೇಕಾದ್ರೆ ನಮ್ಮ ಅರೆಕಳದಲ್ಲಿ ಯಾವುದೇ ಫ್ಯಾಮಿಲಿ ಪ್ಲ್ಯಾನಿಂಗ್ ಬಗ್ಗೆ ಪ್ರೋಗ್ರೆಸ್ ತುಂಬ ಅಂದರೆ ತುಂಬ ಕಡಿಮೆ ಇದೆ. ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ 70, 75 ಮಾಡಬೇಕು ಅಂತ ಹೇಳ್ಬಿಟ್ಟು ಟಾರ್ಗೆಟ್ ಕೊಟ್ಟಿದ್ದಾರೆ. ತಿಂಗಳಿಗೆ 1, 2 ಅದು ಕಷ್ಟದಲ್ಲಿ, ಎಲ್ಲ 5, 6, 7ನೇ ಹೆರಿಗೆನೇ ಅಷ್ಟೇ ಹೊರತು 1, 2 ಯಾವುದೂ ಇಲ್ಲ. ಇದೊಂದು ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾತ್ರ ತುಂಬ ಅಂದರೆ ತುಂಬ ಕಷ್ಟ ನಮ್ಮ ಇದರಲ್ಲಿ. ಅದು ಅಲ್ಲದೆ ಇನ್ನೊಂದು NSV ಅಂತ ವ್ಯಾಸೆಕ್ಟಮಿ ಅಂತ ಒಂದು ಇದಿದೆ, ಅಂದರೆ ಗಂಡಸರಿಗೆ ಮಾಡುವಂಥ ಆಪರೇಷನು. ಅದು ಯಾಕೆಂತಂದರೆ ಹೆಣ್ಣು ಮಕ್ಕಳಿಗೆ ಏನಾದ್ರು ಪ್ರಾಬ್ಲಮ್ ಇದ್ದರೆ, ಅವರಿಗೆ ಹಾರ್ಟ್ ಸಂಬಂಧಿಸಿದ, ಥೈರಾಯ್ಡ ಅಥವಾ ಗರ್ಭಕೋಶಕ್ಕೆ ಸಂಬಂಧಪಟ್ಟಿದ ಏನಾದರೂ ಒಂದು ತೊಂದರೆಗಳಿದ್ದರೆ ಅವರಿಗೆ ಆಪರೇಷನ್ ಮಾಡೋಕ್ಕಾಗದೇ ಇರುವಂಥ ಸಂದರ್ಭದಲ್ಲಿ ಅವರ ಗಂಡಂದರಿಗೆ ಮಾಡುವಂಥ ಆಪರೇಷನು. ಅದಕ್ಕೂ ಕೂಡ ನಮಗೆ 8 ಟಾರ್ಗೆಟ್ ಕೊಟ್ಟಿದ್ದಾರೆ. ಈ ವರ್ಷಕ್ಕೆ ನಮಗೆ ವ್ಯಾಸೆಕ್ಟಮಿ 8 ಮಾಡಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಯಾರೂ ಅದಕ್ಕೆ ಒಪ್ಪುತ್ತಾ ಇಲ್ಲ. ಇನ್ನು ಹೇಳಬೇಕಾದ್ರೆ ಇಲ್ಲಿ ಆನೆಕಾಲು ರೋಗ 2 ಇದೆ, ಅಂದರೆ ಹಳೆ ಕೇಸೆ ಟ್ರೀಟ್ಮೆಂಟ್ ನಡೀತಾ ಉಂಟವರು. ಇಲ್ಲಿ ಎಲ್ಲರ ಪದವಿಗೆ ಹೋಗಿ ಡ್ರೆಸ್ಸಿಂಗು ಅದೆಲ್ಲ ಮಾಡಿಕೊಳ್ತಾ ಇದ್ದಾರೆ. ಮತ್ತು ಈಗ ಕಾರ್ಯಕ್ರಮಗಳು ಹೇಳಬೇಕು ಅಂದರೆ ಇದರಲ್ಲಿ ಜೂನ್ 26ರಿಂದ ಜುಲೈ 10 ತನಕ ವಿಟಮಿನ್ ಎ ಕಾರ್ಯಕ್ರಮ ಇತ್ತು. ಎಲ್ಲ 1 ರಿಂದ 5 ವರ್ಷದ ಮಕ್ಕಳಿಗೆ ವಿಟಮಿನ್ ಎ ಅನ್ನಂಗವನ್ನು ಪ್ರತಿ 6 ತಿಂಗಳಿಗೆ ಒಂದ್ಸರಿ ಹಾಕುವಂಥ ಕಾರ್ಯಕ್ರಮ ಈಗ ಮೊನ್ನೆ ನಡೆಯಿತು. ಅದ ನಂತರ ಜೂನ್ 19ರಿಂದ ಜುಲೈ 6 ತನಕ ಕುಷ್ಠರೋಗ ಪತ್ತೆ ಕಾರ್ಯಕ್ರಮ ಅಂತ ಒಂದು ಇತ್ತು. ಅದರಲ್ಲಿ ಎಲ್ಲ ಆಶಾ ಕಾರ್ಯಕರ್ತೆಯರು ಮನೆ ಮನೆ ಭೇಟಿ ಮಾಡಿ ಯಾರ ಮೈಯಲ್ಲಿ ಮಚ್ಚೆ ಇದೆ, ಮಚ್ಚೆ ಅಂದರೆ ಬಿಳಿ ಮಚ್ಚೆ ಇದ್ದು ಅದನ್ನು ಮುಟ್ಟಿದಾಗ ಗೊತ್ತಾಗೋದಿಲ್ಲ, ಸ್ಪರ್ಶ ಜ್ಞಾನ ಇಲ್ಲದಂತಹ ಮಚ್ಚೆ, ಅದನ್ನು ಕುಷ್ಠರೋಗ ಅಂತ ಹೇಳಿಬಿಟ್ಟು ನಾವು ಅನುಮಾನ ಪಟ್ಟು ಅದನ್ನು ವರದಿ ಮಾಡೋದು. ವರದಿ ಮಾಡಿದ ನಂತರ ಅಲ್ಲಿನ ಡಾಕ್ಟರ್ ಅದನ್ನು ಹೌದಲ್ವ ಅಂತ ಕನ್ಫರ್ಮ್ ಮಾಡುವಂಥದ್ದು. ಅಂಥ ಒಂದು ಸಮೀಕ್ಷೆ ಈಗ ಮೊನ್ನೆ ಆಯಿತು. ಈಗ ಪುನಃ ACF ಅಂದರೆ ಇದು ಕ್ಷಯರೋಗ ಪತ್ತೆ ಕಾರ್ಯಕ್ರಮ ಅಂತ ಈಗ ಒಂದು ನಡೀತಾ ಇದೆ ಕಾರ್ಯಕ್ರಮ. ಮೊನ್ನೆ ಯಾವಾಗಿಂದಪ್ಪ 17ರಿಂದ ಆಗಸ್ಟ್ 2 ತನಕ ACF ಇದು ಕ್ಷಯರೋಗ ಪತ್ತೆ ಕಾರ್ಯಕ್ರಮ ಅಂತ ಈಗ ಸರ್ವೆ ನಡೀತಾ ಉಂಟು. ಈಗ ಅಬಾಕಾರ್ಡ್ ಇವರು CH ಅದೇ ಸಮುದಾಯ ಆರೋಗ್ಯ ಅಧಿಕಾರಿ ಅವರು ಮನೆ ಭೇಟಿ ಮಾಡಿ ಅಬಾಕಾರ್ಡ್ ಮಾಡಬೇಕು ಅಂತ ಒಂದು ಇದಿದೆ, ಇದ್ದಾರೆ ಡ್ಯೂಟಿಲಿ ಇದ್ದಾರೆ.
ಇದ್ದಾರೆ. ಇವತ್ತು ಇವರು ಸ್ನೇಹ ಅವರು ಇಲ್ಲ, ಅವ್ರ ಮಗನಿಗೆ ಏನು ಹುಷಾರಿಲ್ಲ ಅಂದ್ಕೊಂಡು ರಜೆ ಹಾಕಿದ್ದೇನೆ ಅಂತಂದ್ರು. ಅವರು ಇನ್ನೊಬ್ರು ಪ್ರಿನ್ಸಿ ಅವರು ಗೊತ್ತಿಲ್ಲ. ಹೌದು, ನಮಗೆ ಆಕ್ಚುಲಿ ಡೈಲಿ ಫೀಲ್ಡು ನಮ್ಮ ಇದರ ಪ್ರಕಾರ, ಡ್ಯೂಟಿ ಪ್ರಕಾರ ನಮಗೆ ಡೈಲಿ ಫೀಲ್ಡು, ಬಟ್ ನಮಗೆ ಡೈಲಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ನನಗೆ ಈಗ ಸೂಪರ್ವೈಸರ್ ಚಾರ್ಜ್ ಉಂಟು. ನಮ್ಮ PSC ಪೂರ್ತಿ 5 ಉಪಕೇಂದ್ರದ್ದು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಡೈಲಿ 12 ಗಂಟೆಗೆ ವರದಿ ಮಾಡುವ ಕಾರ್ಯಕ್ರಮ ನನಗೆ ಇದೆ. ಅದರಿಂದ ನನಗೆ ಅಷ್ಟಾಗಿ ಫೀಲ್ಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಇನ್ನೊಬ್ರು ಸಿಸ್ಟ್ರಿಗೆ ವಾರದಲ್ಲಿ 2 ದಿನ ಎಲ್ಲೆರ್ಪದು ಹಾಸ್ಪಿಟ್ಲ್ ಡ್ಯೂಟಿ ಇದೆ. ಮತ್ತೆ ತಿಂಗಳಲ್ಲಿ 4 ದಿನ ನನಗೂ ಮತ್ತೆ ಆ ಸಿಸ್ಟ್ರಿಗೂ ಉಳ್ಳಾಲ ಡ್ಯೂಟಿ ಇದೆ. ಹಾಗೆ ನಮ್ಮದು ಎಲ್ಲೆಲ್ಲಿ ಇದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಂತೂ ವಾರದಲ್ಲಿ 1 ದಿನ ನನಗೆ ಹೋಗ್ಲಿಕ್ಕೆ ಆಗ್ತದೆ ಅಷ್ಟೇ, ಅದು ಬಿಟ್ಟರೆ ಜಾಸ್ತಿ ಆಗುದಿಲ್ಲ ನನಗೆ. ಮನೆಗೆ ಹೋಗಿ ಮಾಡಲಿಕ್ಕೆ. ಹೌದು, ಸರಿ ಸರಿ, ಹೌದು ಹೌದು. ಅದೇ ಅವರಿಗೆ ಅಂಗನವಾಡಿ ವಿಸಿಟ್ ಮಾಡಬೇಕು, ಸ್ಕೂಲ್ಗಳಿಗೆ ವಿಸಿಟ್ ಮಾಡಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನೆಲ್ಲ ಅವರು ಕೊಡಬೇಕಾಗ್ತದೆ. ಅವರು ಗರ್ಭಿಣಿ, ಬಾಣಂತಿ, ಭೇಟಿ ಎಲ್ಲ ಉಂಟು ಅವರಿಗೆ. ಅಲ್ಲಿಗೆ ಹೋಗಲಿಲ್ಲ. ಹೌದು, ಅದು ಮೊನ್ನೆ ಮೆಡಿಕಲ್ ಆಫೀಸರ್ ಹೇಳಿದ್ದಾರೆ ಅವರಿಗೆ. ಮೆಡಿಕಲ್ ಆಫೀಸರ್ ಮೊನ್ನೆ ಹೇಳಿದ್ದಾರೆ, ಆ ರಜೆಯಲ್ಲಿ RI ಆದಾಗ ವಿಸಿಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಬಟ್ ನಿನ್ನೆ ಅವರು ಶುಭಶ್ರೀಯನ್ನು ಕೇಳಿದ್ರಂತೆ. ಕೇಳಿದಾಗ ನನಗೇನು ಇನ್ಸೆಂಟಿವ್ದೇನೋ ಫಾರ್ಮೆಟ್ ರೆಡಿ ಮಾಡ್ಲಿಕ್ಕೆ ಉಂಟು ಅಂತ ಅಂದ್ರಂತೆ. ಹೌದು ಹೌದು. ಹೌದು, ಇವತ್ತು ಗುರುವಾರ ಅದರಿಂದ ಅವರಿಗೆ ಬರ್ಲಿಕ್ಕೆ ಆಗುದಿಲ್ಲ. ಇವತ್ತು ಆಶಾ ಕಾರ್ಯಕರ್ತೆಯರನ್ನ ಕರೆದಿದ್ರಂತೆ ಸರಿತಾ ಅವರು, ಎಲ್ಲರೂ ಬರಬೇಕು ಅಂತ. ನಾನು ಹೇಳಿದೆ ಇವತ್ತು ಅವ್ರದ್ದು ಮೀಟಿಂಗ್, ನಮ್ಮ PSC ಮೀಟಿಂಗ್, ಆದ್ರಿಂದ ಬೇಡ ನಿಮ್ಮ ಪರವಾಗಿ ನಾನೇ ಮಾತಾಡ್ತೇನೆ ಅಂತ ಹೇಳಿದೆ ಅವರಿಗೆ. ಇದಿತ್ತು ಸರ್ವೆ ಕಾರ್ಯಕ್ರಮ ಇತ್ತು, ಅವರನ್ನ ಮಂಗಳೂರಲ್ಲಿ ಡ್ಯೂಟಿಗೆ ಹಾಕಿದ್ರು. ಪ್ರಿನ್ಸಿ ಅವರನ್ನ ಹಾಕಿದ್ರು. ಅವರು 1 ವಾರ ಇರಲಿಲ್ಲ. ಹೇಳ್ತೇನೆ ಸರ್ ಹೇಳ್ತೇನೆ ಸರ್ ಮೆಡಿಕಲ್ ಆಫೀಸರ್. ಆಯ್ತು ಸರ್. ಮೆಡಿಕಲ್ ಆಫೀಸರ್. ಓಕೆ ಸರ್. ಸ್ಯಾಂಕ್ಷನ್ ಆಗಿದೆ ಅಂತ ನಮ್ಮ ಗಮನ ಬಂದಿದೆ, ಬಟ್ ಜಾಗ ಇನ್ನು ನೀವು ಕೊಟ್ಟರೆ ಒಂದು ಬಿಲ್ಡಿಂಗ್ ಆಗ್ತದೆ ಅಷ್ಟೇ. ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದ್ರು, ಕ್ಲರ್ಕ್ ಹೇಳಿದ್ರು ಮೊನ್ನೆ. ಮೇಡಮ್ ಕ್ಲರ್ಕ್ ಆದ್ರೆ ಒಳ್ಳೇದಿತ್ತು, ಯಾಕಂದ್ರೆ ಕ್ಲಿನಿಕ್ ಮಾಡ್ಲಿಕ್ಕೆ. ಈಗ ನೋಡಿ, ಆ ಬಿಲ್ಡಿಂಗ್ಗೆ ಕಿಟಕಿ ಇಲ್ಲ, ಏನಿಲ್ಲ. ಮಳೆ ಬಂದಾಗ ನೀರೆಲ್ಲ ಒಳಗಡೆ ಬರ್ತದೆ. ಮೊನ್ನೆ ದಿನ ಹೇಳಿದೆ, ಅಟ್ಲೀಸ್ಟ್ ಒಂದು ಪ್ಲಾಸ್ಟಿಕ್ ಆದ್ರೂ. ಅವರಿಗೆ ಮಾತಾಡಿ ನೀವು ಒಂದು ಗಮನಕ್ಕೆ ಇರಲಿ, ಸರ್ಕಾರಿ ಬಸ್ ಯಾವ ಹಬ್ಬ ಇದ್ರು ಏನಿದ್ರು ಹರೇಕಳದಿಂದ ಬಸ್ ಕಟ್ಟು. ನಾವು ಅಲ್ಲಿಂದ ಫೋನ್ ಮಾಡುವಾಗ ಡ್ರೈವರ್ ಇಲ್ಲ ಅಂತ ಹೇಳೋದು. ನಾನು ಮೊನ್ನೆ ಕೇಳಿದೆ, ಬೇಕಾದರೆ ನಮ್ಮ ಇಲ್ಲಿಂದ ಡ್ರೈವರ್ ನಾವು ಕಳಿಸ್ತೇವೆ, ಇಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ. ನಾವು ಇದೇ ಕೇಳಿದೆ. ಒಂದು ಪ್ರಾಬ್ಲಮ್ ಅದು,
2 ಸಲ 3 ಸಲ ಇನ್ನೂ ರಿಪೀಟ್ ಆಯಿತು. ಅವನದ್ದು ರೂಟ್ ಇದು ಹೋಗುಂಟು, ಇಲ್ಲಿಂದ ಹೋಗಿ ಪುನಃ ಇಲ್ಲಿಂದಲೇ ರಿಟರ್ನ್ ಬರಬೇಕು. ಇವ ಏನು ಜನರು ಇಲ್ಲಿ ಕಾಯೋದು 6:30 ಗಂಟೆ ಟೈಮ್, 6:40 ಅಲ್ಲ ಮೇಡಮ್, 6:40. ಇವನ ರೂಟು ಕೊಜಪಾಡಿಯಿಂದ ಎಲಿಯರ್ ಪದವಿಯಿಂದ ಹೋದದ್ದು. ಬಸ್ಸಿಗೆ ಕಾಯುವವರು ಬಸ್ಸಿಗೆ ಕಾಯೋದು, ನಂತರ ಬಸ್ ಇಲ್ಲ. ನಾವು ಹೆಚ್ಚುವರಿಯಾಗಿ ಕೆಲಸ ಮಾಡಬೇಕಂತ ಇದು ಮುನ್ನೆ ಗಮನಕ್ಕೆ ಬಂದಾಗ ನಮ್ಮ ಪಂಚಾಯತ್ ಸಿಬ್ಬಂದಿ ಸೆಕ್ರೆಟರಿ ಅವರು ಇಲ್ಲಿ ಬಸ್ಸಿಗೆ ಕಾಯುವುದು. ಬಸ್ ಇಲ್ಲ, ಬಸ್ಸಿನವ ಆಚೆ ಕಡೆಯಿಂದ ಹೋಗಿದ್ದಾನೆ. ಅಲ್ಲ, ರೂಟ್ ಇಲ್ಲ, ರೂಟ್ ಬಿಟ್ಟು ಬೇರೆ ರೂಟಲ್ಲಿ ಹೋಗೋದು. ಇದು 2 ಸಲ ರಿಪೀಟ್ ಆಯಿತು. ಒಂದದು ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಶಾಲೆಗೆ ಬರುವಾಗ ನಮ್ಮದು ಬಸ್ ಉಂಟಲ್ಲ, ಬಸ್ ಬರ್ತದೆ ಅದಕ್ಕಿದ್ರೆ ಈ ಇಲ್ಲಿಂದ ಬಸ್ ಕಟ್ಟಾಗೋದು, ಇಲ್ಲಿ ಕಡವಿನ ಬಳಿಗೆ ಎಂಡಾಗೋದು. ಅಲ್ಲಿಂದ 1.5 ಕಿಲೋಮೀಟರ್ ಮಕ್ಕಳು ನಡ್ಕೊಂಡು ಹೋಗ್ಬೇಕಾಗ್ತದೆ. ಶಾಲೆಯ ಬಗ್ಗೆ ಇದು ತುಂಬ ಇದುಂಟು. ಸಾತ್ಕೋ ಬಸ್ ಮತ್ತು 55 ನಂಬರ್ ಮಂಜನಾಡಿ ಬಸ್ ಅಲ್ಲ ಬರು, ಹಾಗೆ ಇಲ್ಲ, ಪರ್ಮಿಟ್ ಇದು ಇಲ್ಲ. ಟೀಚರ್ಸ್ ಅವರು ಅಲ್ಲಿಂದ 60 ರೂಪಾಯಿ ಕೊಟ್ಟು ರಿಕ್ಷಾದಲ್ಲಿ ಬರೋದು. ದಿನಾಲು ಬಂದಾಗ ಅವರಿಗೆ ಸಿಗುವಂಥ ಸಂಬಳ ಇಲ್ಲಿ ಬರಲಿಕ್ಕೆ ಮನಸ್ಸಿರಲಿಕ್ಕಿಲ್ಲ. ಅವರಿಗೆ ಆ್ಯಕ್ಟಿವ್ ಉಂಟು, ಅವರು ಬರ್ತಾರೆ. ಈ ಗೊತ್ತಿಲ್ಲದವರು ಉಂಟಲ್ಲ, ಈ ಅವರಿಗೆ ಮಕ್ಕಳಿಗೆ ಕಲಿಸಲಿಕ್ಕೆ ಮನಸ್ಸಿರಲಿಕ್ಕಿಲ್ಲ. ಅದಕ್ಕೆ ಸಮಸ್ಯೆ ಇದೆ, ಈ ಟೈಮಲ್ಲಿ ಬಸ್ ಬರೋದಿಲ್ಲ, ಇದನ್ನು ನಿರ್ಣಯ ಮಾಡಿ ಕಳಿಸಿದ್ರು. ನಾವು ಅದನ್ನು DC ಅವರ ಗಮನಕ್ಕೆ ತರ್ತೇವೆ. ಒಂದು, ಎರಡನೇದು ನೀವು ತಾತ್ಕಾಲಿಕ ಪರವಾನಗಿ ನಾವು ವ್ಯವಸ್ಥೆ ಮಾಡ್ಬೋದು. ಅಲ್ಲ, ಈಗ KSRTC ಬಸ್ ಇದು ಒಂದು ಉಂಟು. ಓಕೆ, ಒಂದಿದ್ದಕ್ಕೆ ಈ ಬಸ್ಸಿನ ಬಗ್ಗೆ ತುಂಬ ಗಲಾಟೆ ಎಲ್ಲ ಆಗಿ ಇಲ್ಲಿ ಬಸ್ ಆದದ್ದು. ಬಸ್ಸಿಗೆ ಹೋಗುವಂಥ ಜನ ಇಲ್ಲ. ಖಾಸಗಿ ಬಸ್ಸಿನವರದ್ದು ಸಮಸ್ಯೆ ನಮಗೆ ಗೊತ್ತು, KSRTC ಬಸ್ ಸಮಸ್ಯೆ ಗೊತ್ತು. ಇಲ್ಲಿ ಪ್ರಾಬ್ಲಮ್ ಅಲ್ಲ, ಇರುವ ಬಸ್ ಉಂಟಲ್ಲ, ಇರುವ ಬಸ್ ಅಲ್ಲಿಗೆ ಹೋದ್ರೆ ನಮಗೆ ಪ್ರಾಬ್ಲಮ್ ಇದಾಗ್ತದೆ. ಇದು ಕಡವಿನ ಬಳಿಯಲ್ಲಿ ತಿರುಗಿಸ್ತಾರೆ. ಅಲ್ಲಿಂದ 1.5 ಕಿಲೋಮೀಟರ್ ಮಕ್ಕಳು ಚಂಡಿಯಾಗಿ ನಡ್ಕೊಂಡು ಹೋಗ್ಬೇಕು. ಅದಲ್ಲದೆ ಈ ರಸ್ತೆ ಹೀಗೆಲ್ಲ ಹೀಗೆ ಟರ್ನ್ ಆಗೆಲ್ಲ ಹೋಗಿ ಅದೊಂದು ಆಯ್ತಲ್ಲ. ಒಂದು ಕಡವಿನ ಬಳಿಯಿಂದ ನಡ್ಕೊಂಡು ಹೋಗ್ಬೇಕು ಮಕ್ಕಳು. ಪುನಃ ರಾಜಗುಡ್ಡೆಯಿಂದ ನ್ಯೂ ಪಡ್ಪು ಪ್ರೌಢಶಾಲೆ ಅಥವಾ ನಮ್ಮ ರಾಮಕೃಷ್ಣ ಶಾಲೆಗೆ ಬರುವವರು ಪುನಃ ನಡ್ಕೊಂಡು ಬರಬೇಕು. ಈ ಮಕ್ಕಳು ಈ ಚಂಡಿ ಹಾಕೊಂಡು ಬರುವಾಗ ಇದು ಒದ್ದೆ ಆದಾಗ ಇಲ್ಲಿ ಪುಸ್ತಕ ಇದಾಗ್ತದೆ. ಅದು ನಾವು ಸಂಬಂಧಪಟ್ಟಂತ ಇಲ್ಲಿಯ ಲೋಕಲ್ ಬಸ್ಸಿನ ಮಾಲೀಕರಿಗೆ ತುಂಬಾ ಸಲ ಗಮನಕ್ಕೆ ತಂದ್ವಿ. ಏನು ಒಂದು ಕೇರ್ಲೆಸ್ ಸಲ ಮಾಡ್ತಾ ಇದ್ದಾರೆ. ಟೈಮಿಂಗ್ಸ್ ಎಲ್ಲ ಇದು ಮಾಡಿಕೊಂಡು, ಅಂದ್ರೆ ಮಕ್ಕಳ ಕಲಿಕೆ ಬಗ್ಗೆ ನೀವು ಕಡಿಮೆ ಆಗ್ತದೆ. ಮತ್ತೆ ಆ ಬಗ್ಗೆ ನಾವು ಅದಕ್ಕಾಗಿ ಜಾಸ್ತಿ ನಿಮ್ಮನ್ನು ನಮ್ಮ ಹೇಳುವುದಿಲ್ಲ. KDP ಸಭೆಯಲ್ಲಿ ಇದಿಲ್ಲ, ನಾವು ಎಕ್ಸ್ಟ್ರಾ ನಿಮ್ಮನ್ನು ಸೇರಿಸಿ ಇವತ್ತು ಇದು ಮಾಡಿದ್ದಂದ್ರೆ ಈ ಸಮಸ್ಯೆ ಮಕ್ಕಳದ್ದು. ಪೇರೆಂಟ್ಸ್ ನಮಗೆ ಫೋನ್ ಮಾಡ್ತಾರೆ. ಅದು ಇದರದ್ದು KSRTC ಬಸ್ಗೆ ಸಂಬಂಧಪಟ್ಟ ಹಾಗೆ 8:30 ಗಂಟೆಗೆ ಒಂದು ಟ್ರಿಪ್ ಉಂಟು, ಎಲ್ಲ ಕಾಲೇಜಿಗೆ ಹೋಗುವವರು. ಈ ಬಸ್ಸು ಏಕಾಏಕಿ ಇದು ಡ್ರೈವರ್ ಇಲ್ಲ, ಡ್ರೈವರ್ ಹಬ್ಬಕ್ಕೆ ಹೋಗಿದ್ದಾನೆ ಅಂತ ಹೇಳುದು. ಎಂತ ಅಂತ ನಮಗೆ ಇದರಲ್ಲಿ ನೀವೊಂದು ನಿರ್ಣಯ ಮಾಡಿ ಕಳಿಸಿ, ಅದ್ರ ಬಗ್ಗೆ ನಾವು ಓಕೆ. 7 ರೂಪಾಯಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಅದು ಎಕ್ಸ್ಟೆನ್ಷನ್ ಕೊಡ್ಬೋದು, ಅದಕ್ಕೆ ಯಾವುದಿದ್ರೆ ನಮಗೆ ಇಲ್ಲಿಂದ ಒಂದು ನಿರ್ಣಯ ಬೇಕು. ನಮ್ಮ ನಂಬರ್ ತೆಗೆದು ನಮಗೆ 25 ಕಾಲ್ ಬರ್ತದೆ. ಖಾಸಗಿ ಬಸ್ಸಿನವರದ್ದು ನಮಗೆ ಫೋನ್ ಬರ್ತದೆ. ನಾವು ಹೇಳುದು ಸರ್ಕಾರಿ ಬಸ್ ಹೇಗೂ ಈಗ ನಮ್ಗೇನಾಗಿದೆ, ಇಲ್ಲಿ ಒಂದು ಸರ್ಕಾರಿ ಬಸ್ ಬಂದಿದೆ ಅಲ್ಲ, ಇದಕ್ಕಿಂತ ಖಾಸಗಿ ಬಸ್ ಆಗ್ಬೋದಂತ ಆಗಿದೆ. ರೂಟ್ ತಪ್ಪಿಸಿ ಹೋಗುದಿಲ್ಲ ಅವರು, ಜನ ಇಲ್ಲದಿದ್ದರೂ ಅದೇ ರೂಟಲ್ಲಿ ಹೋಗ್ತಾರೆ. ಒಂದು ಮತ್ತೆ ಡ್ರೈವರ್ ಇಲ್ಲ ಅಂತ ಏನಾದರೂ ಡ್ರೈವರ್ ಇದು ಅರೇಂಜ್ ಮಾಡ್ತಾರೆ. ಇದೆಲ್ಲ ಇರುವಾಗ ನಾವು ಇಲ್ಲಿಗೆ ನಮ್ಮ ಸಮಸ್ಯೆ, ನಮಗೆ ಟೋಟಲಿ ಬಸ್ ಬೇಕು. ಸರ್ಕಾರಿ ಆಗ್ಬೋದು, ಖಾಸಗಿ ಆಗ್ಬೋದು, ಆ ವಿಷಯದಲ್ಲಿ ಎರಡು ಮಾತಿಲ್ಲ. ಇದ್ದ ಸರ್ಕಾರಿ ಬಸ್ಸನ್ನು ಸಮರ್ಪಕವಾಗಿ ನಾವು ಅಲ್ಲಿಗೂ ಬರೀತೇವೆ. ನಿಮಗೂ ಒಂದು ನೀವು ಸಹ ಇದರಿಂದ ತಾತ್ಕಾಲಿಕ ಏನಾದರೂ ಪರ್ಮಿಟ್ ಇಶ್ಯೂ ಮಾಡೋದು ನೀವಲ್ಲ ಅದರಲ್ಲಿ ಬರೋದು. ಒಂದು ಅಪ್ಲಿಕೇಶನ್ ಅವರು ನಿರ್ಣಯ ಮಾಡಿ ಕೊಡಿ. ಹೌದು, ಯಾರು ಮಾಡೋದು? ಇದ್ದ ಸರ್ಕಾರಿ ಬಸ್ಸೇ ನಾನು ಹೇಳುದಲ್ಲ, ಇದ್ದದ್ದು ಒಂದು ಬಸ್ ಬರ್ತಾ ಉಂಟಲ್ಲ, ಇದೇ ಸಮರ್ಪಕವಾಗಿ ಬರುವುದಿಲ್ಲ. ಯಾವ ಹಬ್ಬ ಇದ್ರೂ ಇಲ್ಲಿಂದ ಕಟ್ಟು ಬಸ್
ಅದೆಲ್ಲ ತುಂಬ ಕಿರಿಕಿರಿ ಉಂಟು. ನಿಮಗೆ ನಾವು ಇಲ್ಲಿಂದಲೂ ಕಲಿಸ್ತೇವೆ, ನೀವು ಕೂಡ ಸ್ವಲ್ಪ ಅಪ್ಲಿಕೇಶನ್ ಬಂದಾಗ ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ಜಾಸ್ತಿ ಒತ್ತು ಕೊಡಿ. ನಮಸ್ಕಾರ, ನಾವು ಪವನ್ ಕುಮಾರ್ ಅಂತ ಎ ಆಗಿದ್ದೇನೆ, ಮೆಸ್ಕಾಮಿಂದ ಬಂದಿದ್ದೇನೆ ಸರ್. ಈಗ ಈ ಸಲ ಸಿಸ್ಟಮ್ ಇಂಪ್ರೂವ್ಮೆಂಟಲ್ಲಿ ನಮ್ಮ ಹರೇಕಲ ಗ್ರಾಮಕ್ಕೆ ಮತ್ತು 2 TCಗಳು ಆಗಿದೆ. ಒಂದು ದೆಬ್ಬೆಯಲ್ಲಿ, ಒಂದು ಇಲ್ಲಿ ಆಲಡ್ಕದಲ್ಲಿ, ಮತ್ತೊಂದು TC ನಮ್ಮದು ಬೈತಾರ ಓವರ್ಲೋಡ್ ಇದೆ. ಅದನ್ನು ಲೋಡ್ ಸ್ವಲ್ಪ ಕಡಿಮೆ ಮಾಡುವಾಗೆ ಬೇರೆ ಇನ್ನೊಂದು ಇಂಪ್ರೂವ್ಮೆಂಟಲ್ಲಿ TC ಸ್ಯಾಂಕ್ಷನ್ ಆಗಿದೆ. ಹಾಗೆ ಒಂದು 2 ಟ್ರಾನ್ಸ್ಫಾರ್ಮರ್ಸ್ ನಿಮ್ಮ ಗ್ರಾಮಕ್ಕೆ ಬರುತ್ತೆ ಅಂತ ಹೇಳ್ಬೋದು. ಮತ್ತೊಂದು ಏನಂದರೆ ನಮ್ಮದು ಏನು ಹಳೆಯ ಲೈನ್ಗಳಿದ್ದಾವೆ HT ರೀಕಂಡಕ್ಟ್ರಿಂಗ್, ಅದು ಈಗ ಕಂಪ್ಲೇಂಟ್ಸ್ ಬರ್ತಾ ಇದೆ. ಅದು ಈಗ ಅದು ಕೂಡ ವರ್ಕ್ ಅಲಾಟ್ ಆಗಿದೆ, ಇನ್ನು ಸ್ಯಾಂಕ್ಷನ್ ಬೇರೆ ಆಗಿದೆ. ಅದು ಇನ್ನು ವರ್ಕ್ ಸ್ಟಾರ್ಟ್ ಆಗಬೇಕಷ್ಟೇ. HT ರೀಕಂಡಕ್ಟ್ರಿಂಗ್ ಹಳೆ ವೈರ್ ತೆಗೆದು ಹೊಸ ವೈರ್ ಹಾಕ್ತಿದ್ದಾರೆ ಸರ್. ಮತ್ತು ರಿಗಾರ್ಡಿಂಗ್ ಈ ಮಳೆಗಾಲ ಏನು ತೊಂದರೆಗಳು ಇದ್ದಾವೆ, ಹಾಗೆ ತುಂಬ ಕಂಪ್ಲೇಂಟ್ಸ್ ಇದ್ದಾವೆ. ಹಾಗೆ ನಾವು ಎಲ್ಲ ದಿನ ರಾತ್ರಿ ಅಂತ ನೋಡಿದ್ರೆ ಎಲ್ಲರೂ ಕಷ್ಟ ಬಂದು ಮಾಡ್ತಿದ್ದೇವೆ. ಹಾಗೆ ನಿಮ್ಮೆಲ್ಲರೂ ಸಹಕಾರ ಬೇಕು ಸರ್. ಹಾಂ ಹಾಂ ಹೌದು ಸರ್. ಅದೇ HT ರೀಕಂಡಕ್ಟಿಂಗ್ ಏನು ಮಾಡಿದ್ದಾರೆ, ಅದು ಮಾಡಿದ್ದಾರೆ. ಅಂದರೆ ನಮಗೆ ಆ್ಯಕ್ಷನ್ ಪ್ಲಾನ್ ಅಂತ ಇರುತ್ತೆ, ಎಲ್ಲ ಒಂದೊಂದು ಸಬ್ ಡಿವಿಷನ್ಗೆ ಎಷ್ಟು ವರ್ಕ್ಸ್ ಅಂತ ಕೊಡ್ತಾರೆ. ಅದನ್ನು ಡಿವಿಷನ್ ವೈಸ್ ಏನು ಸ್ಯಾಂಕ್ಷನ್ ಮಾಡ್ತಾರೆ. ಹಾಗೆ ಈಗ HT ರೀಕಂಡಕ್ಟಿಂಗ್ ಏನು ನಿಮ್ಮದು ಬೇಡಿಕೆ ಇತ್ತು, ಹಾಂ ಆವರಣ ಹಾಂ ಓಕೆ, ಅದು ನಾನು ವಿಚಾರಿಸ್ತೇನೆ. ಪ್ರಾಬ್ಲಮ್ ಹೌದು ಸರ್. ನಾವು ಲೈನ್ ಅವರಿಗೆ ಕಾಲ್ ಮಾಡ್ತೀವಿ, ಅವರು ರಿಸೀವ್ ಮಾಡಿದ್ರೆ ಬೇಗ ಕಾಲ್ ಮಾಡ್ತೀವಿ. ಅಲ್ಲಿಂದ ನಾವು ಹೇಳೋದು ಮೇಲೆ ಏನಿದ್ರು ನಿಮ್ಮ ಕೆಳಗಿನ ಲೈನ್ ಅವರಿಗೆ ಕಾಲ್ ತೆಗೆದು ಇಲ್ಲಿ ಹೀಗೆ ಕಾಂಬ ಕಟ್ಟಾಗಿದೆ, ಈ ರೀತಿಯಾಗಿ ಪ್ರಾಬ್ಲಮ್ ಉಂಟು, ಇಷ್ಟು ಟೈಮ್ ಹಿಡಿತದೆ ಅಂತ ಹೇಳಿದ್ರಿ, ಜನರಿಗೆ ಸಮಾಧಾನ ಆಗ್ತದೆ. ಅದು ಕಾಲ್ ಎತ್ತದೇ ಇದ್ದಾಗ ಅದೇ ಅದು ನಾವು ನೋಡ್ಕೋತೇವೆ ಸರ್. ಅಂದರೆ ತಿಳಿಸಿದ್ದೇವೆ ಎಲ್ಲರಿಗೂ. ಅಂದರೆ ರೈನಿ ಸೀಸನ್, ಪರ್ಟಿಕ್ಯುಲರ್ ರೈನಿ ಸೀಸನ್ ಈಗ ಏನು ಇದೆ ಬ್ರೇಕ್ ಡೌನ್ಸ್ ಆಗುತ್ತೆ. ಏನು ಚಿಕ್ಕ ವೈರ್ ಕಟ್ ಆದರೂ ಕೂಡ ಅಲರ್ಟ್ ಆಗಿ ಇರಲಿಕ್ಕೆ ಎಲ್ಲರಿಗೂ ತಿಳಿಸಿದ್ದೇವೆ. ಯಾವ ಸರ್? ಹಾಂ ಹರೇಕಳ ಕಿಸಾನಗರದಲ್ಲಿ ನಿಮ್ಮದು ಮರ ಬಿದ್ದು ಶಾರ್ಟ್ ಆಗ್ತಾ ಇತ್ತು, ಮರ ಮುಟ್ಟುವಾಗ ಶಾರ್ಟ್ ಆಗ್ತಾ ಇತ್ತು. ಅಲ್ಲಿನ ಪಬ್ಲಿಕ್ ಎಲ್ಲ ಸೇರಿಕೊಂಡು ಸಂದೀಪ್ ಮತ್ತೆ ಲೈನಲ್ಲಿ ಮರ ಮುಟ್ಟುವಾಗ ಕರೆಕ್ಟ್ ಬರ್ತಾವೆ. ನಿಮ್ಮದು ಬಂತು, ಯಾರು ಇದು ಬಂತು ಲೈನ್ ಇದು ಮುಟ್ಟಿದ್ರೆ ಶಾರ್ಟ್ ಆಗ್ತದೆ, ಏನಾದ್ರು ಮಾಡಿ, ಇದು ಮಕ್ಕಳು ಹೋಗುವಂಥ ದಾರಿ ಅಂತ ಹೇಳಿದಾಗ ಅಸತ್ಯವಾಗಿ ಹೋಗಿದ್ದಾರೆ. ನಾನು SC ಕಂಪ್ಲೇಂಟ್ ಮಾಡಿದ್ದೇನೆ. ನಂತರದಲ್ಲಿ ಬೇಡ, ಅಲ್ಲಿ ವಿಷಯ ನಾವು ನೋಡಿ ಯಾರಾದರೂ ಮುಟ್ಟಿದ್ದೆ, ಅದಕ್ಕೆ ನಾವು ಎಲ್ಲ ಪ್ರಾಬ್ಲಮ್ ಅಲ್ಲ ಅಂತ ಹೋಗ್ತೀವಿ. ನಂತರದಲ್ಲಿ ನಾವೇನು ಮಾಡಿದ್ವಿ ಗೊತ್ತಿಲ್ಲ, ನಮ್ಮ ಜೀವನ ಅರ್ಥ ನಾವೇನು ಈಗ ಅದು ಮುಖ್ಯ ಅಂತ ಹೇಳಿದ್ರು. ನಾವೇ PC ಆಫ್ ಮಾಡಿದ್ವಿ, ಮಾಡಿಕೊಂಡು ನಾವು ಕೆಲಸ ಮಾಡಿದ್ವಿ. ಮೈಸೂರ ಗಳಿಸಿ ನಂತರದಲ್ಲಿ ಬೆಳಿಗ್ಗೆ ಅದೇ ದಾರಿಯಿಂದ 50 ಮಕ್ಕಳು ಉಪವಾಸ ಇರ್ತಾರೆ, ಯಾರಾದರೂ ಮುಟ್ಟಿದ್ವಿ ಮರ. ಇದು ಈ ರೀತಿಯಾಗಿ ಏನಾದರೂ ಇಲ್ಲ ನೈಟ್ನಲ್ಲಿ ಬರುವಾಗ ಅವರು ನಮಗೆ ಅಲ್ಲ ಬೆಳಿಗ್ಗೆ ಬರ್ತಾರೆ, ಅದು ಬೇರೆ ವಿಷಯ. ಕರೆಂಟ್ ಬೆಳಿಗ್ಗೆ ಇದು ಅದೇ ಸೇಫ್ಟಿ ಫಸ್ಟ್ ನೋಡ್ಬೇಕು ನಾವು. ಸೇಫ್ಟಿ ಹೌದು ಬಂದಿಲ್ಲ. ಆ ರೀತಿಯಾಗಿ ಎಲ್ಲ ನೀವು ಇದು ಮಾಡಿ ಏನಾದರೂ ಇದ್ರೆ ಆಫ್ ಮಾಡಿ, ಜೀವ ಮುಖ್ಯ ಅಲ್ಲ.
ಹೌದು ಸರ್ ಅದೇ ಸರ್ ಅದು ನಾಳೆ ಆ ರೀತಿಯಾಗಿ ನೈಟಲ್ಲಿ ಬರ್ತಾರೆ ಬೇಜವಾಬ್ದಾರಿತವಾಗಿ ವರ್ತನೆ ಮಾಡುವುದನ್ನು ಖಂಡಿಸ್ತೇವೆ. ಇಲ್ಲಿ ಅದರ ಅಪಾಯಕಾರಿಯಾದ ಭಾಗಗಳಿದೆ ಮುಂದೆ ನಾವು ನಿರ್ವಹಿಸಿ ನಮ್ಮಿಂದ ಫಲಪ್ರದಾನ ನಾವು ಅದಕ್ಕೆ ನಿಮಗೆ ಸಾಥ್ ಕೊಡ್ತೇವೆ. ನಿಮಗೆ ಒಂದು ಮರವಿದ್ದು 5 ಕ್ರಮ ಕಟ್ಟಾಗ್ತದೆ, ಜನರಿಗೆ ಗೊತ್ತಾಗಲಿಲ್ಲ ನಮ್ಮ ಯಾರ ಹಣದಿಂದ ಬರುವುದು ಅಂತ. ಅದೆಲ್ಲ ನಾವು ಆಲೋಚನೆ ಮಾಡಬಹುದು. ಆದಷ್ಟು ಕ್ಲಿಯರ್ ಮಾಡಿದ್ದೇವೆ ಗ್ರಾಮಾಂತರ ಮಿಷನ್ ಕಂಪೌಂಡಲ್ಲಿ ಪ್ರಾಬ್ಲಮ್ ಸುಮ್ಮನೆ ಸಾಧ್ಯ ಆಗಿದೆ, ಮೊನ್ನೆ ಸರಿ ಮಾಡಿದ್ದಾರೆ. ಸರಿ ಮಾಡಿದ್ದಾರೆ. ಮತ್ತೆ ಈಗಿನ ಸಮಸ್ಯೆಗಳು ಹೌದು ತೋಟದಲ್ಲಿ ಆಗಸ್ಟಿಂದ ಈ ಕನ್ಸಂಪ್ಷನ್ ಏನಿದೆ ಅದನ್ನು ಆಗಸ್ಟ್ನಲ್ಲಿ ಬರುತ್ತೆ ಅಂತ. ಬಿಲ್ ಎಲ್ಲ ಕ್ಲಿಯರ್ ಆಗಿರ್ಬೇಕು ಸರ್. ಯಾವ ಸರ್? ಅದೇ ಕಂಡೀಷನ್ಸ್ ಇದೆ ಅದು ಕ್ಲಿಯರ್, ಹಳೆ ಬಿಲ್ ಎಲ್ಲ ಕ್ಲಿಯರ್ ಆಗಿರ್ಬೇಕು. ಅದೇ ಅಪ್ಲೈ ಮಾಡಿ ಯಾರು ಅಪ್ಲೈ ಮಾಡಿದ್ದಾರೆ ಅಂದರೆ ವರ್ಷದ್ದು ನೋಡ್ತಾರೆ, ಆವ್ರೇಜ್ ನೋಡಿ ಯಾರ್ದು 200 ಯೂನಿಟ್ಸ್ ಒಳಗೆ ಬರುತ್ತೆ ಹಾಗೆ ಅವ್ರಿಗೆ ಅಪ್ಲೈ ಆಗುತ್ತೆ ಸರ್. ಹೌದು, ಅದು ಬಿಲ್ನಲ್ಲಿ ಬರುತ್ತೆ ನಿಮಗೆ ಕಟ್ಟಬೇಕಾ ಏನು ಅಂತ ಬಿಲ್ ಕಟ್ಟ ನಿಲ್ಲ ಅಂತ ಆ ಥರ ಬರುತ್ತೆ. ಉತ್ತಮವಾದ ರೀತಿಯಲ್ಲಿ ಈ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳು 20 ಅಂಶ ಸೇರಿದಂತೆ ಉತ್ತಮವಾದ ರೀತಿಯಲ್ಲಿ ಪ್ರಗತಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಾವು ಪ್ರಥಮ ಹಂತದಲ್ಲಿ ನಾವು ಬಂಟ್ವಾಳ ತಾಲೂಕು ಕೊಲ್ನಾಡಲ್ಲಿ ಒಂದು KDP ಸಭೆಯಲ್ಲಿ ಭಾಗವಹಿಸಿದ್ದು. ಆಮೇಲೆ ಎರಡನೇ ಇದು ಉಳ್ಳಾಳ ತಾಲೂಕು ಪ್ರಥಮ ಸಭೆ. ಇದು ಅತ್ಯುತ್ತಮ ರೀತಿಯಲ್ಲಿ ಮಾಡ್ತಾ ಇದ್ದೀರಿ. ತಾವು ಕೂಡ ಪ್ರಥಮ ಹಂತದ KDP ಸಭೆಯಲ್ಲಿ ಅಧಿಕಾರಿ ವರ್ಗದವರ ಭಾಗವಹಿಸುವಿಕೆ ಕಡಿಮೆ ಇತ್ತು ಅಂತ ಹೇಳಿ ಆ ಬಗ್ಗೆ ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಂಬಂಧಪಟ್ಟ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಈ KDP ಸಭೆಯನ್ನು ಉತ್ತಮ ರೀತಿಯಲ್ಲಿ ನಡೆಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ಅದಕ್ಕಾಗಿ ಹರೇಕಳ ಗ್ರಾಮ ಪಂಚಾಯತಿಗೆ ಮುಖ್ಯವಾಗಿ ಅಧ್ಯಕ್ಷರು ನಿಮಗೆ ಅಭಿನಂದನೆ ಕೊಡುವಂತಹದ್ದು. ಇದೇ ಥರ ಮುಂದುವರಿಬೇಕು. ಯಾಕಂದರೆ ನಮ್ಮ ಸ್ನೇಹಿತರು ಕೃಷ್ಣಮಲ್ಯರು, ಬಾಳೆಪನ ಗುರುವಪ್ಪರ್ ಸರ್ ಕೂಡ ಬಂದಿದ್ದಾರೆ. ನಾವು ಈ ಪಂಚಾಯತ್ ರಾಜ್ಯ ವ್ಯವಸ್ಥೆ, ಗ್ರಾಮಾಡಳಿತ, ಗ್ರಾಮ ಪಂಚಾಯತ್ನ ಬಗ್ಗೆ ಹೆಚ್ಚು ಸ್ವಲ್ಪ ನಂಬಿಕೆ ಇರುವವರು ರಾಜ್ಯ ಮಟ್ಟ ಅಥವಾ ದೇಶ ಮಟ್ಟದ ಸರ್ಕಾರಗಳಿಗಿಂತ ಹೆಚ್ಚು ಗ್ರಾಮಾಡಳಿತ ಒಂದು ಸಕ್ರಿಯವಾದಾಗ, ಜನಸ್ನೇಹಿ ಆದಾಗ ಈ ಗ್ರಾಮ ಮಟ್ಟದಲ್ಲಿ ಸಂಬಂಧಪಟ್ಟ ಎಲ್ಲ ಇಲಾಖಾಧಿಕಾರಿಗಳು ಗ್ರಾಮ ಪಂಚಾಯತ್ನ ಜೊತೆ ಕೈ ಜೋಡಿಸಿಕೊಂಡು ಕೆಲಸ ಮಾಡುವಂತಹದ್ದು. ಯಾಕೆಂದ್ರೆ ಈ ಪಂಚಾಯತ್ ರಾಜ್ ಆಕ್ಟಿನ ಪ್ರಕಾರ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳ ಕೆಲಸಗಳನ್ನು ನೋಡುವಂತಹದ್ದು, ಮೇಲ್ವಿಚಾರಣೆ ಮಾಡುವಂತಹದ್ದು ಒಂದು ಕಾನೂನುಬದ್ಧ ಸಂವಿಧಾನಬದ್ಧ ಅಧಿಕಾರ ಸಿಕ್ಕಿದೆ. ಇದು ಇನ್ನೂ ಒಂದು ನಿಜ ಅರ್ಥದಲ್ಲಿ ಕಾರ್ಯರೂಪಕ್ಕೆ ಬರಬೇಕು. ಈ ನಿಟ್ಟಿನಲ್ಲಿ ಮುಂದಿನ ಹಂತದಲ್ಲಿ ಇದು ಉತ್ತಮವಾದ ರೀತಿಯಲ್ಲಿ ಹೆಚ್ಚಿನ ಅಧಿಕಾರಿಗಳು ಬರಬೇಕು. ಈಗ ಇನ್ನು ಕೂಡ ಹಲವಾರು ಇಲಾಖೆಗಳು ಉಂಟು. ಈಗ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಇರ್ಬೋದು, NRL ಬಗ್ಗೆ ಇರ್ಬೋದು, ತೋಟಗಾರಿಕೆ ಬಂದು ಹೋಗಿರ್ಬೇಕಾಗ್ತದೆ. ವೆರಿ ಗುಡ್. ಕೃಷಿ ಇಲಾಖೆ ಬಂದು ಹೋಗಿರ್ಬೇಕಾಗ್ತದೆ. ಯಾಕೆಂದ್ರೆ ಇದೆಲ್ಲ ಬಹಳ ಮುಖ್ಯವಾದ ಇಲಾಖೆಗಳು. ಕಂದಾಯ ಇಲಾಖೆಯವರು ಬಂದು ಅವರ ಸಂಗತಿ ಟ್ರೈನಿಂಗ್ ವೆರಿ ಗುಡ್ ಇರಲಿ. ನಾನು ಹೆಚ್ಚು ಹೇಳಲಿಕ್ಕೆ ಹೋಗುದಿಲ್ಲ. ನಾನು ಉತ್ತಮ ರೀತಿಯಲ್ಲಿ ತಾವು ಪ್ರಗತಿಯನ್ನು ಪರಿಶೀಲನೆ ಮಾಡ್ತಾ ಇದ್ದೀರಿ. ಈಗ ಹೊಸದಾಗಿ PDO ರವರು ಕೂಡ ಹೊಸ ಚಾರ್ಜ್ ತಗೊಂಡಿದ್ದೀರಿ. ನಮ್ದು ಒಂದು ಈ ಸಂಪೂರ್ಣ ಸ್ವಚ್ಛತೆ ಕಸಮುಕ್ತ ಗ್ರಾಮ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಒಂದು ಉತ್ತಮವಾದ ಯೋಜನೆ ಹಾಕೊಂಡಿದ್ದೀರಿ. ಉಳ್ಳಾಲ ತಾಲೂಕಲ್ಲಿ ನರಿಗಾಣ ಮತ್ತು ಹರೇಕಾಳದಲ್ಲಿ ಒಂದು ಪ್ರಾಯೋಗಿಕವಾಗಿ ಒಂದು ನಿಗದಿತ ಸಮಯದೊಳಗೆ ಒಂದು ಕಸಮುಕ್ತ ಗ್ರಾಮ ಮಾಡೋ ಬಗ್ಗೆ ಚಿಂತನೆ ಮಾಡಿದ್ದೀರಿ. ಇವತ್ತು ಬಂದು ಎಲ್ಲ ಇಲಾಖೆಗಳು ಒಂದು ಕೈ ಜೋಡಿಸಿಕೊಂಡು ಈ ಕಾರ್ಯ ಮಾಡೋದು ಮುಖ್ಯ. ಈಗಲೇ ತಾವು ಒಂದು ಜನರಿಗೆ ಮಾಹಿತಿ ಶಿಕ್ಷಣ ಸಂವಹನ ಅಂದರೆ IEC ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಈ ಗ್ರಾಮದಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಒಂದು ಮಾಹಿತಿ ಫಲಕ, ಜಾಗೃತಿ ಫಲಕ ಹಾಕುವಂತಹದ್ದು. ಮತ್ತೆ ನಿಮ್ಮ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಖಾಸಗಿ ಮತ್ತು ಸರ್ಕಾರಿ ಆರೋಗ್ಯ ಸೇವಾ ಇಲಾಖೆಗಳ ಸಹಕಾರ ತಗೊಂಡು ಈ ಕಾರ್ಯ ಮಾಡಲಿಕ್ಕೆ ಹೊರಟಿದ್ದೀರಿ. ಈ ನಿಟ್ಟಿನಲ್ಲಿ ನಾವು ಕೂಡ ನಿಮ್ಮ ಜೊತೆಗೆ ಇದಕ್ಕೆ ಕೈ ಜೋಡಿಸಲಿಕ್ಕೆ ಸಿದ್ಧರಿದ್ದೇವೆ. ಈ ಕಸಮುಕ್ತ ಗ್ರಾಮ ಆಗಬೇಕು ಅಂದರೆ ನಾವು ಈಗಾಗಲೇ ಮಾನ್ಯ ಶಿಕ್ಷಕರು ಹೇಳಿದ್ದರು, ಎಲ್ಲ ಹಂತದಲ್ಲಿ ಈ ಕಾರ್ಯ ನಡೀಬೇಕು. ಬಹಳ ಮುಖ್ಯವಾಗಿ ನಾವು ವಾರ್ಡ್ ಮಟ್ಟದಲ್ಲಿ ಕಾರ್ಯತಂಡಗಳನ್ನು ಮಾಡಿಕೊಂಡು
ಒಂದು 3 ಹಂತದಲ್ಲಿ ಮನೆ ಭೇಟಿ ಕೊಡುವಂತಹದ್ದು. ಒಂದು ಸಲ ಮನೆ ಹೋಗಿ ಮನೆ ಮಟ್ಟದಲ್ಲಿ ಹೇಗೆ ಅದು ಕಸ ನಿರ್ವಹಣೆ ವ್ಯವಸ್ಥೆ ಇರಬೇಕು ಅಂತ ಹೇಳುವಂತಹದ್ದು. 2ನೇ ಭೇಟಿಯಲ್ಲಿ ಅದು ನಾವು ಹೇಳಿದ್ದು ವ್ಯವಸ್ಥೆ ಉಂಟು ಇಲ್ಲ ನೋಡುವಂತಹದ್ದು. 3ನೇದು ಖಾತ್ರಿ ಮಾಡುವಂತಹದ್ದು. ಮನೆ ಮಟ್ಟದಲ್ಲಿ, ಶಾಲಾ ಮಟ್ಟದಲ್ಲಿ, ಅಂಗನವಾಡಿ ಮಟ್ಟದಲ್ಲಿ ಎಲ್ಲ ಕಡೆ ಹಸಿ ಕಸ, ಒಣ ಕಸ, ಅಪಾಯಕಾರಿ ಕಸ ವ್ಯವಸ್ಥೆ ಇರುವಂತಹದ್ದು. ಮತ್ತೆ ಅದು ವ್ಯವಸ್ಥೆ ರೀತಿಯಲ್ಲಿ ಅದು ಮುಂದುವರಿಯುವಂತೆ ನೋಡುವಂತಹದ್ದು. ಒಂದು ಮಟ್ಟಕ್ಕೆ ನೀವು ಇದನ್ನು ಮಾಡಿದ ಮೇಲೆ ನಮಗೆ ಗ್ರಾಮ ಪಂಚಾಯತ್ ಇರುವಂತದ್ದು ಮೇಲ್ವಿಚಾರಣೆ ಮಾತ್ರ ನೋಡುವಂಥದ್ದು ಮಾತ್ರ ಇರ್ತದೆ. ಯಾಕಂದ್ರೆ ಈಗ ಸ್ವಚ್ಛ ಸಂಕೀರ್ಣ ಬಂದಿದೆ, ಸ್ವಚ್ಛ ವಾಹನ ಬಂದಿದೆ, ಎಲ್ಲವೂ ಇದೆ. ಈಗ ಅದು ಇಡೀ ಜಿಲ್ಲೆಯಾದ್ಯಂತ ನೋಡಿದರೆ ಇದು ವ್ಯವಸ್ಥೆ ಅತ್ಯುತ್ತಮ ವ್ಯವಸ್ಥೆ ಉಂಟು, ಅದೇ ಸಮರ್ಪಕ ನಿರ್ವಹಣೆ ವ್ಯವಸ್ಥೆ ಇಲ್ಲ. ಸಂಕೀರ್ಣ ಉಂಟು, ವಾಹನ ಉಂಟು, ಅದೇ ಕಸ ಎಲ್ಲಿ ಹೋಗಬೇಕು ಕಲ್ಲಿ ಹಸ ಹೋಗ್ತಾ ಇಲ್ಲ. ಎಲ್ಲ ಕಸಗಳು ಚರಂಡಿ, ತೋಡು, ನದಿಗೆ ಹೋಗುವಂತಹದ್ದು. ಇದು ಬಹಳ ಗಂಭೀರವಾದ ಸಮಸ್ಯೆ. ಗ್ರಾಮ ಪಂಚಾಯತ್ ಕಡೆಯಿಂದ ನೀವು ತಗೊಂಡಿದ್ದೀರಿ, ತುಂಬ ಸಂತೋಷ. ಇದನ್ನು ನಾವು ಅತಿ ಶೀಘ್ರವಾಗಿ ಕಾರ್ಯಗತ ಮಾಡಲಿಕ್ಕೆ ಹೇಗೂ ನಮ್ಮ ವಿಧಾನಸಭಾ ಅಧ್ಯಕ್ಷರಿದ್ದಾರೆ, ಸ್ಥಳೀಯ ಶಾಸಕರ ಒಂದು ಈ ಅಭಿಯಾನಕ್ಕೆ, ಕಸಮುಕ್ತ ಗ್ರಾಮ ಅಭಿಯಾನಕ್ಕೆ ಚಾಲನೆ ಕೊಟ್ಟ ಮೇಲೆ ನಾವೆಲ್ಲರೂ, ಎಲ್ಲ ಇಲಾಖೆಗಳು ಏನು ನಮ್ಮ ಪಂಚಾಯತ್ ಮಟ್ಟದ KDP ಸಭೆಗೆ ಎಷ್ಟು ಇಲಾಖೆಗಳು ಬರಬೇಕು, ಆ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು, ಹೋಬಳಿ ಮತ್ತು ಪಂಚಾಯತ್ ಮಟ್ಟದ ಅಧಿಕಾರಿಗಳು ಎಲ್ಲರೂ ಒಂದು ಸಲ ನಾವು ಇಲ್ಲಿ ಸೇರುವ ಹಾಗೆ ಮಾಡಿ, ಮತ್ತೆ ನಾವು ಅವರು ಬರಲಿಲ್ಲ, ಇವರು ಬರಲಿಲ್ಲ ಅಂತ ಹೇಳುವ ಬದಲು ಆ ಅಧಿಕಾರಿ ವರ್ಗದವರು ಅವರೇ ಒಂದು ಸ್ವಯಂ ಚಿಂತನೆಯಿಂದ, ಸ್ವಯಂ ಪ್ರೇರಣೆಯಿಂದ ಈ KDP ಸಭೆಗೆ ಬರುವ ಒಂದು ತಯಾರಿಯಾಗಿ ಸಿದ್ಧತೆಯಲ್ಲಿ ಬಂದು ಒಂದು ವರದಿ ಕೊಡುವುದು ಬಹಳ ಉತ್ತಮ. ಇವತ್ತು ಇಲ್ಲಿ ಬಂದ ಅಧಿಕಾರಿ ವರ್ಗದವರು ನಾವು ನೋಡಿದೆವು, ನೀವು ವರದಿ ಕೊಡುವ ಕ್ರಮ ಕೂಡ ನೋಡಿದೆವು. ಒಂದು ಅಧ್ಯಕ್ಷರ ಹುದ್ದೆ, ಅದು ಬಹಳ ದೊಡ್ಡ ಹುದ್ದೆ. ದೇಶ ಮಟ್ಟಕ್ಕೆ ಪ್ರಧಾನಿ ಇದ್ದಾಗೆ, ರಾಜ್ಯ ಮಟ್ಟಕ್ಕೆ ಮುಖ್ಯಮಂತ್ರಿ ಇದ್ದಾಗೆ, ಪಂಚಾಯತ್ ಮಟ್ಟಕ್ಕೆ ಅಧ್ಯಕ್ಷರು ಬಹಳ ಮುಖ್ಯವಾದ ಹುದ್ದೆ. ಆ ಹುದ್ದೆಗೆ ತಾವು ಗೌರವ ಕೊಟ್ಟು ಬಂದ ಅಧಿಕಾರಿಗಳು ನೀವು ಮಾಹಿತಿ ಕೊಡುವುದು ಒಂದು ಉತ್ತಮವಾದ ರೀತಿಯಲ್ಲಿತ್ತು. ಇದು ಮುಂದುವರಿಯಲಿ. ಅಧ್ಯಕ್ಷ ಕೂಡ ಗೊತ್ತಿಲ್ಲ ಮುಂದಿನ ಹಂತಕ್ಕೆ ಬೇರೆ ಅಧ್ಯಕ್ಷರಾಗುತ್ತಾ ಇವರೇ ಮುಂದುವರಿ, ನನಗೆ ಗೊತ್ತಿಲ್ಲ. ಏನೇ ಇರಲಿ ಅಧ್ಯಕ್ಷರೇ, ತಾವು ತಮ್ಮ ಅಧಿಕಾರಾವಧಿಯಲ್ಲಿ ಹರೇಕಳ ಗ್ರಾಮವನ್ನು ಒಂದು ತಾಲೂಕು, ಜಿಲ್ಲೆ, ರಾಜ್ಯ, ದೇಶ ನೋಡುವ ರೀತಿಯಲ್ಲಿ ಮಾಡಿದ್ದೀರಿ. ಉತ್ತಮವಾದ ಗ್ರಾಮ ಸೌಧ ಕಟ್ಟಿದ್ದೀರಿ. ಒಂದು ಸಂಪರ್ಕ ವ್ಯವಸ್ಥೆಗಳನ್ನು, ಮೂಲಭೂತ ಸೌಕರ್ಯಗಳನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀರಿ. ಈ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ NRL ಮೂಲಕ ಅದರ ಮೂಲಕ ಒಂದು ಮಹಿಳೆಯರಿಗೆ ಉದ್ಯೋಗ ಕೊಡುವಂಥದ್ದು, ಅದು ಇಲ್ಲಿ ಹರೇಕಳ ಹಾಜಬ್ರಿ ಇರ್ಬೋದು, ಹರೇಕಳದ್ದು ಮೈಮುನವರು ಇರ್ಬೋದು, ಡೈರಿದು ಸಂಬಂಧಪಟ್ಟ ಹಾಗೆ ಇಲ್ಲಿ ಸೇತುವೆ ಕಟ್ಟಿರೋದು, ಹೊಸದಾಗಿ ಆಸ್ಪತ್ರೆ ಕಟ್ಟಿರೋದು, ಎಲ್ಲ ವ್ಯವಸ್ಥೆ ತಾವು ಮಾಡಿದ್ದೀರಿ. ನಿಮ್ಮ ಮುಂದಿನ ದಿನಗಳಲ್ಲಿ ಕಸಮುಕ್ತ ಗ್ರಾಮ ಇದೊಂದು ಆಗ್ಬಿಟ್ರೆ ಈ ಗ್ರಾಮ ಪಂಚಾಯತ್ ನೋಡಲಿಕ್ಕೆ ನಮ್ಮ ಊರಲ್ಲ, ಪರ ಊರಲ್ಲ, ದೇಶ ವಿದೇಶದವರು ಬಂದು ಈ ಒಂದು ಹರೇಕಳ ಗ್ರಾಮವನ್ನು, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು, ಗ್ರಾಮ ಆಡಳಿತ ಹೇಗೆ ಕೆಲಸ ಮಾಡಬಹುದು, ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳಿಕ್ಕೆ ಈ ಗ್ರಾಮಕ್ಕೆ ತುಂಬ ಅವಕಾಶ ಉಂಟು. ಹೊಸದಾಗಿ PDO ಕಾರ್ಯದರ್ಶಿಯವರು ತಾವು ಕಳೆದ KDPಯಲ್ಲಿ ಕೂಡ ಇದ್ದೀರಿ, ನಾನು ಪತ್ರಿಕೆ ನೋಡಿದೆ. ಇದೇ ಥರ ಮುಂದುವರಿಯಲಿ ಅಂತ ಹೇಳಿ ನಾನು ನನ್ನ ಅಭಿಪ್ರಾಯವನ್ನು ನಿಲ್ಲಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಇದುವರೆಗೂ ಅನುಮೋದನೆ ಆಗಿಲ್ಲ, ಅಂದರೆ ಗ್ರ್ಯಾಂಟ್ ಅಲೋಕೇಶನ್ ಆಗಿಲ್ಲ. ಆದ ಕೂಡಲೇ ನಾವು ಪಂಚಾಯತಿಗೆ ತಿಳಿಸ್ತೀವಿ, ಇಲ್ಲಿ ಈ ಪಂಚಾಯತಿಗೆ ಸಂಬಂಧಪಟ್ಟ ಯಾವುದಾದ್ರು ಕಾಮಗಾರಿಗಳಿದ್ದಲ್ಲಿ ನಾವು ತಿಳಿಸಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವ ಮೊದಲು ಪಂಚಾಯತಿಗೊಂದು ಪರ್ಮಿಷನ್ ತಗೊಂಡು ನಾವು ಕಾಮಗಾರಿಯನ್ನು ಪ್ರಾರಂಭಿಸ್ತೇವೆ ಅಂತ ನಾವು ಹೇಳ್ತೇವೆ. ಮತ್ತು ಇನ್ನೊಂದು, ನಮ್ಮ ಅಧ್ಯಕ್ಷರವರದ್ದು ಕೊನೆಯ ಮೀಟಿಂಗ್ ಆಗಿರ್ಬೋದು ಇದು. ನಾನು ಉಳ್ಳಾಳ ತಾಲೂಕ್ ಪಂಚಾಯತಿಗೆ ಅಥವಾ ಉಳ್ಳಾಳ ಸೆಕ್ಷನಿದು ಚಾರ್ಜ್ ತಗೊಂಡು ಸರಿಸುಮಾರು ಒಂದು ವರ್ಷ 1 ತಿಂಗಳಾಗ್ತಾ ಬಂತು. ನನಗೆ ಉತ್ತಮವಾಗಿ ಸಪೋರ್ಟ್ ಮಾಡಿದ್ದಾರೆ ಈ ಪಂಚಾಯತಿಗೆ. ಫಾಲೋ ಅಪ್ ಆಗಲಿ ಅಥವಾ ಯಾವುದೇ ಕೆಲಸ ಕಾರ್ಯಗಳಲ್ಲಾಗಲಿ ಉತ್ತಮವಾಗಿ ನಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ತೊಂದರೆಗಳು ಬಂದರೂ ಕೂಡ, ಸೈಟ್ ಇಶ್ಯೂ ಆಗಲಿ ಅಥವಾ ಇನ್ನೇನಾದರೂ ಪ್ರಾಬ್ಲಮ್ಗಳು ಬಂದರೂ ಕೂಡ ಖುದ್ದಾಗಿ ಅವರೇ ಬಂದು ಮುಂದೆ ನಿಂತು, ಅವರ ಪಂಚಾಯತಲ್ಲಿ ಯಾವುದೇ ಕಾರ್ನರಲ್ಲಿ ಹೋದರೂ ಅವರಿಗೆ ಪರಿಚಯ ಇರ್ತದೆ. ಮತ್ತು ನಾವು ಏನೇ ಕಾಮಗಾರಿ ಬೇಕಾದರೂ ಅವ್ರಿಗೇನೆ ಡೈರೆಕ್ಟ್ ಕಾಲ್ ಮಾಡುವಂಥದ್ದು. ಹಾಗಾಗಿ ಉತ್ತಮ ಸಹಕಾರ ಹೊಂದಿದ್ದಾರೆ. ಮತ್ತು ಅತಿ ಹೆಚ್ಚು ಕಾಮಗಾರಿಗಳನ್ನು ಹರೇಕಳ ಪಂಚಾಯತಿಗೆ ತಂದಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಥ್ಯಾಂಕ್ ಯು, ನಮಗೆ ತುಂಬ ಸಪೋರ್ಟ್ ಆಗಿದ್ದಕ್ಕೆ. ಮತ್ತೊಮ್ಮೆ ತಾವೇ ಬರಬೇಕು ಅಧ್ಯಕ್ಷರಾಗಿ ಅಂತ ನಮ್ಮ ಆಸೆ ಇದೆ. ಬಟ್ ನೋಡೋಣ ಏನಾಗುತ್ತೆ ಅಂತ ಇಷ್ಟೇಳಿ ನನ್ನ ಮಾತು ಮುಕ್ತಾಯಗೊಳಿಸ್ತೇನೆ. ಉಪಾಧ್ಯಕ್ಷರೇ, ಅಭಿವೃದ್ಧಿ ಅಧಿಕಾರಿಯವರೇ ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ಗಣ್ಯರೇ, ಮೊದಲನೇದಾಗಿ ನಾನು ಹರೇಕಳ ಗ್ರಾಮ ಪಂಚಾಯತಿನ ಆಡಳಿತ ವರ್ಗವನ್ನು ಅಭಿನಂದಿಸ್ತೇನೆ. ಯಾಕಂದರೆ 2019ರಲ್ಲಿ ಈ ಆದೇಶ ಬಂದಿದೆ.
ಕರ್ನಾಟಕ ತ್ರೈಮಾಸಿಕ ಪ್ರಗತಿ ಪರಿಶೀಲನೆ ಸಭೆ. ಆದರೆ ಇದು ಅತ್ಯಂತ ನೆಗ್ಲೆಕ್ಟೆಡ್ ಒಂದು ಆದೇಶ. ಎಲ್ಲೂ ಇದನ್ನು ಪರಿಗಣನೆ ತಗೊಳ್ತಾ ಇಲ್ಲ. ಜಿಲ್ಲಾ ಮಟ್ಟದಲ್ಲಿ ತ್ರೈಮಾಸಿಕ KDP ಇದೆ, ತಾಲೂಕು ಮಟ್ಟದಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿದೆ, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಈ ಒಂದು ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಮಾಡಿದರೆ ಇದೆಯಲ್ಲ, ಇದು ನಿಜವಾದ ಎಂಥದ್ದು ಗ್ರಾಮ ಆಡಳಿತ ಆಗುತ್ತೆ. ಇನ್ನೊಂದು, ನಾನು ಹೆಚ್ಚು ಮಾತಾಡೋದಿಲ್ಲ. ಪ್ರಗತಿ ಪರಿಶೀಲನೆ ಅಂದರೆ ಭೌತಿಕ ಮತ್ತು ಆರ್ಥಿಕ, ಇದರ ಮೇಲೆ ಟು ದಿ ಪಾಯಿಂಟ್, ಅದು ಭಾಷಣ ಆಗಬಾರ್ದು. ನಿಮ್ಮ ಎಕ್ಸಾಂಪಲ್ಗೆ ಒಂದು ಶಾಲೆಗೆ ಈ ಸಲ 1ನೇ ಕ್ಲಾಸಿಗೆ 50 ಮಕ್ಕಳ ಟಾರ್ಗೆಟ್ ಇತ್ತು ಅಂತ ಇಟ್ಕೊಳ್ಳಿ. 25 ಮಕ್ಕಳು ಅಡ್ಮಿಷನ್ ಆಗಿದ್ದಾರೆ, ಅಡ್ಮಿಷನ್ ಆಯಿತು. ಆ 25 ಮಕ್ಕಳು ಯಾಕೆ ಅಡ್ಮಿಷನ್ ಆಗಲಿಲ್ಲ, ಏನು ಹರ್ಡಲ್ಸ್, ಅದನ್ನು ನಿವಾರಣೆ ಮಾಡುವಂಥದ್ದು KDP ರಿವ್ಯೂ. ಪ್ರಗತಿ ಪರಿಶೀಲನೆ ಅಂದರೆ ಹೀಗೆ. ಭೌತಿಕವಾಗಿ 1 ಲಕ್ಷ, ಅದರಲ್ಲಿ 1 ಲಕ್ಷದಲ್ಲಿ 35,000 ಖರ್ಚು ಮಾಡಿದ್ರೆ ಯಾಕೆ ಖರ್ಚು ಮಾಡಲಿಕ್ಕೆ ಆಗಲಿಲ್ಲ, ಏನು ತೊಂದರೆ, ಅದನ್ನು ನಿವಾರಣೆ ಮಾಡುವುದು ನಿಜವಾದ ವ್ಯಾಕ್ಸಿನೇಷನ್. ಇಷ್ಟು ಮಕ್ಕಳಿಗೆ ವ್ಯಾಕ್ಸಿನೇಷನ್ ಬಂದಿದ್ದ ವ್ಯಕ್ತಿಯಲ್ಲಿ ಆಗಬೇಕು ಅಂತಿದ್ರೆ ಕಡಿಮೆ ಆಗಿದೆ, ಹೇಗೆ ಹೆಚ್ಚಾಗಿ ಹೇಗಿರ್ತದೆ ಆ ಪ್ಲಸ್ಸನ್ನು ಕೂಡ ರೆಡಿ ಮಾಡಿ ಇನ್ನೊಂದು ಕಡೆಗೆ ಅದನ್ನು ಪ್ರೇರಣೆ ಮಾಡುವುದು ಇದು ಆಗಬೇಕು. ದಯಮಾಡಿ ಮುಂದಿನ ಸಭೆಗಳಲ್ಲಿ ಇದು ಇನ್ನೊಂದು ಗ್ರಾಮ ಸಭೆ, ಇನ್ನೊಂದು ಭಾಷಣ ಮಾಡುವಂಥ ಸಭೆ ಆಗುತ್ತೆ. ನಿಜವಾದ ಪ್ರಗತಿ ಪರಿಶೀಲನೆ ಆಗಬೇಕು. ತೂಗಿಪಾಡಿ ಭೌತಿಕ ಆರ್ಥಿಕ ಅದು ಅನಾಲಿಸಿಸ್ ಆಗಬೇಕು. ನಾನು ಅಭಿನಂದನೆ ಸಲ್ಲಿಸುವಂತೆ ಒಂದು ಇನಿಷಿಯೇಟಿವ್ ತಗೊಂಡಿದ್ದೆಲ್ಲ ಅದಕ್ಕೆ ಅಭಿನಂದನೆ. ಧನ್ಯವಾದ. ಪ್ರಗತಿ ಪರಿಶೀಲನೆ ಸಭೆಯನ್ನು ಅತ್ಯಂತ ಯಶಸ್ವಿಗೊಳಿಸಿ ಹಲವಾರು ಮಾರ್ಗದರ್ಶನವನ್ನು ನೀಡಿದಂಥ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಬದ್ರುದ್ದೀನ್ ಸರ್ಗೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ತರನಾಗಿ ಸಭೆಯಲ್ಲಿ ಉಪಸ್ಥಿತರಿದ್ದು ಸಭೆಯನ್ನು ಯಶಸ್ವಿಗೊಳಿಸಲು ಸಹಕರಿಸಿದಂಥ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ಶ್ರೀಮತಿ ಕಲ್ಯಾಣಿ ಮೇಡಮ್ಗೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ತರನಾಗಿ ವಿಶೇಷವಾಗಿ ಒಂದು ಸಭೆಯ ಕೇಂದ್ರದಲ್ಲಿ ಎಲ್ಲ ಇಲಾಖಾ ಅಧಿಕಾರಿಗಳು ಸಹ ಉಪಸ್ಥಿತರಿದ್ದು ಸಭೆಯಲ್ಲಿ ಒಂದು ತಮ್ಮ ತಮ್ಮ ಇಲಾಖೆಯ ಪ್ರಗತಿಯನ್ನು ಸಹ ವಿವರಿಸಿದ್ದು